ಯಕ್ಷ ಪಯಣದ 23ನೇ ವರ್ಷದ ತಿರುಗಾಟ ಪೂರ್ತಿಯಾಗಿ 24ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇನೆ. ಯಾರ್ದಾದ್ರೂ ತೋಟಕ್ಕೆ ಹೋಗಿ ಮಾವಿನಕಾಯಿ ಕದಿಯುವುದು, ಅಡಿಕೆ ಕದಿಯುವುದು ಇಂಥ ಉತ್ತಮವಾದಂತಹ ಬೆಳವಣಿಗೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದು. ಅಂದರೆ ನಮಗೂ ಆವಾಗ ಬಾಲ್ಯದಲ್ಲಿ ನಿದ್ದೆ ಸ್ವಲ್ಪ ಹೆಚ್ಚಾದ ಕಾರಣ ಸೊಂಟಕ್ಕೆ ಕಟ್ಟುವಂತಹ ಒಂದು ಮರದ ಡಾಬು ಅಂತ ಹೇಳ್ತೇವೆ. ಆ ಡಾಬಿನಲ್ಲಿ ಒಂದು ಪೆಟ್ಟು ನನಗೆ ಹೊಡೆದು. 3 ಗಣಪತಿಗಳು ನನ್ನ ಜೀವನದಲ್ಲಿ ಮರೆಯಲಾಗದ ಗಣಪತಿಗಳು. ಒಬ್ಬ ಛತ್ರದ ಗಣಪತಿ, ಇನ್ನೊಬ್ಬ ಕುರಿಯ ಗಣಪತಿ, ಮತ್ತೊಬ್ಬ ಪದ್ಯಾಣ ಗಣಪತಿ. ಆವಾಗ ಎಲ್ಲರೂ ಹೆದರಿಸಿದ್ದೇನಂತ ಕೇಳಿದ್ರೆ ವಾಸೆಟ್ಗಳ ಪೋಲ ಮೂಜಿನ ಸೆಟ್ಟು ಬಂದು ಪೂರ್ತಿ ಮೂಜಿನ ಸೆಟ್ಟು ಅವು ಕುರಿಯ ಭಾಗವತರನ ಸೆಟ್ಟು ಅವು ಐಟ್ಟು ಭಯಂಕರ ಹಿಂಸೆ ಎಂಕು ಓವುಲಾವುದನಿಕಲೆ ಮೂಜಿನ ಸೆಟ್ಟು ಒಂಜಿ ಬುರ್ಚಿ ಅವು ಎಂಕಲು ತೀರ್ಮಾನ ಮಲ್ಪೊಡಿಯ ಈ ಮಲ್ಪುರ. ಈಗ ಇರುವ ಒಬ್ಬ ಹಾಸ್ಯಗಾರನಾದರೂ ಒಂದು ಕುಮಾರ ವಿಜಯದ ಒಂದು ನಾರದನ ಅರ್ಥವನ್ನು ಸ್ಪಷ್ಟವಾಗಿ ಮಾತಾಡುವುದಕ್ಕೆ ಅಭ್ಯಾಸ ಮಾಡಿದ್ರೆ ಅವರನ್ನು ಹಾಸ್ಯಗಾರ ಅಂತ ಒಪ್ಪಿಕೊಳ್ಳಬಹುದು. ಈಗ ಕಲಾವಿದನಿಗೆ ದುಶ್ಚಟ ಎನ್ನುವುದು ಶಾಪವೇ ಅಹುದು ಅಂತಾದ್ರೆ ಗೋವಿಂದ ಭಟ್ರು 50 ವರ್ಷ ಸಾರ್ಥಕ ತಿರುಗಾಟ ಮಾಡ್ಲಿಕ್ಕೆ ಇರ್ತಿರ್ಲಿಲ್ಲ. 60 80 ವರ್ಷ ಪ್ರಾಯದವರಿಗೆ ಬದುಕಲಿಕ್ಕೆ ಇರ್ತಿರ್ಲಿಲ್ಲ. ಚೆನ್ನಪ್ಪ ಶೆಟ್ರು ಮೇಳದಲ್ಲಿ ತಿರುಗಾಟವೇ ಮಾಡ್ತಾ ಇರಲಿಲ್ಲ. ನನಗೆಲ್ಲಿಯೂ ಸರಿ ಅದು ವೇದಿಕೆ ಕಲ್ಪಿಸಲಿಲ್ಲ. ಆದ್ರಿಂದ ಇದು ನನ್ನ ಜೀವನದ ಕಥೆ ಆದ ಕಾರಣ ಹೇಳಬಹುದು ಅಂತ ನನಗನ್ನಿಸಿ ನಾ ಹೇಳ್ತಾ ಇದ್ದೇನೆ. ಕೈಯಲ್ಲಿ ಓಡಾಟಕ್ಕೆ ಬೇಕಾದಷ್ಟು ಹಣ, ಮನಸ್ಸು ವಿಕಾರ ಆಗ್ತದೆ. ಅಲ್ಲಿ ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಾದ್ದು ಕಲಾವಿದನಾದವನ ಕೆಪಾಸಿಟಿ. ಯಾಕಂತ ಹೇಳಿದ್ರೆ ನನಗೆ ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಫಾದರ್ ಮುಲ್ಲರಲ್ಲಿ ಡಾಕ್ಟರ್ ಹೇಳಿದ ಮಾತು, ಬದುಕಂಡ ಮಿರಾಕಲ್. ನೀವು ಎಲ್ಲಿಯವರೆಗೆ ಕೈ ಚಪ್ಪಾಳೆ ತಟ್ಟುತ್ತೀರೋ ಅಲ್ಲಿಯವರೆಗೆ ನಮ್ಮ ಬದುಕು. ನೀವು ಯಾವತ್ತು ಕೈ ಚಪ್ಪಾಳೆ ತಟ್ಟುವುದನ್ನು ನಿಲ್ಲಿಸಿದ್ರಿ ಅವತ್ತಿಗೆ ಪ್ರಜ್ವಲ್ ಏನಿದ್ರು ಶೂನ್ಯ. ನಮಸ್ಕಾರ. ಸರ್ವಧರ್ಮದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಪ್ರಜ್ವಲ್ ಕುಮಾರ್ ಮಾಡುವಂತಹ ಅನಂತ ಅಭಿವಂದನೆ, ಅಭಿನಂದನೆ. ಕಲಾಭಿಮಾನಿಗಳೇ, ಇಷ್ಟು ವರ್ಷ ಯಕ್ಷಗಾನ ರಂಗದಲ್ಲಿ ವಿಧ ವಿಧದ ಪಾತ್ರದಲ್ಲಿ ನನ್ನನ್ನು ನೋಡಿದ್ದೀರಿ, ನನ್ನನ್ನು ಹರಸಿ ಹಾರೈಸಿದ್ದೀರಿ. ಆದರೆ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಯಕ್ಷ ಪಯಣ ಬಹುಶಃ ನೀವೆಲ್ಲವರು ನೋಡಿ ಅದೆಷ್ಟೋ ಕಲಾವಿದರ ಈ ಯಕ್ಷ ಪಯಣವನ್ನು ನೋಡಿ ಆನಂದಿಸಿದ್ದೀರಿ ಅಂತ ಅಂದುಕೊಳ್ಳುತ್ತೇನೆ. ಹಾಗೆ ಇವತ್ತು ನನ್ನ ಜೀವನದ ಯಕ್ಷ ಪಯಣದ 23ನೇ ವರ್ಷದ ತಿರುಗಾಟ ಪೂರ್ತಿಯಾಗಿ 24ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇನೆ. ನನ್ನ ಜೀವನಕ್ಕೆ ನಿಮಗೆ ಅಂದರೆ ನನ್ನನ್ನು ಹಾರೈಸಿದಂತಹ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮಗೆ ಬಹುಶಃ ಎಲ್ಲ ಅಭಿಮಾನಿಗಳಿಗೆ ತಿಳಿದಿರಬಹುದು, ಬೆಳ್ತಂಗಡಿ ಅಂತ ಹೇಳಿದರೆ ಒಂದು ಉತ್ತಮವಾದಂತಹ ಪುಣ್ಯಕ್ಷೇತ್ರಗಳಿರುವಂತಹ ಪ್ರದೇಶ. ಇದರ ಮಧ್ಯದಲ್ಲಿರುವಂತಹ ಗುರುವಾಯಣಕೆರೆ ಎನ್ನುವಂತಹ ಒಂದು ಪ್ರದೇಶದಲ್ಲಿ 1986 ಏಪ್ರಿಲ್ 10ನೇ ತಾರೀಕು, 10ನೇ ಅಂದರೆ 9ಕ್ಕೆ ರಾತ್ರಿ, ನನ್ನ ತಂದೆಯವರು ಬೇಬಿ ಶೆಟ್ಟಿ ಅಂತ ಸರಕಾರಿ ಬಸ್ಸಿನ ಚಾಲಕರಾಗಿದ್ದರು ಅವರು, ಹಾಗೂ ನನ್ನ ತಾಯಿಯವರು ಸಂಪಾವತಿ ಶೆಟ್ಟಿ ಅಂತ. ಅವರ ದ್ವಿತೀಯ ಪುತ್ರ ಅಂದರೆ ಪ್ರಥಮತವಾಗಿ ನನಗೊಬ್ಬಳು ಅಕ್ಕ ಇದ್ದಾಳೆ, ನಾವಿಬ್ಬರೇ ಮಕ್ಕಳು. ಎರಡನೇ ಮಗುವಾಗಿ ಪ್ರಥಮ ಮಗನಾಗಿ ಪ್ರಪಂಚದ ಬೆಳಕನ್ನು ನಾನು ಕಂಡವ. ಹಾಗೆ ಹುಟ್ಟಿದ ಮನೆಯಲ್ಲಿ ಬಡತನ ಅಂತ ಹೇಳಿದರೆ ತಂದೆಯವರ ಒಳ್ಳೆ ಸಂಪಾದನೆ ಇತ್ತು, ಸರಕಾರಿ ಉದ್ಯೋಗ. ಆದರೆ ಅದು ತಿಂಗಳು ಸಂಬಳ ಆಗಿ ಒಂದು 10 ದಿವಸ ಉಳಿತಾ ಇದ್ದದ್ದು ಬಹಳ ವಿಶೇಷ. ಯಾಕಂದರೆ ನನ್ನ ತಂದೆಯವರು ತುಂಬ ಧಾರಾಳಿ. ಅವರು ಎಲ್ಲಿವರೆಗೆ ಧಾರಾಳಿ ಅಂತ ಹೇಳಿದರೆ ಅವರಿಗೆ ಸಂಬಳ ಆಗಿ ಒಂದು ವಾರದಲ್ಲಿ ಅದು ಖಾಲಿ ಆಗಲೇಬೇಕಿತ್ತು ಅಂತ ಅನಿವಾರ್ಯತೆ ಇತ್ತು ಅವರಿಗೆ. ಮತ್ತು ಅವರನ್ನು ಬಿಟ್ಟರು ಅವರನ್ನು ಬಿಡುವುದಿಲ್ಲ ಅಂತ ಹೇಳಿದಂತಹ ಕೆಲವಾರು ಒಳ್ಳೊಳ್ಳೆ ಅಭ್ಯಾಸಗಳಿದ್ವು. ಆದ್ದರಿಂದಲಾಗಿ ನಾವು ಬಡತನದಲ್ಲೇ ಕಳಿಬೇಕಾಯಿತು. ಹಾಗೆ ತಾಯಿಯವರು ಬೀಡಿಯನ್ನು ಕಟ್ಟಿ ಅಂದರೆ ನಾವು ಇರುವಂತಹ ಗುರುವಾಯಣಕೆರೆ ಎನ್ನುವ ಪ್ರದೇಶ
ನಮ್ಮ ತಂದೆಯವರ ಊರಲ್ಲ, ತಾಯಿಯವರ ಊರು. ತಾಯಿಯ ತಂದೆಯವರ ಊರಾದ ಕಾರಣ ನಾವು ಅಲ್ಲಿ ಹುಟ್ಟಿದೆವು, ಅಲ್ಲಿ ಬೆಳೆದೆವು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುವಾಯಣಕೆರೆ ಅನುದಾನಿತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. 5ನೇ ಕ್ಲಾಸಿನವರೆಗೆ ಯಶಸ್ವಿಯಾಗಿ ಓದಿದೆ. 7ನೇ ಕ್ಲಾಸಿನವರೆಗೆ ನೆಪಕ್ಕಾದರೂ ಓದಿದೆ. ಮತ್ತು ನನಗೆ ವಿದ್ಯಾಭ್ಯಾಸವನ್ನು ಕಲಿತು ಏನು ಸಾಧಿಸಲಿಕ್ಕಿಲ್ಲ ಅಂತ ಅನ್ನಿಸಿತು. ಒಂದನೇದ್ದು ಬಡತನವೂ ಕಾರಣವಾಗಿರಬಹುದು. ಮತ್ತೊಂದು ನಾವು ಆಡಿ ಬೆಳೆದಂತಹ ಪ್ರದೇಶ, ನಿಶ್ಚಿತವಾದಂತಹ ಗುರಿಯನ್ನು ತೋರಿಸುವವರೂ ಇರಲಿಲ್ಲ. ನಿಶ್ಚಿತವಾದಂತಹ ಗುರಿ ಎನ್ನುವುದು ಜೀವನದಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಆಡಿದ್ದೆ ಆಟ, ಮಾಡಿದ್ದೆ, ಹೋದರೆ ಹೋಯಿತು, ಇಲ್ಲದಿದ್ದರೆ ಇಲ್ಲ, ಈ ರೀತಿಯಾಗಿ ಬದುಕಿದವರು ಒಟ್ಟಾರೆಯಾಗಿ. ಹಾಗೆ ಮತ್ತೆ ನಮ್ಮ ಕ್ಷೇತ್ರಗಳು ಅಂದರೆ ವಾಸ ಮಾಡ್ತಾ ಇದ್ದಂತಹ ಪ್ರದೇಶಗಳೆಲ್ಲ ಸ್ವಲ್ಪ ನಮ್ಮ ಮುಸ್ಲಿಂ ಬಾಂಧವರ ಏರಿಯಾಗಳು, ಅಂದರೆ ಅವರಿರುವಂತಹ ಪ್ರದೇಶಗಳಾದ ಕಾರಣ ನಮ್ಮ ಜೀವನದ ಒಡನಾಟಗಳೆಲ್ಲ ಬಾಲ್ಯದಲ್ಲಿ ಅವರ ಜೊತೆಯಲ್ಲೇ ಕಳೆದು ಹೋಯಿತು. ಹಾಗಾಗಿ ನನಗೆ ಹೆಚ್ಚಾಗಿ ಇವತ್ತಿಗೂ ಕೂಡ ಬಹಳಷ್ಟು ಮಿತ್ರರಿರುವುದು ಮುಸ್ಲಿಂ ಸಹೋದರರು ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಉಂಟು. ಅವರ ಜೊತೆಯಲ್ಲಿ ನಮಗೆ ಏನು ಕೆಲಸ ಅಂತ ಕೇಳಿದರೆ, 7ನೇ ತರಗತಿಯಲ್ಲಿ ನಾನು ಅಂದರೆ ಮತ್ತೆ ಶಾಲೆಗೆ ಹೋಗಲಿಲ್ಲ ಅಂತ ಕೇಳಿದರೆ ಮನೆಯಿಂದ ಹೋಗ್ತಿದ್ದೆ, ಶಾಲೆಗೆ ಹೋಗ್ತಾ ಇರಲಿಲ್ಲ. ಮಧ್ಯದಲ್ಲಿ ಎಲ್ಲಿಯಾದರೂ ನಮ್ಮದು ಒಂದು ಇರುವಂತಹ ಒಂದು ಪ್ರದೇಶ ಇತ್ತು. ಮಧ್ಯಾಹ್ನ ಬುತ್ತಿ ಖಾಲಿ ಆದಮೇಲೆ ಮನೆಗೆ ನೇರವಾಗಿ ಬರ್ತಾ ಇದ್ವು. ಅದು ಏನಾಯಿತು ಅಂತ ಕೇಳಿದರೆ, ಒಂದು ದಿವಸ ನಾವು ಬುತ್ತಿಯಲ್ಲಿ ಊಟ ಮಾಡೋದು ಮನೆಯವರಿಗೆ ಗೊತ್ತಾಯಿತು. ಯಾರೋ ನೋಡಿದವರು ಹೇಳಿದರು. ಅದು ಒಳ್ಳೆ ನಮಗೆ ಪಾಠವನ್ನು ಕಲಿಸಿತು. ಅಂದರೆ ಮನೆಯಿಂದ ಶಾಲೆಯವರೆಗೆ ಬೆಲ್ಟಿನಲ್ಲಿ ಹೊಡ್ಕೊಂಡು ಹೋದರು. ಮನೆಯಲ್ಲಿ ಏನು ವಿದ್ಯಾಭ್ಯಾಸಕ್ಕೆ ಏನು ಅವರು ಕೊಡದಿದ್ದರೂ ಕೂಡ ಪೆಟ್ಟೊಂದು ಬೇಕಾದಷ್ಟು ಕೊಡ್ತಿದ್ರು. ಆದ್ದರಿಂದ ಅವತ್ತೇ ನನಗೆ ವಿದ್ಯೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಜಿಗುಪ್ಸೆ ಬಂದುಬಿಟ್ಟಿದೆ. ಯಾಕಂದರೆ ಕಲಿಯುವುದರಲ್ಲಿ ನಾನೇನು ದಡ್ಡ ಅಂತಲ್ಲ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಿದ್ದೆ, ಓದ್ತಿದ್ದೆ. ಓದುವುದು ಅಂತ ಹೇಳಿದರೆ ನನಗೆ ಇವತ್ತು ಬಹಳ ಪ್ರೀತಿ. ಒಂದು ಸಣ್ಣ ತುಂಡು ಕಾಗದ ಸಿಕ್ಕಿದ್ರೂ ಓದುವಂತಹ ಅಭ್ಯಾಸ ಉಂಟು ನನಗೆ. ಹಾಗಾಗಿ ನನಗೆ ಓದುವುದು ಭಾಳ ಇಷ್ಟ ಇತ್ತು. ಆದರೆ ನಮಗೆ ಹಿಂದಿ, ಇಂಗ್ಲೀಷ್, ಲೆಕ್ಕ ಎಲ್ಲ ಹೇಳಿದರೆ ನಮಗೊಂದು ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಆದ್ದರಿಂದ ಅದನ್ನು ಕಲಿಸುವಂಥ ಉಪಾಧ್ಯಾಯರಿಗೆ ನಮ್ಮ ಬಗ್ಗೆ ಅಷ್ಟಕ್ಕಷ್ಟೇ. ಹಾಗಾಗಿ ಸುಮ್ಮನೆ ಅವರಿಗೂ ಕಷ್ಟ, ನಮಗೂ ಕಷ್ಟ. ಯಾಕೆ ಮಧ್ಯದಲ್ಲಿ ಕಷ್ಟ? ಅವರು ಶಾಲೆ ಬಿಡಬೇಕು, ಇಲ್ಲದ್ರೆ ನಾ ಶಾಲೆ ಬಿಡಬೇಕು. ಮತ್ತು ಅವರಿಗೆ ಜನ ಬೆಂಬಲ ಹೆಚ್ಚಿದ್ದ ಕಾರಣ ನಾನು ಬಿಡುವುದು ಅಂತ ತೀರ್ಮಾನಿಸಿದೆ. ಹಾಗಾಗಿ ಶಾಲೆಯ ಸಹವಾಸ ನಮಗಿನ್ನು ಆಗಲಿಕ್ಕಿಲ್ಲ ಅಂತ ಕಾಣುವಾಗ ನಮ್ಮ ಮುಸ್ಲಿಂ ಸಹೋದರರೆಲ್ಲ ಹೇಳಿದರು, ಇದರಲ್ಲಿ ಏನುಂಟು ಮಾರೆ, ನಾವು ಅಕ್ಕಿಯ ಮಿಲ್ಲಿತ್ತು, ನವಶಕ್ತಿ ರೈಸ್ ಮಿಲ್ ಅಂತ. ಬಹುಶಃ ಸಾಧಾರಣ ಯಕ್ಷಗಾನ ಕಲಾಭಿಮಾನಿಗಳಿಗೆ ಗೊತ್ತಿರಬಹುದು. ಅವರು ವರ್ಷಕ್ಕೆ 2 ಆಟ ಆಡಿಸ್ತಿದ್ರು ಮೊದಲು. ಒಂದು ಧರ್ಮಸ್ಥಳ ಮೇಳದ್ದು, ಒಂದು ಕಟೀಲ್ ಮೇಳದ ಆಟ ಮಾಡಿಸ್ತಾ ಇದ್ರು. ಅವರ ಅಕ್ಕಿಯ ಮಿಲ್ಲಿಗೆ ನಾವು ಇಲ್ಲಿಂದ ಮಾವಿನಕಾಯಿಗೆ ಎಸೆದ ಕಲ್ಲು, ಆಗ ಸಿಮೆಂಟ್ ಶೀಟ್ಗಳು ಬರ್ತಾ ಇದ್ದದ್ದು. ಸಿಮೆಂಟ್ ಶೀಟಿಗೆ ಕಲ್ಲು ಬಿದ್ದು, ಕಲ್ಲು ಕೆಳಗಡೆ ಅಕ್ಕಿಯಲ್ಲಿ, ಗೋಣಿಯಲ್ಲಿ ಅಕ್ಕಿ ಪ್ಯಾಕ್ ಆಗ್ತಾ ಉಂಟು. ಅಕ್ಕಿಯಲ್ಲಿ ಕಲ್ಲು ಹೋದರೆ ಅದು ಸಮಸ್ಯೆ ಆಗೋದು ಅವರಿಗೆ, ನಮಗೇನು ತೊಂದರೆ ಇಲ್ಲ. ಆದರೆ ಅವರು ಮನೆಯಲ್ಲಿ ಬಂದು ಹೇಳಿದರು, ನಿಮ್ಮ ಮಗ ಪೋಖ್ರಿ ಮಕ್ಕಳ ಜೊತೆಯಲ್ಲಿ, ಅದು ಹೆಚ್ಚು ಹೇಳುದಿದ್ರೆ ನಮ್ಮ ಭಾಷೆಯಲ್ಲಿ ಹೇಳುದಿದ್ರೆ ಬೇರೆಲ್ಲ ಜೋಕ್ಲೊಟ್ಟು ಸೇರಿದ ಹಾಳಾತೆ ಅಂತ ಹೇಳ್ತಾಯಿದ್ರು. ಅದು ಆನೊಂಚೂರು ಶಿಸ್ತು ಹಿಡಿದಿಲ್ಲ. ಅದು ಅಮ್ಮ ಕೂಡಿದಷ್ಟು ಬುದ್ಧಿ ಹೇಳಿದರು. ತೆಂಗಿನ ಮರಕ್ಕೆಲ್ಲ ಕಟ್ಟಿ ಹೊಡಿತಾ ಇದ್ರು. ಏನು ಮಾಡಿದ್ರು ನಮ್ಮದು ಬುದ್ಧಿಯನ್ನಂತೂ ಸರಿ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವರಿಗೆ. ಹಾಗಾಗಿ ಅದೇ ರೈಸ್ ಮಿಲ್ಲಿನ ಮಾಲೀಕರು ಒಂದು ಸೂಚನೆಯನ್ನು ಕೊಟ್ಟರು. ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಕ್ಷಗಾನ ಲಲಿತ ಕಲಾ ಕೇಂದ್ರ ಅಂತ ಯಕ್ಷಗಾನ ತರಬೇತಿ ಕೇಂದ್ರ ಉಂಟು. ಅವನಿಗೆ ಆಸಕ್ತಿ ಎಲ್ಲ ನೋಡುವಾಗ ಓದುವ ಆಸಕ್ತಿ ಮತ್ತು ಕಲೆಗಳಲ್ಲೆಲ್ಲ ಆಸಕ್ತಿ ಸ್ವಲ್ಪ ಹೆಚ್ಚಿತ್ತು. ಒಂದು ಡ್ಯಾನ್ಸ್ ಯಾರಾದರೂ ಮಾಡಲಿಕ್ಕೆ ಹೇಳಿದರೆ ರಪ್ಪ ಒಂದು ಡ್ಯಾನ್ಸ್ ಮಾಡೋದು ಅಥವಾ ಒಂದು ಮಿಮಿಕ್ರಿ ಮಾಡೋದು, ಇಂಥದ್ದೆಲ್ಲ ಸ್ವಲ್ಪ ಆಸಕ್ತಿಗಳು ಹೆಚ್ಚಿದ್ದ ಕಾರಣ ಯಾವುದಕ್ಕೂ ಆಗದವ ಕಲಾವಿದ ಆಗ್ತಾನೆ ಅಂತ ಅವರು ತಿಳ್ಕೊಂಡ್ರೆ ಏನು. ಅಂದರೆ ಯಾವುದಕ್ಕೂ ಆಗದವ ಅಂತ ನಿಕೃಷ್ಟ ಅಂತ ಭಾವಿಸಬೇಡಿ, ಯಾವುದಕ್ಕೂ ಅವ ಬಗ್ಗದವ ಕಲೆಗೆ ಬಗ್ಗುತ್ತಾನೆ ಎನ್ನುವುದು ಅರ್ಥ. ಹಾಗಾಗಿ ಕಲಾವಿದ ಆಗ್ತೇನೆ ಎನ್ನುವುದನ್ನು ಅವರು ಆಗ ಕಂಡಿದ್ರೋ ಏನೋ ಬಹುಶಃ. ಅಂತೂ ಅವರು ತಾಯಿಯವರಿಗೆ ಹೇಳಿದರು ಹೀಗೆ ಮಾಡಿ. ಅವರು ಹೇಳಿದ ಉದ್ದೇಶ ಅವರ ರೈಸ್ ಮಿಲ್ಲಿಗೆ ಆಗುವ ತೊಂದರೆಯನ್ನು ತಪ್ಪಿಸುವುದಕ್ಕೆ. ಆದರೆ ಅವರು ತೊಂದರೆಯನ್ನು ತಪ್ಪಿಸಿಕೊಂಡರು ಅಥವಾ ನಾನಂತೂ ಇಲ್ಲಿಂದ ಹೋಗುವಾಗ ನಾನು ಆ ಇಂಟರ್ವ್ಯೂ ಅಲ್ಲಿ ಫೈಲ್ ಆಗಬೇಕು ಅಂತ ತುಂಬ ದೇವರನ್ನೆಲ್ಲ ಬೇಡಿಕೊಂಡು ಹೋದೆ. ನಾವಲ್ಲಿ ಹೋಗಿ ಸಿಕ್ಕಿ ಬೀಳುವುದಕ್ಕಿಂತ ನಮಗೆ ಇದು ಬಹಳ ನಮ್ಮ ಸ್ವೇಚ್ಛೆಗೆ ಬಹಳ ತೊಂದರೆ ಇರ್ತಿರಲಿಲ್ಲ. ಆದರೂ ಅಲ್ಲಿ ಹೋಗಿ ಪುಣ್ಯಕ್ಕೆ ರೈಸ್ ಮಿಲ್ನ ಓನರ್ನ ಹೆಸರು, ಹೌದು, ಅವರ ಹೆಸರು
ವೆಂಕಟೇಶ್ ಪ್ರಭು ಅಂತ ಕಲ್ಲಮುಡ್ಕೂರಿನವರು. ಕಲ್ಲಮುಡ್ಕೂರಿನಲ್ಲಿ ಅವ್ರದ್ದು ಮಿಲ್ಲುಂಟು, ವೆಂಕಟೇಶ್ ಪ್ರಭುಗಳಂತ. ಅವರು ತೀರಿ ಹೋದರು ಪಾಪ. ತುಂಬ ಕಷ್ಟವನ್ನು ಅನುಭವಿಸಿದ್ರು. ಒಬ್ಬ ಕಲಾಪೋಷಕನಾಗಿ ಸಾಯುವ ಕಾಲಕ್ಕೆ ಬಹಳ ನೋವು ಅನುಭವಿಸಿ ಸತ್ತವಂತ ಒಬ್ಬರು ಕಲಾಭಿಮಾನಿಯವರು. ಅವರನ್ನು ನಾನು ನೆನಪಿಸಿಕೊಳ್ಳಲೇಬೇಕು ಖಂಡಿತವಾಗಿಯೂ. ಅವರು ಕೊಂಡು ಹೋಗಿ ಹಾಗೆ ತೋರಿಸಿದ್ರು. ಅಮ್ಮ ಹೌದು, ರೈಸ್ ಮಿಲ್ ಉಂಟು ಅವ್ರದ್ದು. ಈಗ ಮಾತ್ರ ಅಲ್ಲಿ ರೈಸ್ ಮಿಲ್ ಅಲ್ಲ ಅದು, ಅದನ್ನು ಈಗ ಅಲ್ಯೂಮಿನಿಯಂ ಮಿಲ್ ಮಾಡಿದ್ದಾರೆ. ಅವರ ತಮ್ಮ ಇದ್ದಾರೆ, ಮಾಡ್ತಾ ಇದ್ದಾರೆ. ಹಾಗೆ ತಾಯಿಯವರು ನನ್ನನ್ನು ಧರ್ಮಸ್ಥಳ ಕರ್ಕೊಂಡು ಹೋದರು. ಅಲ್ಲಿ ಒಂದು ನಮ್ಮನ್ನು ಸಂದರ್ಶನ ಮಾಡುವಂತಹ ಒಂದು ಕ್ಷೇತ್ರದಲ್ಲಿ ಬಂಟ್ವಾಳ ಜಯರಾಮಾಚಾರ್ಯರು ಹಿರಿಯ ಕಲಾವಿದರು, ಈಗ ನನಗೆ ಗುರು ಸಮಾನರು. ನಾ ಯಾವತ್ತೂ ಅವರನ್ನು ಗುರುಗಳಂತಲೇ ಹೇಳುವುದು. ಅವರು, ಆಮೇಲೆ ಕುಂಬ್ಳೆ ಶ್ರೀಧರ್ ರಾಯರು ಹಾಗೂ ಸೂರಿಕುಮೇರು ಗೋವಿಂದ ಭಟ್ರು ನಮ್ಮನ್ನು ಯಕ್ಷಗಾನ ಕೇಂದ್ರಕ್ಕೆ ಸಂದರ್ಶನ ಮಾಡಿ ಇವ ಆದೀತು ಅಂತ ಹೇಳಲಿಕ್ಕೆ ಅವರು ಮೂವರನ್ನು ಆಯ್ಕೆ ಮಾಡಿದರು. ಹಾಗೆ ಅವರು ನೋಡಿದರು, ಯಾರಾದರೂ ಸಂಬಂಧಿಕರು ಯಕ್ಷಗಾನದಲ್ಲಿದ್ದಾರಾ ಅಂತ ಕೇಳಿದರು. ಇರುವುದಕ್ಕೆ ಗಂಗಾಯ ಶೆಟ್ಟರು ನನಗೆ ಹತ್ತಿರದ ಸಂಬಂಧ. ನಾನು ಆದರೆ ಆ ಹೊತ್ತಿಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತ ಹೇಳಿದರೆ, ಅಷ್ಟು ದೊಡ್ಡವರ ಹೆಸರನ್ನು ಇಲ್ಲಿ ತಂದು ಮತ್ತೆ ನನ್ನನ್ನು ಪರ್ಮನೆಂಟ್ ಮಾಡಿದರೆ ಅಲ್ಲಿ ನನಗೆ ಯಕ್ಷಗಾನಕ್ಕೆ ಬರುವುದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಸ್ವೇಚ್ಛೆಯಿಂದ ತಿರುಗಾಡುವುದಾಗಿತ್ತು. ಅದರಿಂದ ಹೇಳಲಿಲ್ಲ. ಕನ್ನಡ ಓದುವುದಕ್ಕೆ, ಜೈಮಿನಿ ಭಾರತ ಓದುವುದಕ್ಕೆ ಕೊಟ್ಟರು. ಸ್ಪಷ್ಟವಾಗಿ 1-2 ರೇಖೆ ಓದಿದಾಗ ಗೋವಿಂದ ಭಟ್ರು ಹೇಳಿದರು, ಎಂಚಿನಾನ್ಲ ತೊಂದರೆಜಿ 4-5 ಪರ್ತ ಉಂಡಾಯನ ತೊಂದರೆಜಿ ಪಾಸ್ ಮಲ್ಪುಗ ಅಂತ ಹೇಳಿದರು. ಹಾಗಾಗಿ ನಾನು ಪಾಸ್ ಆದೆ. ಆ ಸಂದರ್ಶನದಲ್ಲಿ ತೇರ್ಗಡೆಯನ್ನು ಹೊಂದಿ 4.5 ತಿಂಗಳು ನನಗೆ ಯಕ್ಷಗಾನ ತರಬೇತಿ ಅಂತ ನಿಶ್ಚಯ ಆಯಿತು. ಆ ಬ್ಯಾಚಿನಲ್ಲಿ ಇದ್ದವರು ಬಹುಶಃ ಜಯರಾಮಡೂರು ಅಂತ ಈಗ ಭಾಗವತ ಒಬ್ಬ, ಮತ್ತು ನಿರಂಜನ ಬೆಳ್ಳೂರು, ಮತ್ತು ರಾಧಾಕೃಷ್ಣ ಲಾಯ್ಲಾ ಅಂತ ಅವ ಈಗ ಯಕ್ಷಗಾನವನ್ನು ಬಿಟ್ಟಿದ್ದಾನೆ. ನಾವೆಲ್ಲ ಒಂದೇ ಬ್ಯಾಚಿನಲ್ಲಿದ್ದವರು. ಹಾಗೆ ನಮಗೆ ಗುರುಗಳಾಗಿ ಸಿಕ್ಕಿದವರು ತಾರನಾಥ ಬಲ್ಯಾಯ, ವರ್ಕಾಡಿ ತಾರನಾಥ ಬಲ್ಯಾಯರು, ಮಹಾನ್ ಕಲಾವಿದರು. ಅವರು ಗುರುಗಳಾಗಿ ಸಿಕ್ಕಿದ್ರು. ಆದರೆ ಅವರು ಕೇಂದ್ರಕ್ಕೆ ಗುರುಗಳಾಗಿ ಬಂದ ಸಂದರ್ಭ ಅಥವಾ ನಾವು ಹೋದ ಸಂದರ್ಭವೂ ಗೊತ್ತಿಲ್ಲ. ಅವರ ಹೆಂಡತಿ ತುಂಬ ಗರ್ಭಿಣಿಯಾಗಿದ್ದರು. ಹಾಗಾಗಿ ಅವರಿಗೆ ಮನೆಗೆ ಹೋಗಿ ಬರಬೇಕಾದ ಅನಿವಾರ್ಯತೆ ಇದ್ದ ಕಾರಣ ಅವರು ಆಗಾಗ ಹೋಗಿ ಬರ್ತಾ ಇದ್ರು. ಅಂದರೆ ಮನೆಯಲ್ಲಿ ಹೆಂಡತಿ ಒಬ್ಬರೇ ಇದ್ದ ಕಾರಣ ಅಂತೂ ನಮಗೆ ಪಾಠಗಳು ಸರಿಯಾಗಿ ಆಗಲಿಲ್ಲ. ಹಾಗಾಗಿ ಆ ಬ್ಯಾಚಿನಲ್ಲಿ ನಮಗೆ ಯಕ್ಷಗಾನ ಪ್ರದರ್ಶನ ಸ್ವಲ್ಪ ಕಡಿಮೆ ಆಯಿತು. ಇದನ್ನು ಮನಗಂಡಂತಹ ಪೂಜ್ಯ ಕಾವಂದ್ರು ಏನು ಮಾಡಿದರು, CT ಬ್ರಹ್ಮಾಚಾರ್ಯ ಎನ್ನುವಂತಹ ನೀನಾಸಂ ರಂಗಭೂಮಿಯ ಬಹಳ ದೊಡ್ಡ ನಿರ್ದೇಶಕರು, ಅವರನ್ನು ಕರೆತಂದು ನೀನಾಸಂ ಉದಾಹರಣೆ ಒಂಚೂರು ಜೋಕ್ಲೆ ಕಲ್ಪಾಲೆ ಅಂತ ಅವರು ಕಲಿಸಿ ನಮಗೆ, ಹೌದು ನಾಟಕದ ದೊಡ್ಡ ನಿರ್ದೇಶಕರು ಅವರು, CT ಬ್ರಹ್ಮಾಚಾರ್ಯ ಅಂತ ಅವರು ಕಲಿಸಿದರು. ಹಾಗೆ ನಾವು ಆ ಸಲ ಮಧ್ಯಮ ವ್ಯಾಯೋಗ ಎನ್ನುವಂತಹ ನೀನಾಸಮ್ಮಿನ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದೆವು. ಇದು ಕಾವಂದ್ರಿಗೆ ಬಹಳ ಖುಷಿ ಕೊಟ್ಟಿತು. ಹಾಗಾಗಿ ಅದರಲ್ಲಿ ಸೂತ್ರಧಾರನ ಪಾತ್ರವನ್ನು ನಾನು ಮಾಡಿದ್ದೆ. ನನ್ನನ್ನು ಕಂಡು ಅಂಬಿ ಒಂಜಿ ಆವಿಯ ನಮ್ಮ ಮೇಳುಗು ಅಂತ ಹೇಳಿ ಆ ವರ್ಷ ನನ್ನನ್ನು ಧರ್ಮಸ್ಥಳ ಮೇಳಕ್ಕೆ ಆಯ್ಕೆ ಮಾಡಿಕೊಂಡು, ಮೊದಲು ಗೆಜ್ಜೆ ಕಟ್ಟಿದ್ದು ಧರ್ಮಸ್ಥಳದಲ್ಲಿ. ಅದು ಛತ್ರದ, ಅದೇ ನಾನು ಯಾವಾಗಲೂ ಒಮ್ಮೆ ಹೀಗೆ ಚೌಕಿಯ ಭಾಷೆ ಅಂತ ಉಂಟು ನಮ್ಮದು, ಮೇಕಪ್ ಬಣ್ಣದ ಕೋಣೆಯ ಭಾಷೆ ಅಂತ, ಆ ಭಾಷೆಯಲ್ಲಿ ಒಮ್ಮೊಮ್ಮೆ ಹೇಳುವುದಕ್ಕುಂಟು. 3 ಗಣಪತಿಗಳು ನನ್ನ ಜೀವನದಲ್ಲಿ ಮರೆಯಲಾಗದ ಗಣಪತಿಗಳು. ಒಬ್ಬ ಛತ್ರದ ಗಣಪತಿ, ಇನ್ನೊಬ್ಬ ಕುರಿಯ ಗಣಪತಿ, ಮತ್ತೊಬ್ಬ ಪದ್ಯಾಣ ಗಣಪತಿ. ಅವರು 3 ಇದ್ದ ಕಾರಣ ನಾನಿವತ್ತು ಈ ಒಂದು ನಿಮ್ಮ ಮುಂದೆ ಮಾತಾಡುವಷ್ಟು ಮಟ್ಟಿಗೆ ಸಶಕ್ತನಾಗಿದ್ದೇನೆ. ಆ ಛತ್ರದ ಗಣಪತಿ ನನ್ನನ್ನು ಗೆಜ್ಜೆಯನ್ನು ಕಟ್ಟಿಸಿದವ, ಕುರಿಯ ಗಣಪತಿ ಕಟ್ಟಿದ ಗೆಜ್ಜೆಗೆ ಹೇಗೆ ಕಾಲು ಹಾಕಬಹುದು ಅಂತ ತೋರಿಸಿದವ, ಪದ್ಯಾಣ ಗಣಪತಿ ಕುಣಿಯುವುದಕ್ಕೆ ಗೊತ್ತಿದ್ದ ಇವನಲ್ಲಿ ಯಾವ ಪಾತ್ರವನ್ನು ಮಾಡಿಸಬಹುದು ಎನ್ನುವುದನ್ನು ಎಲ್ಲರಿಗೆ ತೋರಿಸಿಕೊಟ್ಟವ. ಹಾಗಾಗಿ ಆ 3 ಗಣಪತಿಗಳು, ಎಲ್ರಿಗೂ ಒಬ್ಬೊಬ್ಬ ಗಣಪತಿ ಒಳಿದ್ರೆ ನನಗೆ 3 ಗಣಪತಿಗಳ ಅನುಗ್ರಹ ಉಂಟು. ರಕ್ಷಕ ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆ ಕ್ಷೇಮ. ಸಾಮಾನ್ಯರಿಂದ ಸಂಪಾದಿಸಲಾಗುವುದು ಯಾವುದುಂಟು ಅದನ್ನು ಗಳಿಸಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ, ಉಳಿಸಿಕೊಂಡು ಹೋಗುವುದು ನಿಜವಾದಂತಹ ಸಾಧನೆ ಎನ್ನುವ ಹಾಗೆ ಪ್ರಾಜ್ಞರಾಡಿದಂತಹ ಮಾತು. ಆ ವರ್ಷ ಧರ್ಮಸ್ಥಳ ಮೇಳಕ್ಕೆ ಆಯ್ಕೆಯಾದೆ.
ನಾನು ಹಾಗೂ ನಿತ್ಯ ವೇಷಕ್ಕೆ ರಾಧಾಕೃಷ್ಣ ಮತ್ತೆ ಅರುಣ್ ಕುಮಾರ್ ಧರ್ಮಸ್ಥಳ ಅಂತ, ಅವನು ಈಗ ಅಲ್ಲಿ ಧರ್ಮಸ್ಥಳ ಕಾಲೇಜಲ್ಲಿ ಏನೋ ಲೆಕ್ಚರ್ ಏನೋ ಪೋಸ್ಟಲ್ಲಿದ್ದಾನೆ. ಹಾಗೆ ಅವರು ಎಲ್ಲ ಯಕ್ಷಗಾನ ಬಿಟ್ಟಿದ್ದಾರೆ ಈಗ. ಯಕ್ಷಗಾನದಲ್ಲಿ ನಾಟ್ಯದ ವಿಭಾಗದಲ್ಲಿ ಯಕ್ಷಗಾನದಲ್ಲಿ ಮೇಳದಲ್ಲಿರುವವ ನಾನೊಬ್ಬನೇ. ಹಾಗೆ ಆ ವರ್ಷ ಮೇಳಕ್ಕೆ ಆಯ್ಕೆಯಾದೆ. ಮರು ವರ್ಷದ ಪುನಃ ಈ ಕೇಂದ್ರ ಉಂಟಲ್ಲ, ಯಕ್ಷಗಾನ ತರಬೇತಿ ಕೇಂದ್ರ, ಇದಕ್ಕೆ ದಿವಾಣ ಶಿವಶಂಕರ ಭಟ್ರನ್ನು ಗುರುಗಳನ್ನಾಗಿ ಆಯ್ಕೆ ಮಾಡಿದರು. ಆಗ ಗೋವಿಂದ ಭಟ್ರ ಒಂದು ಪ್ರೇರಣೆಯಂತೆ ಕಾವಂದ್ರು ಆಯೆಲ್ಲ ಇಪ್ಪಾಡು ಕರ್ನೋರ್ಸೋದಲ್ಲ ಮಲ್ಲ ಕಲ್ತೀಜಿ ಇವಡಲ್ಲ ಕಲ್ಪೆನ ತೂಕ ಬೊಕ್ಕ ನಮ್ಮನೆ ಮೇಳತ್ತ ಅಂತ ಹೇಳಿದರು. ಹಾಗಾಗಿ ನಾನು ಅದರ ನಂತರ 4 ವರ್ಷ ಕೇಂದ್ರದಲ್ಲಿ ಕಲ್ತಿದ್ದೇನೆ ದಿವಾಣದವರ ಜೊತೆಯಲ್ಲಿ. ಹಾಗಾಗಿ ನಮಗೆ ಗುರುಗಳು ಕೂಡ ಇಬ್ಬರಿಬ್ಬರು. ತಾರನಾಥ ಬಲ್ಯಾಯರು ಮೂಲ ಪಾಠವನ್ನು ಬಾಲಪಾಠವನ್ನು ನನಗೆ ಹೇಳಿಕೊಟ್ಟವರು ತಾರನಾಥ ಬಲ್ಯಾಯರು, ಅದನ್ನು ತಿದ್ದಿ ಅದಕ್ಕೊಂದು ರೂಪವನ್ನು ಕೊಟ್ಟವರು ದಿವಾಣ ಶಿವಶಂಕರ ಭಟ್ರು. ಹಾಗೆ ಧರ್ಮಸ್ಥಳ ಎಷ್ಟನೇ ವರ್ಷದಲ್ಲಿ ನೀವು ಅದು? 11ನೇ ವರ್ಷಕ್ಕೆ. 11ನೇ ವರ್ಷಕ್ಕೆ ಯಕ್ಷಗಾನಕ್ಕೆ ನೀವು? ಹೌದು, ಧರ್ಮಸ್ಥಳಕ್ಕೆ. ಹೌದು, 11ನೇ ವರ್ಷಕ್ಕೆ. ಅಂದ್ರೆ ನಮ್ಮದು ಹುಟ್ಟು ಬೇಗ ಆಯಿತು, ನಾವು ಬೆಳೆದದ್ದು ಬೇಗ ಆಯಿತು, ಮತ್ತೆ ನಮ್ಮ ಪೋಖ್ರಿಗಳು ಬೇಗ ಆಯಿತು. ಯಕ್ಷಗಾನ ಒಟ್ಟಾರೆ ಅಂದ್ರೆ ಮನೆಯವರಿಗೆ ಇವನನ್ನು ಯಾವುದಾದ್ರೂ ಒಂದು ದಾರಿಗೆ ಕಂಡುಕೊಳ್ಳಬೇಕು ಎನ್ನುವಂತಹ ಒಂದು ಇದಿತ್ತು, ಒಪ್ಪಿಗೆ ಇತ್ತು ಅಂತ ಹೇಳಿದ್ರೆ ಅದು ಹೇಳಿದಲ್ಲ, ನಮಗೆ ಸಹವಾಸ ಒಳ್ಳೆಯವರದ್ದಾದ ಕಾರಣ ಹೇಗಾದರೂ ಇಲ್ಲಿಯಾದರೂ ಒಂದು ಹೋಗಿ ಹೇಗಾದರೂ ಇದ್ದುಕೊಳ್ಳಿ. ಮತ್ತೆ ಆವಾಗ ಬಹಳ ಬಡತನ ಎನ್ನುವುದರಿಂದ ತಾಯಿ ಬೀಡಿ ಕಟ್ಟಬೇಕು. ಹಾಗಾಗಿ ಅಕ್ಕ ಒಬ್ಬಳು ಒಳ್ಳೆ ಕಲಿತಾ ಇದ್ಲು, ಅವಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಒಲವು ಹೆಚ್ಚಿದ್ದ ಕಾರಣ ಅವಳನ್ನು ಓದಿಸುವತ್ತ ಗಮನ ಹರಿಸಿದ್ರು. ನಮ್ಮದು ಏನಿದ್ರು ಯಾವ ಕಾಲಕ್ಕೂ ನಾವು ಛಲ ಬಿಡದ ವಿಕ್ರಮದ ರೀತಿಯಲ್ಲಿ ನಾವು ಇಡುವುದಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ನಮ್ಮನ್ನು ಧರ್ಮಸ್ಥಳ ಕೇಂದ್ರಕ್ಕೆ ಯಕ್ಷಗಾನಕ್ಕೆ ಮುಟ್ಟಿಸಿದ್ರು. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರ್ದಾರಿಗೆ ನೆನಪುಂಟು ಅವರಿಗೆ ಎಲ್ಲಿದ್ದಾರೆ ಈಗ ಮಾತಾಡೋ ಕ್ರಮ? ತುಂಬಾ ಮಂದಿ ಇದ್ದಾರೆ. ನಿಮ್ಮ ಬಾಲ್ಯದ್ದು? ಹೌದು, ನಮ್ಮ ಈಗ ಒಬ್ಬ ಮೊನ್ನೆ ನನ್ನನ್ನು ಕರೆಸಿ ಗುರುವಾಣಿಕೆರೆಗೆ ಕರೆಸಿ ಅವ್ರದ್ದು ಅಮೆಚೂರ್ ಕಬಡ್ಡಿ ಮ್ಯಾಚ್ ಮಾಡ್ತಾರೆ ಅಲ್ಲಿ, ಮ್ಯಾಟ್ ಕಬಡ್ಡಿ, ಅದಕ್ಕೆ ಕರೆಸಿ ನನ್ನನ್ನೇ ಸನ್ಮಾನಿಸಬೇಕು ಅಂತ ಸನ್ಮಾನಿಸಿದ. ಪಾಪ ಒಳ್ಳೆ ಹುಡುಗ ಇಕ್ಬಾಲ್ ಅಂತ. ನಾವೆಲ್ಲ ತುಂಬಾ ತೊಂದರೆ. ಈಗ ನೀವು ಹೇಗೆ ಮಾತಾಡಿಕೊಳ್ತೀರ ಅಂದ್ರೆ, ಚಿಕ್ಕದಿರ್ಬೇಕಾದ್ರೆ ಎಲ್ಲರೂ ನಿಮ್ಗೆ ಬೈದವರು ಕದಿಯವರು ಹಾಗೆ ಹೀಗೆ ಅಂತ ಮಾತಾಡಿದ್ರಲ್ಲ, ಹೌದು, ಚಿಕ್ಕದಿರ್ಬೇಕು. ಈಗ ಅಂತ ಬೈದವರಲ್ಲಿ ಯಾರು ನಿಮ್ಮನ್ನು ಹೊಗಳಿದ್ದುಂಟಲ್ಲ, ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಸೇರಿದಾಗ ಈಗಲೇ ತುಂಬಾ ಅಂಚ ಹೊಂದಿದ್ದಾರೆ, ಈಗ ನೀವೊಂದು ಎಲ್ಲರೂ ಗುರುತಿಸುವ ಸ್ಥಾನದಲ್ಲಿ ಇದ್ದೀರಿ. ಹೌದು, ಅಲ್ಲ ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಸರ್. ನಾನೊಂದು ಯಕ್ಷಗಾನ ವಿದೇಶಕ್ಕೆ ಹೋಗುವುದು ಅಂತ ತೀರ್ಮಾನ ಆಯಿತು. ಆವಾಗ ಪಾಸ್ಪೋರ್ಟ್ ಮಾಡಿಸಬೇಕು ಅಂತ ನನಗೆ ಶ್ರೀಧರ್ ಭಂಡಾರಿಗಳು ಹೇಳಿದರು. ನನ್ನ ಜೀವನದ ಇನ್ನೊಬ್ಬರು ಗುರುಗಳು ಅವರೇ. ನನ್ನನ್ನೊಂದು 15 ವರ್ಷ ಅವರ ಮನೆಯಲ್ಲಿ ಅವನ ಮಗನಂತೆ ಸಾಕಿ ನನ್ನನ್ನು ಯಕ್ಷಗಾನಕ್ಕೊಂದು ತಯಾರು ಮಾಡಿದಲ್ಲಿ ಅವರ ಕೊಡುಗೆಯೂ ತುಂಬ ಉಂಟು. ಅವರು ಫಾರಿನಿಗೆ ನನ್ನನ್ನು ಪ್ರಥಮತವಾಗಿ ಕರ್ಕೊಂಡು ಹೋಗುವುದು ಅಂತ ನಿಶ್ಚಯಿಸಿದಾಗ ಪಾಸ್ಪೋರ್ಟ್ ಆಗಬೇಕು. ಪಾಸ್ಪೋರ್ಟ್ ಎನ್ಕ್ವೈರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಬೆಳ್ತಂಗಡಿಗೆ. ಸರಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಮಗೆ ಬಹಳ ನಮ್ಮ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದ್ದಂತಹ ಕ್ಷೇತ್ರ. ಹಾಗಾಗಿ ನಾವು ಹೋಗುವಾಗ ಅಲ್ಲಿ ಒಬ್ಬರು ಈಶ್ವರ ಭಟ್ರು ಅಂತ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಅವರು ಬಹಳ ದೊಡ್ಡ ಯಕ್ಷಗಾನದ ಅಭಿಮಾನಿಗಳು. ಅವರು ನನ್ನನ್ನು ನೋಡಿದ ಕೂಡಲೇ ಏನು ಮಾರೆ ಅಂತ ಕೇಳಿದ್ರು. ಸರ್, ನಾನು ಒಂದು ಫಾರಿನಿಗೆ ಹೋಗ್ತಾ ಇದ್ದೇನೆ, ಹಾಗೆ ನನಗೊಂದು ಪಾಸ್ಪೋರ್ಟ್ ಆಗಬೇಕು, ಅದರ ಎನ್ಕ್ವೈರಿ ಬಂದಿದೆ. ನೋಡುವಾಗ ಕಳ್ಳನಾಗಿದ್ದಿ, ನಿನಗೆ ಪಾಸ್ಪೋರ್ಟು? ಇಲ್ಲ ಸರ್, ನಾನು ಯಕ್ಷಗಾನ ಕಲಾವಿದ. ಹೌದಾ? ಹಾಗಂತ ಅಲ್ಲಿ ಅವರು ಅಷ್ಟೇ ಹೇಳಿ ಅಲ್ಲಿಗೆ ಬಿಟ್ಟರು. ಈಗ ಅವರು ಎಲ್ಲಿವರೆಗೆ ಫ್ರೆಂಡ್ ಅಂತ ಹೇಳಿದ್ರೆ ನಮ್ಮ ಆಟಕ್ಕೆ ಬರ್ತಾರೆ. ನಾನು ಒಮ್ಮೊಮ್ಮೆ ಕೇಳಿಕೊಂಡು, ಸರ್ ನೀವು ಅವತ್ತು ನನ್ನನ್ನು ಏನು ಅಂತ ತಿಳ್ಕೊಂಡ್ರೆ, ನನಗೆ ಆಗ ನಿನ್ನನ್ನು ನೋಡುವಾಗ ದೊಡ್ಡ ಕಳ್ಳನಾಗೆ ಕಂಡಿತ್ತು. ಅಂದರೆ ಅಂಥ ಅನುಭವಗಳು ತುಂಬ ಆಗಿದೆ. ಹಾಗಾಗಿ ಅದೇ ಬಾಲ್ಯದಲ್ಲಿ. ಹಾಗೆ ಇವರು ಕೂಡ ಈಗ ನಮ್ಮನ್ನು ನೋಡಿ ಮಾತಾಡಿಸುವಂಥದ್ದು, ಅಥವಾ ಯಾವುದೇ ಧರ್ಮದವರಾಗಿರಲಿ. ಮತ್ತೊಬ್ಬ ಶರೀಫ್ ಅಂತ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದೆ, ಈಗ ಅವ ದುಬೈಯಲ್ಲಿ ಬಹಳ ದೊಡ್ಡ ಉದ್ಯೋಗದಲ್ಲಿದ್ದಾನೆ. ತುಂಬ ಮಂದಿ ಅಂತೂ ನಮ್ಮ ಮುಸಲ್ಮಾನ ಸ್ನೇಹಿತರು
ಅವರು ಒಡಹುಟ್ಟುಗಳ ಹಾಗೆ ನಮ್ಮನ್ನು ಭಾಳ ಒಂದು ನೋಡಿದವರು. ಹಾಗೆ ನನ್ನ ಯಕ್ಷಗಾನದ 2-3 ವರ್ಷದ ತಿರುಗಾಟದ ಅವಧಿಯಲ್ಲಿ ಶ್ರೀಧರ ಭಂಡಾರಿಗಳ ಒಂದು ಹಿರಿತನ ನನ್ನ ಜೀವನದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿತು. ಮಾತ್ರ ಅಲ್ಲ, ಅವರ ಅವರಿಗೆ ಒಟ್ಟಿಗೆ 4 ಮಂದಿ ಮಕ್ಕಳು, 5ನೇ ಮಗನಾಗಿ ನಾನು ಅವರ ಮನೆಯಲ್ಲೇ ಇದ್ದೆ. ಮಳೆಗಾಲದಲ್ಲಿ ಪೂರ್ತಿ ಅವರ ಮನೆಯಲ್ಲೇ ಇರುವುದು, ಅವರಿಗೆ ಆಟ ಉಂಟು ಅಂತಾದರೆ ಅವರೊಟ್ಟಿಗೆ ಆಟಕ್ಕೆ ಹೋಗುವುದು, ಆಟ ನೋಡುವುದು ಬೆಳಿಗ್ಗೆವರೆಗೆ. ನನಗೆ ಭಾಗವಹಿಸುವುದಕ್ಕಿರಲಿಲ್ಲ, ಅವರ ಜೊತೆಯಲ್ಲಿ ಹೋಗ್ತಿದ್ದೆ. ಹಾಗಾಗಿ ನನ್ನನ್ನು ಒಂದು 10-15 ವರ್ಷ ಸಲಹಿದವರು. ಹಾಗೆ ನಾನು ಮೊನ್ನೆ ಧರ್ಮಸ್ಥಳದಲ್ಲಿ 3 ವರ್ಷ ತಿರುಗಾಟ, ಧರ್ಮಸ್ಥಳದಲ್ಲಿ 3 ವರ್ಷ ಯಕ್ಷಗಾನದ ತಿರುಗಾಟವನ್ನು ಧರ್ಮಸ್ಥಳ ಮೇಳದಲ್ಲಿ ನೀವು ಮಾಡಿದ ಫಸ್ಟ್ ವೇಷದ ನೆನಪು ಅಂದ್ರೆ ನಿಮ್ಗೆ ನೆನಪುಳಿಯುವಂತ ವೇಷ ಧರ್ಮಸ್ಥಳ ಮೇಳದಲ್ಲಿ ನಾನು ಫಸ್ಟಿಗೆ ಮಾಡಿದ ವೇಷವೇ ಹೊಗಳಿಕೆ. ಹೊಗಳಿಕೆ ಅಂತ ಹೇಳಿದ್ರೆ ಬಹುಶಃ ಈಗಿನ ಕೆಲವು ಪ್ರೇಕ್ಷಕರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ಈ ಯಕ್ಷಗಾನ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಪೂರ್ವರಂಗ ಉಂಟು. ನಿತ್ಯವೇಷ ಆದಮೇಲೆ ಮುಖ್ಯಶ್ರೀ ವೇಷ. ಮುಖ್ಯಶ್ರೀ ವೇಷದಲ್ಲಿ ಒಟ್ಟಿಗೆ ಕುಣಿಯುವ ಒಬ್ಬ ಹಾಸ್ಯಗಾರ. ಅದು ಮೇಳದ ಮುಖ್ಯ ಹಾಸ್ಯಗಾರ ಮಾಡುವ ಪಾತ್ರ. ಅದು ನಯನಕುಮಾರರು ಆವಾಗ ಹಾಸ್ಯಗಾರರಿದ್ದರು ಮೇಳದಲ್ಲಿ. ಅವರಿಗೊಬ್ಬ ಅಸಿಸ್ಟೆಂಟ್ ಬೇಕು ಎನ್ನುವ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ನನಗೆ ಇಡೀ 6 ತಿಂಗಳು ವೇಷವೇ ಇದೆ, ಹೊಗಳಿಕೆ ಮಾತ್ರ, ಬೇರೆ ಒಂದು ಹಾಸ್ಯವನ್ನು ಅವರು ಕೊಡಲಿಲ್ಲ. 2ನೇ ವರ್ಷಕ್ಕಾಗುವಾಗ ಅವರಿಗೆ ಸ್ವಲ್ಪ ಅನಾರೋಗ್ಯದ್ದು ಸಮಸ್ಯೆ ಎಲ್ಲ ಆಯಿತು. ಹಾಗೆ ಅವರು ಒಂದು 15 ದಿವಸ ರಜೆ ಇರುವಾಗ ರಾಮ ಶ್ರೀರಾಮ ಅಂತ ಒಂದು ಪ್ರಸಂಗ ಇತ್ತು. ಆ ಪ್ರಸಂಗದಲ್ಲಿ ಒಟ್ಟಿಗೆ ಒಂದು 10-12 ಹಾಸ್ಯ ಪಾತ್ರಗಳು ಬರ್ತದೆ ಪೀಠಿಗೆಯಿಂದ ಮಂಗಳಕ್ಕೆ. ಆ 10-12 ಪಾತ್ರವನ್ನು ನನ್ನ ಹೆಸರಿಗೆ ಹೊಳ್ಳರು, ಭಾಗವತರು, ಪುತ್ತಿಗೆರ ಗುರಾಮ ಹೊಳ್ಳರು ಹಾಕಿದ್ರು. ನಾನು ಹೋಗಿ, ನನಗೆ ಆವಾಗ ಶ್ರೀಧರ ಭಂಡಾರಿಗಳು ನಾವು ಏನೇ ಹೇಳುವುದಿದ್ರು ಅವರಲ್ಲಿ ಹೋಗಿ ಹೇಳಿದಾಗ ಅವರು ಹೇಳಿದರು, ಯಾನ್ ದಾದ ಮಲ್ಪನ ಮಗ ಹೋದು ಗೋವಿಂದನ್ನೆರಡಕ್ಕೆ ಏನು ಅಂತ ಹೇಳಿದರು. ಹಾಗೆ ಹೋಗಿ ನಾವು ಗುರುಗಳು ಅಂತೇಳಿ ಕರೀತಾ ಇರುವುದು ಅವರನ್ನು ಇವತ್ತಿಗೂ ಅದೇ ಪ್ರೀತಿಯಲ್ಲಿ ಅದೇ ಗೌರವದಲ್ಲಿ ನೋಡಿಕೊಳ್ತೇವೆ. ಅವರಲ್ಲಿ ಹೋಗಿ ಹೇಳಿದೆ, ಗುರುಗಳೇ ಏನು ಮಾಡಬೇಕು, ಈ ದಾಲ ಪೋಡಿಯೋರ್ಚಿ ಮಾರ್ಯ ಬಲ ಯಾನುಲ್ಲೆತ್ತ ಅಂತ ಹೇಳಿದರು. ಅವತ್ತಿಗೆ ಹಾಸ್ಯದ ಪಥವನ್ನು ಹಿಡಿದವ ಇವತ್ತಿನವರೆಗೂ ನನ್ನ ಪ್ರತಿಯೊಂದು ನಾನು ಮಾಡುವಂತಹ ಯಾವುದೇ ಪಾತ್ರದಲ್ಲಿ ಒಂದು ಸ್ವಲ್ಪವಾದರೂ ಹಾಸ್ಯದ ಎಳೆಯನ್ನು ತೋರಿಸದೆ ಬಿಡುವುದಿಲ್ಲ. ಅದಕ್ಕೆ ಕಾರಣ ಬಹುಶಃ ಗುರುಗಳ ಆಶೀರ್ವಾದ ಆಗಿರಬಹುದು ಅಂತ ನಾ ಕಲ್ಪಿಸ್ತೇನೆ. ಅದು ನನ್ನ ಜೀವನದ ಪ್ರಥಮತವಾಗಿ ಪ್ರಜ್ವಲ ಎನ್ನುವ ಒಬ್ಬ ಯಕ್ಷಗಾನ ಕಲಾವಿದ ಅಂತ ಗೋವಿಂದ ಭಟ್ರಂತಹ ಮೇರು ಕಲಾವಿದರಿಗೆ ತೋರಿಸಿಕೊಟ್ಟಂತಹ ಒಂದು ಸನ್ನಿವೇಶ. ನೀನು ಕೆಲವು ಸಲ ಬೇಡದ್ದೆಲ್ಲ ಮಾಡ್ತಿ. ಇಲ್ಲ ದೇವ್ರೆ, ನನಗೆ ಧೂಳು ಇದ್ರೆ ಒಳ್ಳೇದಾಗೋದು, ಕೂತ್ಕೊಳ್ಳಿಕ್ಕೆ ಗೊತ್ತುಂಟಾ? ಹೌದಾ? ಇಂಥದ್ದನ್ನು ತೆಗೆದಿಯಲ್ಲ ನೀನು. ಹಾಗಾದ್ರೆ ಅಲ್ಲಿ ಧೂಳು ಉಂಟು ದೇವ್ರೆ. ಆಯ್ತು, ಬೇಸರ ಮಾಡಬೇಡಿ. ಆರತಿಯಲ್ಲಿ ಅರದೋ ಮುನಿ ಕುಲ ತಿಲಕ ದೂರ್ವಾಸ, ಅರದೋ ಮುನಿ ಕುಲ ತಿಲಕ ದೂರ್ವಾಸಾಯೇ. ಎಣ್ಣೆ ಸರಿ ಹಾಕಿದ್ರೆ ಆರದು, ಅದು ಅಲ್ಲಿಡು, ನಮಗಾಗುದಿಲ್ಲ. ಗೋವಿಂದ ಭಟ್ರ ಜೊತೆ ವೇಷ ಮಾಡಬೇಕಾದ್ರೆ ಏನಾದ್ರು ಒಂದು ಅವಿಸ್ಮರಣೆ ನೆನಪು ಇರ್ತದೆ ನಿಮ್ಗೆ, ಹಾಸ್ಯ ಆಗಿ ನಿಮ್ಗೆ ಕಷ್ಟ ಆದ್ದು ಅವರನ್ನು ಸರಿ ಮಾಡಿದ್ದು ಇಂಥ ನೆನಪು ಏನಾದ್ರು ಉಂಟು? ತುಂಬ ಉಂಟು. ಅವರು ಹುಂಡಾಸುರ ಮಾಡಿದ್ರು. ಅದರಲ್ಲಿ ಒಂದು ಒಟ್ಟಿಗೆ ನಯನಕುಮಾರರು ಮಾಡ್ತಾ ಇದ್ದ ಒಂದು ಪಾತ್ರ ಇತ್ತು, ಸಾಮ್ರಾಟ್ನ ಹುಷೇಂದ್ರದಲ್ಲಿ. ಅವ್ರದ್ದು ಹುಂಡಾಸುರ, ನನ್ನದು ಹೊಂಡಾಸುರ ಅಂತ. ಆಗ ಈ ಹೋಂಡಾ ಬೈಕ್ ಎಲ್ಲ ಬಂದ ಟೈಮಿನದ್ದು ಹೋಂಡಾಸುರ ಅಂತ. ಅದು ಅವರು ಮೊದಲೇ ಇಟ್ಟದ್ದು, ಎಂಪೆಕಟ್ಟೆ ಅವರು ಮತ್ತೆ ನಯನಕುಮಾರರು ಇಟ್ಟಂತಹ ಹೆಸರು ಅದು. ಅದನ್ನು ಮಾಡಿಕೊಂಡು ಹೋಗುವಾಗ ಅದರಲ್ಲಿ ಒಂದು ಶಬ್ದ ಬರಲಿಕ್ಕೆ ಉಂಟು, ಹೆಣ್ಮಕ್ಕಳು ಎಲ್ಲ ಹೇಗಿದ್ದಾರೆ, ನಾನಾಗೋ ತಿನ್ನುವುದರಲ್ಲಿ ಬಹಳ ಬಲ. ಅದು ಅವರು ಏನೋ ಹೇಳುವಾಗ ಬಂಜಲ ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬ ತಿನ್ನುವವನಿಗೆ ಬಂಜಲ ಅಂತ. ಅದನ್ನು ಗೋವಿಂದ ಭಟ್ರು ರಂಗಸ್ಥಳದಲ್ಲಿ ಹೇಳಿದ್ದಾರೆ ಅವತ್ತು. ಅದು ಯಾವ ಸನ್ನಿವೇಶ ಏನು ಅಂತ ಸ್ಪಷ್ಟವಾಗಿ ನನಗೂ ಒಂದು ಸ್ವಲ್ಪ ಮಸುಕಾಗಿ ಉಂಟು. ಅಂದರೆ ಅವರು ಈಗಲೂ ನನ್ನನ್ನು ಕರೆಯುವುದು ಹಾಗೆ, ಪ್ರಜ್ವಲ ಅಂತ ಕರೆಯುವುದಿಲ್ಲ, ಏನು ಬಂಜಲ ಅಂತಲೇ ಕರೆಯುವುದು. ಹಾಗಾಗಿ ಆ ಒಂದು ಪ್ರೀತಿ ಅವರ ಮೇಲೆ ನಮಗಿರುವಂತಹ ಗೌರವ ಖಂಡಿತ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಹಾಗೆ 2ನೇ ವರ್ಷ ಪೂರ್ತಿ ಆಯಿತು. 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಾಗ ನನಗೊಂದು ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಅಂತ ಹೇಳಿದರೆ ಆವಾಗ ಯಕ್ಷಗಾನ ಇಷ್ಟು ಬೆಳೆದಿರಲಿಲ್ಲ ಒಂದು. 2ನೇದು ಏನು ಅಂತ ಕೇಳಿದರೆ, ನಾವು ಯಾರ ಜೊತೆಯಲ್ಲಿರ್ತೇವೋ ಅವರ ಸೇವೆಯನ್ನು ಮಾಡಬೇಕಾದ ಅನಿವಾರ್ಯತೆ ಇತ್ತು. ಅಂದರೆ ಉದಾಹರಣೆಗೆ ನಾನು ಹಾಸ್ಯದ ಒಂದು ರೂಟನ್ನು ಹಿಡ್ಕೊಂಡ ಕಾರಣ
ನನಗೆ ನಯನ ಕುಮಾರರ ಜವಾಬ್ದಾರಿ ಫುಲ್ಲು ನನ್ನಲ್ಲಿತ್ತು. ಅವರ ಬಣ್ಣದ ಬಟ್ಟೆ ಒಗೆದಿಡಬೇಕು, ಅವರ ಬಟ್ಟೆಯನ್ನು ಒಗೆದಿಡಬೇಕು, ಅವರಿಗೆ ಬಣ್ಣ ತಂದಿಡಬೇಕು, ಅವರಿಗೆ ಚಹಾ ಬೇಕಾದರೆ ಚಹಾ, ಅವರಲ್ಲಿ ಹಣ ಕೇಳುವ ಹಾಗಿಲ್ಲ, ಕೇಳಿದರೆ ಶಿಕ್ಷೆ, ಇಂಥದ್ದೆಲ್ಲ ಇತ್ತು ಆವಾಗ. ಅದು ತಪ್ಪು ಅಂತ ಹೇಳುವುದಿಲ್ಲ. ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ. ಎಲ್ಲಿವರೆಗೆ ಅಂತ ಅದೇ ನಾನು ಮೊನ್ನೆ ಒಮ್ಮೆ ಭಾಗವತರಲ್ಲಿ ಹೇಳಿದೆ, ನಮ್ಮ ಹೊಳ್ಳ ಭಾಗವತರಲ್ಲಿ ಅವರು ನಮ್ಮನ್ನು ವಾರಗಟ್ಟಲೆ ರಂಗಸ್ಥಳದ ಎದುರು 1.5 ಕಾಲಿನಲ್ಲಿ ನಿಲ್ಲಿಸಿದ ದಿನಗಳುಂಟು. ನಾವು ಆಟ ನೋಡಲಿಲ್ಲ, ಮಲಗಿದೆವು ಎನ್ನುವ ಕಾರಣಕ್ಕೆ 1 ಜಗ್ ನೀರನ್ನು ತಂದು ಮೈಗೆ ಹಾಕಿ ಎದ್ದು ಆಟ ನೋಡಿ ಅಂತ ನೋಡಿಸಿದ ದಿನ ಉಂಟು. ಆಗ ನಮಗೆ ನೋವಾಗ್ತಿತ್ತು, ಅದು ತುಂಬ ನೋವಾಗ್ತಿತ್ತು. ಆದರೆ ಈಗ ಅದರ ಮೌಲ್ಯ ಏನು ಅಂತ ಈಗ ನಮಗೆ ಅರ್ಥ ಆಗಿದೆ. ಅದನ್ನು ಮೊನ್ನೆ ನಾವು ಮಾತಾಡುವಾಗ ಭಾಗವತರೊಂದು ಮಾತು ಹೇಳಿದರು. ಅವರಲ್ಲಿ ಎಷ್ಟು ಆ ಮಾತಿನಲ್ಲಿ ಸತ್ಯ ಉಂಟು ಅಂತ ಅವರು ನಿಶ್ಚಯವಾಗಿ ಒಂದು ದೃಢ ನಿರ್ಧಾರದಿಂದ ಹೇಳಿದ ಹಾಗೆ ಹೇಳಿದರು. ನಾನು ಅವತ್ತು ಅಷ್ಟು ಶಿಕ್ಷೆ ಕೊಟ್ಟ ಕಾರಣ ಇವತ್ತಿಗೆ ನೀವು ಇಷ್ಟರ ಮಟ್ಟಕ್ಕಿದ್ದೀರಿ. ಈಗಿನ ಮಕ್ಕಳಿಗೆ ನಾನು ಅವತ್ತು ಶಿಕ್ಷೆ ಕೊಡ್ತಿದ್ರೆ ನನಗೆ ಆವಾಗಲೇ ಹೊಡಿತಿದ್ರು ಅಂತ. ಅಂದರೆ ಒಬ್ಬ ಪಾತ್ರಧಾರಿಯನ್ನು ತಯಾರಿಸುವಂತಹ ಹೊಣೆಗಾರಿಕೆ ಒಬ್ಬ ಭಾಗವತರಲ್ಲಿ ಇರ್ತದೆ. ಹಾಗಾಗಿ ಆ ರಂಗಿನ ಬಟ್ಟೆಯನ್ನು ನಾನು ಅವರು ಗೌರವ, ಅಂದರೆ ನಮಗೂ ಆವಾಗ ಬಾಲ್ಯದಲ್ಲಿ ನಿದ್ದೆ ಸ್ವಲ್ಪ ಹೆಚ್ಚಾದ ಕಾರಣ ನನಗೆ ಒಗಿಲಿಕ್ಕೆ ಆಗಲಿಲ್ಲ ಎನ್ನುವ ಕಾರಣಕ್ಕೆ ಅವರು ನಾವು ಸೊಂಟಕ್ಕೆ ಕಟ್ಟುವಂತಹ ಒಂದು ಮರದ ಡಾಬು ಅಂತ ಹೇಳ್ತೇವೆ, ಆ ಡಾಬಿನಲ್ಲಿ ಒಂದು ಪೆಟ್ಟು ನನಗೆ ಹೊಡೆದದ್ದು ನನಗೆ ಬಹಳ ನೋವಾಯಿತು ಅಂತ ಹೇಳಿದರೆ, ನನಗೆ ಏಟು ಅಂತ ನಾನು ತಿಂದದ್ದು ಮನೆಯಲ್ಲಿ ತಾಯಿದ್ದು ಮಾತ್ರ. ತಂದೆದ್ದು ತಿಂದಿದ್ರು, ತಂದೆದ್ದು ನನಗೆ ಏಟು ಅಂತ ಅನ್ನಿಸ್ತಾ ಇರಲಿಲ್ಲ, ಅದೊಂದು ಹಿಂಸೆ ಅಂತ ಅನ್ನಿಸ್ತಾ ಇತ್ತು. ತಾಯಿಯವರು ಎಷ್ಟು ಹೊಡೆದ್ರು ನಾವು ಕೇಳುವುದಿಲ್ಲ. ಅದು ಬಿಟ್ಟು ನನಗೆ ಹೊರಗಿನವರ ಪೆಟ್ಟು ಅಂತ ಸಿಕ್ಕಿದ್ದು ಹೌದು. ಅದು ನನ್ನ ಜೀವನದಲ್ಲಿ ಬಹಳ ದೊಡ್ಡ ನೋವನ್ನು ಮಾಡಿತು. ಇನ್ನು ನಮಗೆ ಈ ಮೇಳ ಆಗಲಿಕ್ಕಿಲ್ಲ ಎನ್ನುವುದನ್ನು ತಿಳಿದು ಆ ಮೇಳದ ಯಜಮಾನರಾದಂತಹ ಶ್ರೀಯುತ ಹರ್ಷೇಂದ್ರ ಹೆಗಡೆಯವರು ಬಂದಾಗ ಅವರಲ್ಲಿ ಹೇಳಿದೆ, ನನಗೆ ಈ ಮೇಳದಲ್ಲಿ ಭವಿಷ್ಯ ಇಲ್ಲ, ನಾನು ಹೋಗುತ್ತೇನೆ. ಆಗ ಅವರೊಂದು ಮಾತು ಹೇಳಿದರು, ನಿನ್ನನ್ನು ಮೇಳದಿಂದ ಬಿಟ್ಟಿದ್ದದ್ದಲ್ಲ, ನೀನು ಮೇಳದಿಂದ ಹೋದದ್ದು ಮಾತ್ರ, ಧರ್ಮಸ್ಥಳದಿಂದ ಬಿಡಲಿಲ್ಲ. ನೀನು ಹೊರಗಡೆ ಎಲ್ಲ ಹೋಗಿ ನೋಡಿ ಎಲ್ಲೆಲ್ಲ ಎಷ್ಟೆಷ್ಟು ತಿರುಗಾಟ ಮಾಡಿ ಕಡೆಗೆ ನಾವು ಯಾವತ್ತು ಕರಿತೇವೆ ಅವತ್ತು ಧರ್ಮಸ್ಥಳಕ್ಕೆ ಬರಬೇಕು. ಆಯಿತು ಸ್ವಾಮಿಯಿಂದ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮಕ್ಕೂ ನನಗೆ ಹೇಳಿಕೆ ಉಂಟು, ನಾನು ಹೋಗುತ್ತೇನೆ. ಮತ್ತು ಅಲ್ಲಿ ಕೆಲವಾರು ಕಟ್ಟುಪಾಡುಗಳುಂಟು. ಫಸ್ಟಿನ ಸೇವೆಗೆ ಯಾರೂ ವೇಷ ಮಾಡಲಿಕ್ಕಿಲ್ಲ, ಲಾಸ್ಟಿನ ಸೇವೆಗೆ ಮಾತ್ರ. ನನಗೆ ಪ್ರಥಮ ಸೇವೆಗೂ ಅದಕ್ಕೆ ಅವಕಾಶ ಉಂಟು. ಯಾಕೆ ಉಂಟು ಅಂತ ಕೇಳಿದರೆ, ನಾನು ಆ ಮೇಳದವ ಎನ್ನುವ ಆ ಪ್ರೀತಿ ಅವರು ಇಟ್ಟುಕೊಂಡಿದ್ದಾರೆ ನನ್ನ ಮೇಲೆ. ನಾನು ಆ ಗೌರವ ಭಾವನೆಯನ್ನು ಉಳಿಸಿಕೊಂಡಿದ್ದೇನೆ ಎನ್ನುವಂಥ ವಿಶ್ವಾಸ ನನಗುಂಟು. ಹಾಗಾಗಿ ಅವರು ಹೇಳಿದರು, ಹೋಗುವುದಿದ್ರೆ ಕಟೀಲು ಮೇಳಕ್ಕೆ ಹೋಗು. ಸರಿ ಅಂತ ನಾನು ಅಲ್ಲಿಂದ ಬಂದೆ. 3 ವರ್ಷ ಧರ್ಮಸ್ಥಳ ಮೇಳದ ತಿರುಗಾಟಗಳು ಮುಗೀತು. ಮುಗಿದು ಇನ್ನು ಎಲ್ಲಿಗೆ ಹೋಗುದು ಅಂದರೆ, ನಮಗೆ ಅಷ್ಟರವರೆಗೆ ಏನಾಗಿತ್ತು ಅಂತ ಕೇಳಿದರೆ, ಧರ್ಮಸ್ಥಳ ಮೇಳ ಎನ್ನುವುದೊಂದು ಬಿಟ್ಟರೆ ಬೇರೆ ಏನು ಉಂಟು ಎನ್ನುವುದು ಗೊತ್ತಿಲ್ಲ ನಮಗೆ. ಯಕ್ಷಗಾನ ಪ್ರಪಂಚ ಉಂಟು ಎನ್ನುವುದೇ ಗೊತ್ತಿಲ್ಲ. ಧರ್ಮಸ್ಥಳ ಮೇಳ ಎನ್ನುವುದೊಂದು ಮಾತ್ರ. ಮತ್ತು ಹೊರಗಡೆ ಒಂದು ಮೇಳ ಉಂಟು, ಅಲ್ಲಿ ತಿರುಗಾಟ ಮಾಡಬಹುದು. ಮತ್ತು ಸಂಬಳವೂ ಹಾಗೆ. ಧರ್ಮಸ್ಥಳದಲ್ಲಿ ನಮಗೆ ಕೊಟ್ಟದ್ದೇ ಪರಬ್ರಹ್ಮ ಎನ್ನುವುದು ಬಿಟ್ಟರೆ ಅದರ ಹೊರಗಡೆ ಎಷ್ಟು ಸಂಬಳ ಉಂಟು ಎನ್ನುವುದು ಗೊತ್ತಿರಲಿಲ್ಲ. ಸಂಬಳ ಕಡಿಮೆ ಆಗಿರಬಹುದು ಧರ್ಮಸ್ಥಳ ಮೇಳದ್ದು, ಆದರೆ ಆ ಜೀವನ ಶೈಲಿ, ಆ ಜೀವನ ಕ್ರಮಗಳು ಮತ್ತು ಕಲಾವಿದರು ತಯಾರಾದ ರೀತಿಯಲ್ಲಿ ನೋಡಿದರೆ ಅವರು ಕೊಡುವ ಸಂಬಳ ನಿಜವಾಗಿ ನಾವು ಇವತ್ತು ಎಷ್ಟು ಪಡೀತಿದ್ರು ಅವತ್ತು ಕೊಡ್ತಿದ್ದಂತಹ ಆ 300 ರೂಪಾಯಿಗೆ ಸಮಾಧಾನ ಈಗ ಸಿಗುವುದಿಲ್ಲ. ಹಾಗೆಯೇ ನಾನು ಕಟೀಲಿಗೆ ಹೋಗಬೇಕು ಅಂತ ದೊಡ್ಡವರು ಹೇಳಿದರು, ಸಣ್ಣ ಕಾವಂದರು ಹೇಳಿದರು, ಕಟೀಲಿಗೆ ಪೋಲ ಆಯಿತು ಅಂತ ನೇರವಾಗಿ ಕಟೀಲು ಸೇವೆಗೆ ಬಂದೆ. ಆವಾಗ ದೊಡ್ಡ ಯಜಮಾನರು ಇದ್ದಾರೆ, ಶ್ರೀಯುತ ಕಲ್ಲಾಡಿ ವಿಠಲ ಶೆಟ್ರು. ಅವರಲ್ಲಿಗೆ ಕರ್ಕೊಂಡು ಹೋದರು. ಅವರಲ್ಲಿ ಮಾತಾಡಿಸಿ, ಪ್ರಜ್ವಲ್ ಅಂತ ಇವನನ್ನು ಆಯ್ಕೆ ಮಾಡಿಕೊಳ್ಳಿ ಮೇಳಕ್ಕೆ ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದರು, ಧರ್ಮಸ್ಥಳದ ಬುಡ್ನೆಯನ್ನು ನಮ ಎಂಚದೆ ತೊನ್ನ ಆಯ್ ಸರಿಟ್ಟು ಬೈದೆಂದು ವಾದೈರ, ಧರ್ಮಸ್ಥಳದೊಂಜಿ ಚೀಟಿ ಬತ್ತಂದ ಬೊಕ್ಕ ತೂಕ. ನೋಡಿ, ಯಜಮಾನರ ಮಧ್ಯದಲ್ಲಿ ಆವಾಗ ಇದ್ದ ಹೊಂದಾಣಿಕೆಯನ್ನು ನಾನು ಹೇಳುವುದು. ಯಾಕಂದರೆ ಅದು ಎಷ್ಟು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರೆ, ಒಂದು ಮೇಳದಿಂದ ಮತ್ತೊಂದು ಮೇಳಕ್ಕೆ ಕಲಾವಿದನನ್ನು ತೆಗೆದುಕೊಳ್ಳುವಲ್ಲಿ ಅವರಷ್ಟು ಜವಾಬ್ದಾರಿಯಿಂದ ಆಲೋಚಿಸಿದ್ದಾರೆ. ಅಂದರೆ ನಾಳೆ ಧರ್ಮಸ್ಥಳಕ್ಕೂ ಏನೂ ಸಮಸ್ಯೆ ಆಗಬಾರ್ದು, ಅವರ ಮೇಳಕ್ಕೂ ಸಮಸ್ಯೆ ಆಗಬಾರ್ದು ಎನ್ನುವುದನ್ನು ಅವರು ಆಲೋಚಿಸಿದರು.
ನಾನು ಪುನರಪಿ ದೊಡ್ಡವರಲ್ಲಿಗೆ ಹೋಗಿ ಹೇಳಿದೆ. ಆಯ್ತಾ ಅಂತ ಕೇಳಿದರು. ಇಲ್ಲ, ಅವರು ಚೀಟ್ ಕೊಡಬೇಕು ಅಂತ ಹೇಳಿದರು. ಅಯ್ಯೋ ಮಾರಾಯ, ಈ ಸುರುಕೆ ಬಂತು ಅಂದ್ರೆ ಸುರುಕೆ ಬರೆದು ಕೊಡ್ತು ಅಂತ ಹೇಳಿದರು. ಬರೆದು ಕೊಟ್ಟರು. ನನಗೆ ಹೋಗುವುದಕ್ಕೆ ಬಸ್ ಚಾರ್ಜನ್ನು ಕೊಟ್ಟರು. ಅದು ನಾನು ಧರ್ಮಸ್ಥಳಕ್ಕೆ ಇವತ್ತು ಹೋದರೂ ನನಗೆ ಪುನರಪಿ ಬರುವ ಒಂದು ಬಸ್ ಚಾರ್ಜನ್ನು ಅಲ್ಲಿಂದ ಕೊಡ್ತಾರೆ. ಅದೊಂದು ಅಭಿಮಾನದ ವಿಷಯ. ಅದರಿಂದ ಅದನ್ನು ಹೇಳಲೇಬೇಕಾದ ಅನಿವಾರ್ಯತೆ ಉಂಟು ನನಗೆ. ಕೊಟ್ಟರು. ಅದನ್ನು ಚೀಟಿಯನ್ನು ಹಿಡ್ಕೊಂಡು ಬಂದು ವಿಠಲ್ ಶೆಟ್ಟರಲ್ಲಿ ಕೊಟ್ಟೆ. ಆಯಿತು. ನಾನು ಆವಾಗ ತೀರ್ಮಾನಿಸಿದ್ದು, ಆವಾಗ ಎಲ್ಲರೂ ಹೆದರಿಸಿದ್ದೇನು ಅಂತ ಕೇಳಿದರೆ, ಸೆಟ್ಟುಗಳ ಪೋಲ ಮೂಜಿನ ಸೆಟ್ಟುಗೊಂಜಿ ಪೋಡ್ಚಿ. ಆವಾಗ 4 ಸೆಟ್ ಇತ್ತು. ಹೌದು, ಮೂಜಿನ ಸೆಟ್ಟು. ಅದು ಯಾಕೆ ಮೂಜಿನ ಸೆಟ್ಟು ಅವು ಕುರಿಯ ಭಾಗವತರನ ಸೆಟ್ಟು. ಅವು ಇಟ್ಟು ಭಯಂಕರ ಹಿಂಸೆ. ನಾನು ಕೈ ಮುಗಿದು ಹೇಳಿದೆ ಯಜಮಾನರಲ್ಲಿ, ವೆಂಕು ಓವುಲಾವುದನಿಕಲೆ ಮೂಜಿನ ಸೆಟ್ಟು ಒಂಜಿ ಪೋಡ್ಚಿ. ಅವು ಎಂಕುಲು ತೀರ್ಮಾನ ಮಲ್ಪೊಡಿಯಾ ಈ ಪನ್ಪುಣತ್ತು. ಆಯಿತು. ಸೇವೆಯಲ್ಲಿ ವೇಷ ಮಾಡಿದೆ. ಮಾರನೇ ದಿವಸ ಆವಾಗ ಲಾರಿಯಲ್ಲಿ ನಾವು ಕೂತ್ಕೊಂಡು ಕಾಯಬೇಕು ನಮ್ಮ ಹೆಸರಿನ ಪೆಟ್ಟಿಗೆ ಯಾವ ಸೆಟ್ಟಿನ ಲಾರಿಯಲ್ಲಿ ಇರ್ತಾರೆ ಅಂತ. ಅದು ಹೇಳಲಿಕ್ಕಿಲ್ಲ ಇಂಥವ ಈ ಸೆಟ್ಟಿಗೆ ಅಂತ. ಈಗೆಲ್ಲ ಬರ್ತದೆ, ಆದರೆ ಮೊದಲು ಹಾಗಿಲ್ಲ. ಆ ಪೆಟ್ಟಿಗೆಯನ್ನು ಕೊಂಡು ಹೋಗಿ ಯಾವ ಲಾರಿಯಲ್ಲಿ ಇರ್ತಾರೆ ಆ ಲಾರಿಗೆ ಇವ ಹತ್ತುಕೊಂಡು ಹೋಗ್ಲಿಕ್ಕೆ. ನನ್ನ ಪೆಟ್ಟಿಗೆಯನ್ನು ಕೊಂಡು ಹೋಗಿ 3ನೇ ಸೆಟ್ಟಿಗೆ ಇಟ್ಟರು. ಆಯಿತು, 3ನೇ ಸೆಟ್ಟಿಗೆ ನಮ್ಮ ಪಾದಾರ್ಪಣೆ ಆಯಿತು. ಆಮೇಲೆ ಇವರೆಲ್ಲ ನನಗೆ ಹೆದರಿಸಿದ ರೀತಿ, ಕುರಿಯ ಭಾಗವತರು ಅಂತ ಹೇಳಿದರೆ ಒಂದು ಮೃಗಾಲಯದಲ್ಲಿರುವಂಥ ಒಂದು ಹಸಿದ ಸಿಂಹ, ಅದರ ಮುಂದೆ ನಾವು ಹೋಗೋರೆಲ್ಲ ಮಾಂಸದ ಮುದ್ದೆಗಳು ಅಂತ ಅಷ್ಟು ಎದುರಿಸಿಟ್ಟಿದ್ದಾರೆ. ಅವರು ಹರಿದು ತಿಂತಾರೆ, ಎಲ್ಲ ಏನು ಇಲ್ಲ, ಅಲ್ಲಿ ಹೋದರೆ ಏನು ಉಳಿಲಿಕ್ಕಿಲ್ಲ ಹಾಗೆ ಹೀಗೆ ಅಂತ. ಪ್ರಥಮತವಾಗಿ ಸೇವೆ ಹೊತ್ತು ನೋಡಿದ್ದೇನೆ. ಮಾರನೇ ದಿವಸ ನನಗೆ ಪೂರ್ವರಂಗದಲ್ಲಿ ವೇಷ ಹಾಕಿದ್ರು. 2-3 ದಿವಸ ಕಳೆಯಿತು. ನೋಡ್ತಾ ಇದ್ರಂತೆ ಒಂದು ದಿವಸ ನನಗೆ ಭಾರತ ರತ್ನದಲ್ಲಿ ಎರಡನೇ ಪುಂಡುವೇಷದ, ಅಂದರೆ 1ನೇ ಪುಂಡುವೇಷಕ್ಕೆ ಆವಾಗ ಅಮ್ಮುಂಜ ಮೋಹನ್ ಕುಮಾರ್ ಇದ್ದರು, ಅದರಲ್ಲಿ 2ನೇ ಪುಂಡುವೇಷದ ವೇಷವನ್ನು ನನಗೆ ಹಾಕಿದ್ರು. ನಾನು ಹೋಗಿ ಕೇಳಿದೆ, ಭಾಗವತರ ನಾನು ಹಾಸ್ಯಕ್ಕೆ ನಾನು ಹಾಕುವ ವೇಷಗಳನ್ನು ಮಾಡಬೇಕು ಅಂತ ಹೇಳಿದರು. ಆಯಿತು, ಒಂದು ವೇಷವನ್ನು ಹಾಕಿದ್ರು, ಮಾಡಿದೆ. ಅದು ಅವರಿಗೆ ಖುಷಿ ಆಯಿತು ಏನೋ. ಆವತ್ತಿನಿಂದ ನನಗೆ ಪೂರ್ವರಂಗದಲ್ಲಿ ವೇಷ ಇಲ್ಲದಿದ್ದರೆ 1 ವರ್ಷ ಮೇಳದ ತಿರುಗಾಟ ಆಗದ ಒಬ್ಬ ಕಲಾವಿದನಿಗೆ ಪೂರ್ವರಂಗದಲ್ಲಿ ವೇಷ ಇಲ್ಲ ಅಂತ ಆಗುವುದಿಲ್ಲ. ನನಗೆ ಅವತ್ತಿನಿಂದ ಹಾಕಬೇಡಿ ಅಂತ ಅವರೇ ಹೇಳಿದ್ರಂತೆ. ಅದರಿಂದ ನನಗೆ ಪೂರ್ವರಂಗದ ವೇಷಗಳಿರಲ್ಲ. ಹಾಗೆ ತಿರುಗಾಟ ಆಯ್ತು 6 ತಿಂಗಳ ತಿರುಗಾಟಗಳ ಆದಲ್ಲಿಗೆ ಒಂದು ನನಗೂ ಮ್ಯಾನೇಜರ್ಗೆ ಏನೋ ಒಂದು ಸ್ವಲ್ಪ ಮನಸ್ತಾಪ ಆಯಿತು. ನಾನು ಮೇಳ ಬಿಡಬೇಕಾದ ಅನಿವಾರ್ಯತೆ ಬಂತು. ಈಗ ಬಿಡುವ ಮೊದಲು ಕಟೀಲು ಮೇಳದಲ್ಲಿ ದೇವಿ ಮಹಾತ್ಮೆ ಹೈಯೆಸ್ಟ್ ಆಗುದು. ದೇವಿ ಮಹಾತ್ಮೆಯಲ್ಲಿ ಎಂತ ಪಾತ್ರ ಸಿಗ್ತಾ ಇತ್ತು ನಿಮ್ಗೆ? ಯಾವ ಪಾತ್ರ? ಯಾವಾಗಲೂ ಆ ಟೈಮಲ್ಲಿ ನಮ್ಮದು ಒಂದು ದೇವೇಂದ್ರ ಬಲ, ತಪ್ಪಿದ್ರೆ ಶಂಕದುರ್ಗಾಚಾರ್ಯರು. ಅಷ್ಟು ಮಾತ್ರ ಅಲ್ಲ, ವೇಷಗಳಷ್ಟೇ ಅಲ್ಲ. ವೇಷಗಳು ಫಸ್ಟಿಗೆ ಈಶ್ವರ ಮಾಡಿ, ದೇವೇಂದ್ರ ಬಲ ಯಕ್ಷ ಮಾಡಿ, ದೇವೇಂದ್ರ ಬಲ ಮಾಡಿ, ಪ್ರತ್ಯಕ್ಷಕ್ಕೆ ಇದು ಹೋಗಿ, ಅದಾದ ಮೇಲೆ ಪುನಃ ಬೀಜಾದಿಗಳು ಅಥವಾ ಮಾತ್ರಕೆರೆ ಯಾವುದಾದ್ರು ವೇಷಗಳಿತ್ತು ತುಂಬ. ಅಂತೂ ನಿದ್ದೆ ಮಾಡುವುದಕ್ಕೆ ಅಲ್ಲಿಯೂ ಅವಕಾಶ ಇರಲಿಲ್ಲ. ಯಾಕಂದ್ರೆ ಕುರಿಯ ಭಾಗವತರು ಒಳ್ಳೆ ಮೆರೆಯುವ ಟೈಮ್ ಆವಾಗ ಕುರಿಯ ಭಾಗವತರು ಅಂತ ಹೇಳಿದರೆ ಒಂದು ಚೌಕಿಯಲ್ಲಿ ಮತ್ತೆ ಮಲಗಲಿಕ್ಕಿಲ್ಲ, ಮಕ್ಕಳೆಲ್ಲ ಆಟ ನೋಡಲೇಬೇಕು ಎನ್ನುವಂತಹ ಅನಿವಾರ್ಯತೆ ಇತ್ತು. ಆವಾಗ ಸೆಟ್ಟು ಅಂತಹ ದೊಡ್ಡ ಸೆಟ್, ಸತೀಶ್ ನೈನಾಡ್, ನಗರಿ ಮಹಾಬಲರೈ, ಜಗದಾಭಿರಾಮರು, ಪದ್ಯಾಣ ಶಂಕರನಾರಾಯಣ ಭಟ್ರು, ಕುರಿಯ ಭಾಗವತರು, ಗುಂಡಿಮಜಲ್ ಗೋಪಾಲ್ ಭಟ್ರು, ಅಮ್ಮುಂಜ ಮೋಹನಣ್ಣ, ಪುತ್ತೂರು ಕೃಷ್ಣ ಭಟ್ರು, ದೊಡ್ಡ ಸೆಟ್. ಆವಾಗ 3ನೇ ಸೆಟ್ಟಿನ ಆಟ ಅಂತ ಹೇಳಿದರೆ ಬಹಳ ಪ್ರಾಮುಖ್ಯತೆಯನ್ನು ಹೊಡೆದು ಮೇಳ ಬಿಡಬೇಕಾದ ಅನಿವಾರ್ಯತೆ ಬಂತು. ಆ ಮೇಳವನ್ನು ಬಿಟ್ಟು ಇನ್ನೇನು ಅಂತ ಗೊತ್ತಿಲ್ಲ. ಕಟೀಲಿನಿಂದ ಹೊರಟೆ, ಮನೆಗೆ ಹೋಗುವುದಕ್ಕೆ ಗೊತ್ತಿಲ್ಲ. ಮನೆಯಲ್ಲಿ ಕೇಳ್ತಾರೆ ಯಾಕೆ ಮೇಳ ಬಿಟ್ಟದ್ದು. ಅಲ್ಲಿ ಏನು ನಾನು ಸಬೂಬು ಹೇಳಿದರೂ ತಪ್ಪು ನನ್ನದೇ. ಹಾಗಾಗಿ ಮನೆಗೆ ಹೋಗುವ ಹಾಗಿಲ್ಲ, ಬೇರೆ ಎಲ್ಲಿಗೆ ಹೋಗುವುದು ಅಂತ ನಾನು ಮೂಡುಬಿದ್ರೆ ಬಸ್ ಸ್ಟ್ಯಾಂಡಲ್ಲಿ ನಿಂತುಕೊಂಡಿದ್ದೇನೆ. ಆವಾಗ ಮಿಜಾರು ತಿಮ್ಮಪ್ಪಣ್ಣ ಹಾಸ್ಯಗಾರರು
ಎಲ್ಲಿಯೋ ಆಟ ಮುಗಿಸಿ ಬಂದವರು ಇಳಿದು ಬಸ್ ಸ್ಟ್ಯಾಂಡ್ನಲ್ಲಿ ನನ್ನ ನೋಡಿ ಇದಾನೆ ಮೂಲು. ನಾನು ನನ್ನ ಯಥಾರ್ಥ ವಿಷಯವನ್ನು ಹೇಳಿದೆ, ಹೀಗೀಗ ಆಯಿತು ಸ್ವಾಮಿ, ನನ್ನನ್ನು ಮೇಳದಿಂದ ಬಿಟ್ಟರು, ನಾನು ಇನ್ನು ಮನೆಗೆ ಹೋಗುವುದಾ ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ ನನಗೆ. ಅಪ್ಪಗಂಜಿ ಬೇಡ ಅಲ್ಪ ಎನ್ನೊಟ್ಟಿಗೆ ಬಲ್ಲ ಅಂತ ಹೇಳಿದರು. ಎಲ್ಲಿಗೆ? ನನ್ನ ಮನೆಗೆ ಬಾ, ಈಗ ಸಾಯಂಕಾಲ ನಾನು ಆಟಕ್ಕೆ ಹೋಗ್ತೇನೆ, ನನ್ನೊಟ್ಟಿಗೆ ಬಾ ಅಂತ ಹೇಳಿದರು. ಎಲ್ಲಿ ಏನು ಅಂತ ಕೇಳಿಲ್ಲ. ಅವರ ಮನೆಗೆ ಹೋದೆ, ಅವರ ಅಮ್ಮ ಗಂಜಿ ಕೊಟ್ಟರು, ಗಂಜಿ ಊಟ ಮಾಡಿದೆ, ಮಲಗಿದೆ. ಸಾಯಂಕಾಲ ಒಂದು 4 ಗಂಟೆಗೆ ಎಬ್ಬಿಸಿದ್ರು, ಸ್ನಾನ ಎಲ್ಲ ಮಾಡಿ ಹೊರಟೆವು. ಬ್ರಹ್ಮರಕಯ ಅಂತ ಸುಳ್ಯದ ಹತ್ರ ಒಳಗೆ, ಸುಳ್ಯ ಜಾಲ್ಸೂರು ಆ ಏರಿಯಾದಲ್ಲಿ ಬ್ರಹ್ಮರಕಯ ಎನ್ನುವ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋದು. ಅಲ್ಲಿ ಹೋಗಿ ನೋಡುವಾಗ ಕುಂಟಾರು ಮೇಳ ಅಂತ, ಆವಾಗ ತೆಂಟಿನ ಮೇಳ, ರವೀಶ ತಂತ್ರಿಗಳು ಪ್ರಥಮತವಾಗಿ ಹೊರಡಿಸಿದ ಮೇಳ. ಗಂಗಾಧರ ಭಂಡಾರಿ, ಶ್ರೀಧರ ಭಂಡಾರಿಗಳ ತಮ್ಮ ಅದರ ಪ್ರಬಂಧಕರಾಗಿದ್ದರು. 1 ವರ್ಷ ಆಯಿತು. 2ನೇ ವರ್ಷ ಹೋಗಿ ಅದೇ ಒಂದು 4 ದಿವಸ ದೇವೇಂದ್ರ ಬಲ ಮಾಡಿದ್ದೇನೆ. ಒಂದು ದಿವಸ ಅಂಬಿಕೆ, ಭ್ರಮರಾಂಬಿಕೆ, ಮೂಕಾಂಬಿಕೆ ಅಂತ ಪ್ರಸಂಗ. ಅದು 3 ಪ್ರಸಂಗಗಳನ್ನು ಜಾಯಿಂಟ್ ಮಾಡಿ, ಅಂಬಿಕೆ ಶುಂಭವದೆ, ಭ್ರಮರಾಂಬಿಕೆ ಕಟೀಲು ಕ್ಷೇತ್ರವತ್ಮೆ, ಮೂಕಾಂಬಿಕೆ ಕೊಲ್ಲೂರು ಕ್ಷೇತ್ರವತ್ಮೆ. ಹಾಗೆ ಅದರಲ್ಲಿ ಒಂದು ಕೇಸರ ತಟ್ಟಿಯ ಶುಂಭ ಆಗಬೇಕು ಅಂತ ಹೇಳುವಾಗ ನನ್ನನ್ನು ಆಯ್ಕೆ ಮಾಡಿದರು. ಜಯಾನಂದ ಗೌಡ್ರು ಸಂಪಾಜಿ ಅಂತ ಅವರು ನನ್ನನ್ನು ತೋರಿಸಿದರು. ಹಾಗಾಗಿ ನನ್ನನ್ನು ಅಲ್ಲಿಂದ ನನ್ನ ವೇಷ ಒಮ್ಮೆಲೆ ಮೇಲೆ ಹೋಯಿತು. ಶುಂಭ ದೇವೇಂದ್ರ ಬಲ ಮಾಡ್ತಾ ಇದ್ದವ ಶುಂಭನಿಗೆ ಸೆಲೆಕ್ಟ್ ಆದ. ಆಮೇಲೆ ತುಳು ಪ್ರಸಂಗದಲ್ಲಿ ಹಾಸ್ಯ ಪಾತ್ರಗಳು, ಕನ್ನಡ ಪ್ರಸಂಗದಲ್ಲಿ ಸ್ವಲ್ಪ ಜವಾಬ್ದಾರಿಯ ವೇಷಗಳನ್ನು ಕೊಡ್ತಾ ಇದ್ರು. 2 ವರ್ಷ ಹಾಗೆ ಆಯಿತು. ಆ ವರ್ಷವು ತಿರುಗಾಟವು ಮುಗೀತು, ಮತ್ತಿನ ವರ್ಷದ ತಿರುಗಾಟವು ಮುಗಿಯಿತು. ಆ ತಿರುಗಾಟ ಎಂಡ ಆಗಿಕೊಂಡು ಬರುವಾಗ ನಮಗೆ ಬಹಳ ಆತ್ಮೀಯರು ರಾಧಾಕೃಷ್ಣ ನಾವುಡ್ರು ಒಂದು ಮಾತು ಹೇಳಿದರು. ನಮ್ಮ ನೆಟ್ಟೆತ್ತಂದ ಬಂಗ ಪ್ರಜ್ವಲ, ಹೀಗೆ ಎಡನೀರು ಸ್ವಾಮಿಗಳು ಒಂದು ಮೇಳ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದಾರೆ. ಬರುವ ಬಗ್ಗೆ ಹೇಗೆ ಉಂಟ, ಅಭಿಪ್ರಾಯ ಉಂಟಾ? ನೀವು ಧೈರ್ಯ ಹೇಳುವುದಾದರೆ ಬರ್ತೇನೆ ಅಣ್ಣರೇ ಅಂತ ಹೇಳಿದೆ. ಆಯ್ತು, ಹಾಗಾದ್ರೆ ನಾ ಹೋಗಿ ಸ್ವಾಮಿಗಳಲ್ಲಿ ಮಾತಾಡ್ತೇನೆ. ಸರಿ ಅಂತ ಹೇಳಿದೆ. ಹೋದೆ, ಸ್ವಾಮಿಗಳು ನೋಡಿದ್ರು, ಆಯ್ಕೆ ಆಯಿತು. 2 ವರ್ಷ ಅದೇ ಎಡನೀರು ಮೇಳದಲ್ಲಿ ತಿರುಗಾಟ ಮಾಡಿದೆ. ಹಾಗೆ ಮೇಳ ಬಿಡಬೇಕಾದ ಅನಿವಾರ್ಯತೆ ಬಂತು. ಹಾಗೆ ಹೊಸನಗರ ಮೇಳಕ್ಕೆ ಬಂದ. ಆ ಹೊಸನಗರ ಮೇಳ ಪ್ರಾರಂಭವಾಗಿ ಇದು 16ನೇ ವರ್ಷದ ತಿರುಗಾಟ. ಶಾಂಭಟ್ರ ಯಜಮಾನಿಕೆಯಲ್ಲಿ ಇಷ್ಟರವರೆಗೆ ಅವರ ಜೊತೆಯಲ್ಲಿ ಬದುಕುತ್ತಾ ಇದ್ದೇನೆ. ಜೀವನದಲ್ಲಿ ಸಾರ್ಥಕತೆ ಕಂಡುಕೊಂಡಿದ್ದೇನೆ. ಅಂದರೆ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತಲ್ಲ, ಆದರೆ ನಾನು ಪಟ್ಟ ಪ್ರಯತ್ನಕ್ಕೆ ನಾನು ಏನೂ ಇಲ್ಲದವ ಬಂದೆ. ಯಕ್ಷಗಾನಕ್ಕೆ ನಾ ಏನು ಕೊಟ್ಟಿದ್ದೇನೋ ಗೊತ್ತಿಲ್ಲ. ಮತ್ತು ಕೆಲವರೆಲ್ಲ ಹೇಳುವುದು ಕೇಳಿದ್ದೇನೆ, ಯಕ್ಷಗಾನಗಾರನ ಕೊಡುಗೆ ಉಂಟು, ಮೇರನ ಕೊಡುಗೆ ಉಂಟು. ಯಕ್ಷಗಾನಕ್ಕೆ ಯಾರೂ ಏನೂ ಕೊಡಲಿಕ್ಕಿಲ್ಲ, ಎಲ್ಲವರು ಯಕ್ಷಗಾನದಿಂದ ಪಡ್ಕೊಂಡದ್ದೇ. ಹಾಗೆ ನನಗೆ ಯಕ್ಷಗಾನ ಒಳ್ಳೆಯ ಬದುಕನ್ನು ಕಲ್ಪಿಸಿಕೊಟ್ಟಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ತೇನೆ ಎನ್ನುವಂತಹ ವಿಶ್ವಾಸ ನನಗುಂಟು.
ಹಾಸ್ಯ ಪಾತ್ರ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹಾಸ್ಯ ಪಾತ್ರಕ್ಕೆ ಸಿಲೆಕ್ಟ್ ಆದ ಅಲ್ಲ ಅನಿವಾರ್ಯ ಕಾರಣಕ್ಕೆ ಸಿಲೆಕ್ಟ್ ಆದ್ರ ಹೇಗೆ? ಅಂದರೆ ಈಗ ಪ್ರಜ್ವಲ್ ಎಲ್ಲ ವೇಷ ಮಾಡ್ತಾರೆ, ಆದರೆ ಫಸ್ಟ್ ಗುರುತಿಸ್ಕೊಂಡದ್ದು ನೀವು ಹಾಸ್ಯ ವೇಷದಲ್ಲಿ. ನಿಮ್ಗೆ ಹೇಗದು ಫಸ್ಟ್ ಹಾಸ್ಯಕ್ಕೆ ಸೇರಬೇಕು ಅಂತ ಇತ್ತಾ ಅಲ್ಲ? ನನಗೆ ಯಾವ ಅನಿವಾರ್ಯತೆಯೂ ಇಲ್ಲ ಹಾಸ್ಯವನ್ನು ಮಾಡಬೇಕು ಎನ್ನುವುದು. ಮತ್ತೆ ನಾನು ಹುಟ್ಟಿನಿಂದಲೇ ಅಂದರೆ ನನ್ನ ಬಾಲ್ಯದಿಂದಲೇ ನನ್ನ ಸ್ವಭಾವವೇ ಹಾಗೆ. ನನ್ನ ಸ್ವಭಾವ ಹೇಗೆ ಅಂತ ಕೇಳಿದರೆ, ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ನನ್ನ ಸ್ವಭಾವ. ಎರಡನೇದ್ದು ಬಹಳ ಒಂದು ಶಿಸ್ತುಬದ್ಧವಾಗಿ ಕೈ ಕಟ್ಟಿಕೊಂಡು ಹೀಗೆ ಮಾಡಿ ಕೂತ್ಕೋ ಅಂತ ಹೇಳಿದರೆ ಆಗುವುದಿಲ್ಲ. ನಾ ಇದ್ದ ಪ್ರದೇಶದಲ್ಲಿ ಸ್ವಲ್ಪ ಸಂತೋಷವಾಗಿ ಏನಾದರೂ ನಗನಗತ ಮಾತಾಡಿಕೊಂಡು ಇರಬೇಕು ಎನ್ನುವ ಹಾಗೆ ಬಯಸುವಂಥ ಒಂದು ಮನಸ್ಥಿತಿ. ಆ ಮನಸ್ಥಿತಿಗೆ ಪೂರಕವಾಗಿ ನನಗೆ ತೋರಿದ್ದು ಬಂಟ್ವಾಳ ಜಯರಾಮಾಚಾರ್ಯರ ಹಾಸ್ಯ. ನಾನು ಅವರ ಹಾಸ್ಯವನ್ನು, ನಾನು ಧರ್ಮಸ್ಥಳ ಮೇಳದಲ್ಲಿ ನಯನಕುಮಾರರ ಶಿಷ್ಯನಾಗಿ ಅಸಿಸ್ಟೆಂಟ್ ಆಗಿ ಇದ್ದರೂ ನನಗೆ ಬಹಳ ಇಷ್ಟ ಅಂತ ಹೇಳಿದರೆ ಬಂಟ್ವಾಳ ಹಾಸ್ಯಗಾರರ ಹಾಸ್ಯ. ನನಗೆ ಇವತ್ತು ಹಾಗೆ. ಯಾಕಂದರೆ ಆ ಮನುಷ್ಯನ ಹಾಸ್ಯ ಯಾಕೆ ಇಷ್ಟ ಅಂತ ಕೇಳಿದರೆ, ಒಂದು ಹಾಸ್ಯ ಪಾತ್ರವಾಗಿ ಜನರನ್ನು ನಗಿಸುವುದು ದೊಡ್ಡ ವಿಷಯ ಅಲ್ಲ. ಪಾತ್ರವಾಗಿ ಯಾರೂ ನಗಿಸುವುದು, ಆದರೆ ಹಾಸ್ಯ ಪಾತ್ರದ ಮ್ಯಾನರಿಸಮ್ಗೆ ನಗುವುದುಂಟಲ್ಲ, ಅದು ಬಹಳ ಕಷ್ಟ. ಆ ಮನುಷ್ಯ ನೋಡಿ ನಡ್ಕೊಂಡು ಬರುವಾಗಲೇ ನಗು ಬರ್ತದೆ ಅಂತ. ಹೌದು, ಒಂದು ಬರುವಾಗಲೇ ನಗು ಬರ್ತದೆ. ನನಗೆ ಅದು ಬಹಳ ಮೊದಲೇ ನನಗೆ ಹಾಸ್ಯ ಅಂತ ಹೇಳಿದರೆ ಬಹಳ ಪ್ರೀತಿ. ಯಾಕಂದರೆ ಜೀವನದಲ್ಲಿ ನಮಗೆ ಎಷ್ಟೇ ನೋವಿರಲಿ, ನಮಗೆ ಒಂದು ಸ್ವಲ್ಪ ಆದರೂ ಮನಸ್ಸಿಗೆ ಒಂದು ಹಿತ ಅಂತ ಕೊಡುವುದು ಹಾಸ್ಯರಸ. ಹಾಗಾಗಿ ಹಾಸ್ಯದ ಬಗ್ಗೆ ಒಲವಿದ್ದ ಕಾರಣ ಜಯರಾಮಾಚಾರ್ಯ ಹಾಸ್ಯ ನನಗೆ ಬಹಳ ಹತ್ತಿರ ಆಯಿತು. ಯಾರು ನಮ್ಮ ಹುಡುಗಿಗೆ ಮರ್ಯಾದೆ ಇಲ್ವಾ? ಸಾಹಿತ್ಯ ಮಗನೇ ನನ್ನ ಕೈಯಿಂದ ಹುಡುಗಿಯನ್ನು ತೋರಿಸ್ಲಿಕ್ಕೆ ಆಗುದಿಲ್ವಾ? ಇವರಿಗೆ ಮರ್ಯಾದೆ ಉಂಟ, ನನಗೆ ಮರ್ಯಾದೆ ಇಲ್ವಾ? ಹುಡುಗಿ ನೋಡಿದ್ರೆ ಮದುವೆ ಆಗೋದಿಲ್ಲ. ಸಮಾಧಾನ ಬೇಡ ಬೇಡ ಬೇಡ, ಒಂದು ಒಪ್ಪಂದ ಮಾಡುವ. ಅವನ ಆಸೆ ಏನುಂಟು ಈಗಲೇ ಪೂರೈಸಿ ಬಿಡುವ. ಒಂದು ಒಪ್ಪಂದ ಮಾಡುವ. ಹುಡುಗಿಯನ್ನು ಪೂರ್ತಿ ತೋರಿಸುವುದಕ್ಕೆ ನಮಗಾಗುವುದಿಲ್ಲ. ಹುಡುಗಿಯನ್ನು ಪೂರ್ತಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅರ್ಧ ನೋಡ್ಲಿಕ್ಕೆ ನನಗೂ ಆಗುದು. ನೀನು ಹೇಳಿದಲ್ವೇ ಮುಖ ಹೇಗೆ ಉಂಟು ಅಂತ, ಬಣ್ಣ ಹೇಗುಂಟು ಅಂತ. ಮುಖ ಬಣ್ಣ ಎರಡು ಬೇಕು. ಮುಖದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಅದು ನನಗೆ ತೋರಿಸ್ಬೇಕು. ದೇಹವನ್ನು ತೋರಿಸುವುದಿಲ್ಲ, ಮುಖವನ್ನು ತೋರಿಸ್ತಾರೆ. ತದನಂತರ ಮತ್ತೆ ಯಾರೋ ಹೇಳಿದ್ರು, ಎಂಪೆಕಟ್ಟೆ ಅವರ ಜೀವನವನ್ನು ಸ್ವಲ್ಪ ಅನುಸರಿಸಿಕೊಳ್ಳಿ. ಯಾಕಂದರೆ ಅವರಿಗೊಂದು ಅಭ್ಯಾಸ ಇತ್ತಂತೆ, ಯಾವುದೇ ಒಂದು ಪಾತ್ರವನ್ನು ಕೊಟ್ಟರು ಅದರಲ್ಲಿ ಅವರದಾದ ಹಾಸ್ಯದ ಎಳೆಯನ್ನು ಸ್ವಲ್ಪ ಚಿತ್ರಿಸಿ ತದನಂತರ ಪಾತ್ರವನ್ನು ತೂಕವನ್ನು ಹೆಚ್ಚಿಸಿಕೊಳ್ಳುವುದು. ನಾನು ಕೂಡ ಅದೇ ರೀತಿಯಾಗಿ ಅನುಕರಿಸಿಕೊಂಡು ನನ್ನ ಹಿರಿಯ ಕಲಾವಿದರು, ಹಿರಿಕಿಲಿಯ ಮಿತ್ರರು, ಭಾಗವತರುಗಳು ನನ್ನನ್ನು ತಿದ್ದಿ ತೀಡಿ ಇಷ್ಟರವರೆಗೆ ಮುಟ್ಟಿಸಿದ್ದಾರೆ. ಬಿಟ್ಟರೆ ನಾನು ವ್ಯಕ್ತಿಗತವಾಗಿ ಒಬ್ಬ ಮಾಡಿದ್ದೇನೆ ಎನ್ನುವುದಕ್ಕೆ ಅರ್ಥವೇ ಇಲ್ಲ, ಖಂಡಿತ ಅರ್ಥ ಇಲ್ಲ. ಯಾಕಂದ್ರೆ ನನ್ನನ್ನು ಅಷ್ಟು ಮಾಡಿಸಿದ್ದಾರೆ ಎಲ್ಲರೂ ಕೂಡಿ. ನೀವೇ ಹೇಳ್ಬೇಕಾ ನಾನು ಏನು ಅಂತ? ಅಲ್ಲ, ನಿಮಗೆ ಗೊತ್ತಿಲ್ಲ. ಗೊತ್ತುಂಟು ದೇವ್ರೆ, ನೀನು ನೆನಪು ಮಾಡಿದ್ದು ಒಳ್ಳೇದಾಯ್ತು. ಮತ್ತೆ ಈಗ ನಾನಾದ್ರೆ ಬಿಡಿ, ನಾನಲ್ಲದಿದ್ರೆ ಮತ್ತೊಬ್ಬ ದೇವೇಂದ್ರನನ್ನು ಕೂತ್ಕೊಳಿಸಬಹುದು. ನಿಮ್ಮಂತ ಯೋಗ್ಯತಾವಂತರಿರುವಾಗ ನಿಮ್ಮಲ್ಲಿ ಒಂದು ಮಾತು ಹೇಳದೆ ನಾರಾಯಣ ಸ್ವಾಮಿ ಹೇಗೆ ಕೊಟ್ಟರು ಚಕ್ರವನ್ನು? ಎಲ್ಲ ಅವರವರ ಇಷ್ಟವ ಅಲ್ಲ. ಅದು ನಾರಾಯಣ ದೇವರು ಚಕ್ರ ಯಾಕೆ ಕೊಟ್ಟದ್ದು ಅವನಿಗೆ? ಅವನಿಗೆ ಪೂಜೆ, ಅವನ ಪರಮ ಭಕ್ತಿಗೆ ಮೆಚ್ಚಿ ಅವ ಎಂಥದ್ದು ಭಕ್ತಿ ಮಾಡ್ತಾನೆ. 3 ಹೊತ್ತು ಪೂಜೆ ಏಕಾದಶಿ ವೃತ್ತ. ಹಾಸ್ಯ ಎಂಬುದು ವ್ಯಕ್ತಿಯ ವ್ಯಂಗ್ಯ ಆಗಿರ್ಬೇಕು ಅಥವಾ ಸಮಾಜದ ವ್ಯಂಗ್ಯ ಆಗಿರ್ಬೇಕು? ಒಂದು ಹಾಸ್ಯ ಹೇಳಿದ್ರೆ ನೋಡಿ, ಅದು ನಾವು ಕೊಡುವಂತಹ ಹಾಸ್ಯ ಪಾತ್ರಗಳು ಹೇಗೆ ಅಂತ ಇರ್ತದೆ. ಸಮಾಜದ ಕೊಂಕನ್ನು, ನಾವು ಕಲೆಯನ್ನು ಯಾಕೆ ಆದರ್ಶವಾಗಿ ಇಟ್ಟುಕೊಳ್ತೇವೆ, ನಾವು ಕಲೆಯನ್ನು ಯಾಕೆ ಜನರಿಗೆ ಕೊಡ್ತೇವೆ ಅಂತ ಕೇಳಿದರೆ, ಈ ಸಮಾಜದ ಓರೆಕೋರೆಗಳನ್ನು ತಿದ್ದುವುದಕ್ಕೆ ಇರೋದು. ಕಲೆ ಆಗಲಿ ಅಥವಾ ಯಾವುದೇ ಸಾಂಸ್ಕೃತಿಕ ಪ್ರಕಾರಗಳು ನಮ್ಮ ಜೀವನ ಮೌಲ್ಯಗಳನ್ನು ಹೆಚ್ಚಿಸುವುದಕ್ಕೆ ಅಥವಾ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಕೆಲಸಗಳನ್ನು ಎಚ್ಚರಿಸುವುದಕ್ಕೆ. ಈಗ ನಾನು ಅದನ್ನೇ ಹೇಳುವುದು. ಈಗ ಒಂದು ಪಾತ್ರ ಮಾಡಿ ನಾನು ಹೇಳ್ಬೋದು, ನಾನು ರಾಮ ಹೇಳ್ತಾ ಇದ್ದೇನೆ, ಮರ್ಯಾದಾ ಪುರುಷೋತ್ತಮನಾಗಿ ಬದುಕಬೇಕು. ಮರ್ಯಾದಾ ಪುರುಷೋತ್ತಮನಾಗಿ ಬದುಕಬೇಕು ಅಂತ ಹೇಳಿದ ನಾನು ಬಣ್ಣ ತೆಗೆಯುವಲ್ಲಿ ಹೊತ್ತಾದರೂ ನನಗೆ ಮರ್ಯಾದೆ ಬೇಕಲ್ಲ, ಅದು ಮೊದಲು ಬೇಕಾಗಿರ್ತದೆ. ಮತ್ತೆ ವ್ಯಕ್ತಿಯ ವ್ಯಂಗ್ಯವ ಸಮಾಜದ ವ್ಯಂಗ್ಯವು ಎರಡೂ ಮಿಶ್ರವಾಗಿ ಮಾಡಬೇಕು. ಮಾಡುವುದಿದ್ದರೆ ಯಾವುದೇ ಧರ್ಮಕ್ಕೆ, ಯಾವುದೇ ಪಕ್ಷಕ್ಕೆ, ಯಾವುದೇ ವ್ಯಕ್ತಿಗೆ ಸೀಮಿತವಲ್ಲದಂತಹ ಹಾಸ್ಯಗಳನ್ನು ಮಾಡುವುದಕ್ಕೆ
ಬಹಳಷ್ಟು ದಾರಿಗಳುಂಟು. ಆದಷ್ಟು ಅದನ್ನು ಅನುಸರಿಸುವುದು ಒಳ್ಳೆಯದು ಅಂತ ನಾನು ಅನುಸರಿಸಿಕೊಂಡಿದ್ದೇನೆ. ಎಲ್ಲರೂ ಅನುಸರಿಸಿಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಭಾವನೆ. ಈಗ ಯಕ್ಷಗಾನಕ್ಕೆ ಅದರದ್ದೇ ಆದ ಒಂದು ಚೌಕಟ್ಟು ಅಂತ ಇರ್ತದೆ. ಖಂಡಿತ ಅಲ್ಲ, ಪ್ರತಿ ಪಾತ್ರಕ್ಕೂ ಅದರ ಚೌಕಟ್ಟು ಅಂತ ಇರ್ತದೆ. ಉಂಟು. ಈ ಹಾಸ್ಯಗಾರನಿಗಿರಬೇಕಾದ ಚೌಕಟ್ಟು ನಿಮ್ಮ ಪ್ರಕಾರ ಹೇಗೆ, ಯಾವ ರೀತಿ? ಹಾಸ್ಯಗಾರ ಅಂತ ಹೇಳುವ ಶಬ್ದ ಬಹಳ ಯಕ್ಷಗಾನದಲ್ಲಿ ಒಂದು ದೊಡ್ಡ ಹೆಸರು. ಅದು ಭಾಗವತ ಎನ್ನುವವ ಹೇಗೆ ಡೈರೆಕ್ಟ್ರೋ, ಅವ ರಂಗಸ್ಥಳಕ್ಕೆ ನಿರ್ದೇಶಕ ಭಾಗವತ. ಹಾಸ್ಯಗಾರ ಚೌಕಿಯ ನಿರ್ದೇಶಕ. ಚೌಕಿಯ ನಿರ್ದೇಶಕ ಹೇಗೆ ಮತ್ತೊಬ್ಬನನ್ನು ಮಾಡಿಸುವುದಲ್ಲ, ಸ್ವತಃ ಅವ ಮಾಡಬೇಕು. ಈಗ ಅಂತಹ ಹಾಸ್ಯಗಾರರು ಬಹಳ ಕಡಿಮೆ. ಮೊದಲು ಹಾಸ್ಯಗಾರರುಗಳು ಹೇಗೆ ಅಂತ ಕೇಳಿದ್ರೆ, ಯಾವುದೇ ಪಾತ್ರವನ್ನು ಲೀಲಾಜಾಲವಾಗಿ ಮಾಡಬೇಕು ಮಾತ್ರ ಅಲ್ಲ, ಹಿಮ್ಮೇಳ ಮುಮ್ಮೇಳದ ಸಂಪೂರ್ಣ ಮಾಹಿತಿಗಳಿರಬೇಕು. ಇಷ್ಟು ಇದ್ದವ ಮಾತ್ರ ಯಶಸ್ವಿ ಹಾಸ್ಯಗಾರ. ಈಗ ಇರುವ ಒಬ್ಬ ಹಾಸ್ಯಗಾರನಾದರೂ ಅಂದ್ರೆ ಹೊಸಬರು ಒಂದು ಕುಮಾರ ವಿಜಯದ ಒಂದು ನಾರದನ ಅರ್ಥವನ್ನು ಸ್ಪಷ್ಟವಾಗಿ ಮಾತಾಡುವುದಕ್ಕೆ ಅಭ್ಯಾಸ ಮಾಡಿದ್ರೆ ಅವರನ್ನು ಹಾಸ್ಯಗಾರ ಅಂತ ಒಪ್ಪಿಕೊಳ್ಳಬಹುದು. ನೋಡುವಾಗ ಬಹಳ ಬೇಸರ ಆಗ್ತದೆ. ಇಲ್ಲಿ ಬಂದು ಈಗೆಲ್ಲ ಕೊಟ್ಟುಕೊಳ್ಳುವ ಪರಿಸ್ಥಿತಿ ನೀನು ನಿನ್ನ ಇಷ್ಟಕ್ಕೆ ಅಲ್ಲಿ ವ್ಯಾಪಾರ ಮಾಡಿಕೊಂಡು ನೀನು ಅಲ್ಲಿ ರಾಜಮನೆತನದಲ್ಲಿ ಇದ್ದವಳು, ನೀನು ಬೆಚ್ಚೋದ ಬಂದು, ನೀನು ಬೆದರದ ಬಂದು, ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಆದ್ರೆ ಯಾಕೆ ಅಂತ ಗೊತ್ತುಂಟೆ, ನೀನು ಇಲ್ಲಿರ್ಬೇಕಲ್ಲ ಈ ಶ್ರೀಕೃಷ್ಣ ರಿಕ್ಷಾ, ಆ ರಿಕ್ಷಾದ ಕೆಳಗೆ ನಾನು ಅದೇ ಹೇಳಿದ್ದು, ನಿನಗೆ ಬೇರೆ ಕೇಳಿದ ಈಗ ಪ್ರತಿಭೆ ಮತ್ತು ಪ್ರಚಾರ ಓರ್ವ ಯಕ್ಷ ಕಲಾವಿದನ ಜೀವನದಲ್ಲಿ ಯಾವ ರೀತಿ ಪಾತ್ರ ನಿರ್ವಹಿಸ್ತದೆ ಅಂತ. ಪ್ರತಿಭೆ ಮತ್ತು ಪ್ರಚಾರ, ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೋಗ್ತಾ ಇರ್ತದೆ. ಕೆಲವು ಈಗ ಮೊದಲೇ ಹಳಬರಿಗೆ ಪ್ರತಿಭೆ ಇದ್ದು ಪ್ರಚಾರ ಇಲ್ಲದೆ ಹಿಂದುಳಿದವರು ಇದ್ದಾರೆ. ತುಂಬ ಎಷ್ಟೋ ಪ್ರತಿಭಾವಂತರಿಗೆ ಪ್ರಚಾರ ಇಲ್ಲ ಅಂತ. ಹಾಗೆ ಇದೆರಡರ ಮಧ್ಯೆ ತಾಳೆ ಹಾಕೋದಿದ್ರೆ, ಪ್ರಚಾರ ಎನ್ನುವುದು ಈಗಿನ ಯುಗದಲ್ಲಿ ಮತ್ತೆ ಈಗಿನ ಟೈಮಲ್ಲಿ ಅಗತ್ಯವಾಗಿ ಬೇಕು. ಯಾಕೆ ಬೇಕು ಅಂತ ಕೇಳಿದರೆ, ನಮ್ಮಲ್ಲಿ ಪ್ರತಿಭೆ ಇಲ್ಲ ಎನ್ನುವುದು ಅದರ ಅರ್ಥ ಅಲ್ಲ. ಯಾಕಂದ್ರೆ ಕಾಲ ಭಯಂಕರ ಫಾಸ್ಟ್ ಉಂಟು. ಎಲ್ಲಿಯವರೆಗೆ ಫಾಸ್ಟ್ ಉಂಟು ಅಂತ ಹೇಳಿದ್ರೆ, ನಮ್ಮ ಬೆಳಿಗ್ಗಿನವರೆಗೆ ಆಟ ನೋಡ್ತಿದ್ದ ಜನರಿಗೆ ಕಾಲಮಿತಿ ಆಯಿತು. ಕಾಲಮಿತಿ ಬೇಡ, ಹಾಸ್ಯ ವೈಭವ ಅದು ಆಯಿತು. ಅದು ಬೇಡ, 1 ಗಂಟೆಯಲ್ಲಿ ಆಗಬೇಕು, ಅದು ಆಯಿತು. ಇನ್ನು ಹೇಗೆ ಇದರ ಮಧ್ಯದಲ್ಲಿ ಕಾಂಪಿಟೇಷನ್ಗಳು, ಅವನ ಇವನ ಮತ್ತೆ ಜನರಿಗೆ ಎಲ್ಲಿವರೆಗೆ ಅಂತ ಕೇಳಿದರೆ, ಕೆಲವು ಒಳ್ಳೆ ಪ್ರತಿಭಾನ್ವಿತರಿದ್ದಾರೆ, ಅವರಿಗೆಲ್ಲ ಏನಾಗಿದೆ ಕೇಳಿದರೆ ಪ್ರಚಾರ ಇಲ್ಲ. ಅಂಥವರಿಗೆ ಪ್ರಚಾರದ ಅನಿವಾರ್ಯತೆ ಉಂಟು, ಬೇಕು ಪ್ರಚಾರ ಎನ್ನುವುದು ಒಬ್ಬ ಕಲಾವಿದನಿಗೆ ಮಾಧ್ಯಮವೇ. ಯಾಕೆ ಮಾಧ್ಯಮ ಅಲ್ಲ ಅಂತ ಕೇಳಿದರೆ, ಜನರು ಅಂದರೆ ಕಲಾಭಿಮಾನಿಗಳು ಮತ್ತೆ ಕಲಾವಿದ, ಈ ಎರಡು ದಡಗಳ ಹಾಗೆ. ಈ ದಡಗಳ ಮಧ್ಯೆ ಸೇತುವೆ ಯಾವುದು ಅಂತ ಕೇಳಿದರೆ ಮಾಧ್ಯಮ, ಪ್ರಚಾರ ಮಾಧ್ಯಮ. ಇದು ಸರಿ ಸಮತೋಲನವಾಗಿ ಇರಬೇಕು. ಎಲ್ಲವೂ ಸಮತೋಲನ ಸ್ವಲ್ಪ ಹೆಚ್ಚಾದರೆ, ಈಗ ನಮ್ಮ ಜೀವನದಲ್ಲೂ ಒಂದು ಅಂತಹ ನೋವುಗಳನ್ನೆಲ್ಲ ಅನುಭವಿಸಿ ನಾವು ಆ ಮಟ್ಟದಿಂದ ಬಂದಿದ್ದೇವೆ. ಅಂದರೆ ಪ್ರಚಾರದಿಂದ ನಮಗೇನು ನೋವಾಗಿದೆ ಅಂತಲ್ಲ, ಅಂದರೆ ಸಣ್ಣ ವಯಸ್ಸಿನಲ್ಲಿ ಹೆಸರು ಹಣಗಳು ಬಂದಾಗ ಕಲಾವಿದರಿಗೆ ಹೇಗೆಲ್ಲ ಆಗುತ್ತಾರೆ ಎನ್ನುವುದನ್ನು ನಮಗೆ ಮತ್ತೊಬ್ಬ ತೋರಿಸಿಕೊಡ್ಬೇಕಾದ ಅನಿವಾರ್ಯತೆ ಇಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ಅನುಭವಿಸಿಕೊಂಡು ಆಗಿದೆ ಅದನ್ನು. ಆ ತಪ್ಪುಗಳನ್ನು ತಿದ್ದಿಕೊಂಡು ನಡೀತಾ ಇದ್ದೇವೆ. ಹಾಗಂತ ಸಣ್ಣ ವಯಸ್ಸಿನಲ್ಲಿ ಹೆಸರು ಬಂದರೂ ಅದೂ ಸಮಸ್ಯೆ. ಹಾಗಂತ ಪ್ರಚಾರ ಬೇಡ ಅಂತ ಕೇಳಿದರೆ ಬೇಡ ಅಂತಲ್ಲ, ಬೇಕು ಎನ್ನುವುದು ಎಲ್ಲಿಯವರೆಗೆ ಮಾನದಂಡ ಅಂತ ಕೇಳಿದರೆ, ಮೊನ್ನೆ ಒಂದು ಯಾರೋ ಒಬ್ಬರು ಹುಡುಗಿ ಭಾಗವತರು ಅವರಿಗೆ ಬಹಳ ಒಳ್ಳೆ ಕಮೆಂಟ್ ಹಾಕಿದ್ರು, ಯಕ್ಷಗಾನ ರಂಗದಲ್ಲಿ ಇಂಥ ಭಾಗವತರಿಲ್ಲ ಅಂತ. ಬಹಳ ಒಳ್ಳೆ ಕಮೆಂಟ್. ನಾನು ಅದಕ್ಕೆ ಪ್ರತಿಯಾಗಿ ಕಮೆಂಟ್ ಹಾಕಿದೆ. ಅವರು ಒಳ್ಳೆ ಭಾಗವತರಲ್ಲ, ಒಳ್ಳೆ ಹಾಡುಗಾರರು. ಭಾಗವತರು ಅಂತ 3 ಜನ ಇದ್ದಾರೆ ಈಗ ಸದ್ಯಕ್ಕೆ. ಆವಾಗ ನಮ್ಮ ಪದ್ಯಾಣ ಗಣಪತಿ ಭಟ್ರು ತೀರಿ ಹೋಗಿರಲಿಲ್ಲ. ಆಗ 3 ಜನ ಇದ್ದಾರೆ ಗ್ರೇಟ್ ಡೈರೆಕ್ಟರ್ಗಳು. ಅವರು ಒಂದು 45-50 ವರ್ಷ ಅನುಭವಿಗಳು. ಅವರು ಇರುವಾಗ ನೀವು ಸುಮ್ಮನೆ ಬಹಳ ದೊಡ್ಡ ಭಾಗವತರು
ಅದು ಯಾವುದನ್ನು ಪ್ರಚಾರದಲ್ಲಿ ಕೊಡಬೇಕು, ಯಾವ ರೀತಿಯಾಗಿ ಕೊಡಬೇಕು ಎನ್ನುವುದನ್ನು ಅರ್ಥವಿಸಿಕೊಳ್ಳದೆ ಈಗ ಅದೇ ನಮ್ಮ ಏನು ಹೇಳ್ತೇವೆ, ಈ ಅಂತರ್ಜಾಲಗಳೆಲ್ಲ ಜನರಿಗೆ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡುವಲ್ಲಿವರೆಗೆ, ಅದು ಜನರಿಗೆ ಅಂತಲ್ಲ ಕಲಾವಿದರಿಗೂ ಕೂಡ ಹಾಗೆ. ಕಲಾವಿದರಿಗೆ ಎಷ್ಟು ಅದನ್ನು ಯೂಸ್ ಮಾಡಬೇಕು ಅಷ್ಟನ್ನೇ ಯೂಸ್ ಮಾಡಿದರೆ ಒಳ್ಳೆಯದು. ಅದು ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು. ಊಟಕ್ಕಿದ್ದ ಉಪ್ಪಿನಕಾಯಿ ಹಾಗೆ. ಹಾಗಂತ ಪ್ರಚಾರ ಬೇಡ ಅಂತಲ್ಲ, ಪ್ರಚಾರವೇ ಅವನ ಜೀವನದ ಮಾಧ್ಯಮ ಆಗಿರಬಾರ್ದು ಅಂತ. ದುಶ್ಚಟ ಎಂಬುವುದು ಕಲಾವಿದನಿಗೆ ಅಂಟಿದ ಶಾಪ ಅಂತ ತುಂಬ ಜನ ಹೇಳ್ತಾರೆ. ಕೆಲವರು ಹಾಗೆ ನಾರ್ಮಲ್ ಮಾತಾಡಬೇಕಾದ್ರೆ ಒಂದು ಶಾಪ ಕಲಾವಿದರಿಗೆ ಅಂತ ಕೆಲವು ನಿದರ್ಶನಗಳೆಲ್ಲ ಉಂಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ಕಲಾವಿದನಿಗೆ ಶಾಪ ಅಲ್ಲ ಅದು ಕಲಾವಿದ ತಂದುಕೊಂಡ ಸಂಕಷ್ಟ. ನನ್ನ ರೀತಿಯಿಂದ ಹೇಳುವುದಾದ್ರೆ, ಈಗ ಕಲಾವಿದನಿಗೆ ದುಶ್ಚಟ ಎನ್ನುವುದು ಶಾಪವೇ ಅಹುದು ಅಂತಾದರೆ ಅದನ್ನು ಆ ರೀತಿಯಾಗಿ ಹೇಳುವುದಿದ್ರೆ ಗೋವಿಂದ ಭಟ್ರು 50 ವರ್ಷ ಸಾರ್ಥಕ ತಿರುಗಾಟ ಮಾಡಲಿಕ್ಕೆ ಇರ್ತಿರ್ಲಿಲ್ಲ. 60 80 ವರ್ಷ ಪ್ರಾಯದವರಿಗೆ ಬದುಕಲಿಕ್ಕೆ ಇರ್ತಿರ್ಲಿಲ್ಲ. ಚೆನ್ನಪ್ಪ ಶೆಟ್ಟರು ಮೇಳದಲ್ಲಿ ತಿರುಗಾಟವೇ ಮಾಡ್ತಾ ಇರಲಿಲ್ಲ ಅಲ್ವಾ? ಹಾಗಾದ್ರೆ ದುಶ್ಚಟ ಎನ್ನುವುದು ಕಲಾವಿದನಿಗೆ ಶಾಪ ಅಲ್ಲ. ದುಶ್ಚಟ ಎನ್ನುವುದು ಎಲ್ಲ ವಿಭಾಗದವರಿಗೂ ಉಂಟು. ಆದರೆ ಕಲಾವಿದರಿಗೆ ಏನಾಗುತ್ತದೆ ಅಂತ ಹೇಳಿದ್ರೆ, ಈಗ ನನ್ನ ಜೀವನದ ಬಗ್ಗೆ ನಾನು ಅದನ್ನು ಹೇಳಬೇಕು ಅಂತ ತುಂಬ ಮಾಧ್ಯಮಗಳಲ್ಲಿ ನಾನು ಕಾದಿದ್ದೆ. ನನಗೆಲ್ಲಿಯೂ ಸರಿ ಅದು ವೇದಿಕೆ ಕಲ್ಪಿಸಲಿಲ್ಲ. ಆದ್ದರಿಂದ ಇದು ನನ್ನ ಜೀವನದ ಕಥೆ ಆದ ಕಾರಣ ಹೇಳಬಹುದು ಅಂತ ನನಗನ್ನಿಸಿ ನಾನು ಹೇಳ್ತಾ ಇದ್ದೇನೆ. ಈ ಒಬ್ಬ ಕಲಾವಿದನಿಗೆ ಏನಾಗ್ತದೆ ಅಂತ ಕೇಳಿದರೆ, ವಿದ್ಯಾಭ್ಯಾಸ ಕಡಿಮೆ, ಒಟ್ಟಾರೆಯಾಗಿ ಅವನಿಗೊಂದು ಪ್ರವರ್ಧಮಾನಕ್ಕೆ ಬರುವ ಹೊತ್ತಿಗೆ ಅದೇ ಸರಿಯಾದ ಪ್ರಾಯ ಅಂತ ಹೇಳಿದರೆ, ಒಳ್ಳೆದು ಯಾವುದು ಕೆಟ್ಟದ್ದು ಯಾವುದು ಎನ್ನುವುದನ್ನು ಆಲೋಚಿಸುವಷ್ಟು, ಅದನ್ನು ತೂಗಿ ಅಳೆದು ಎಲ್ಲ ಮಾಡುವಷ್ಟು ಮೆಚೂರ್ಡ್ ಆಗಿರುವುದಿಲ್ಲ. ಹೌದು. ಆಗ ನಮ್ಮ ಎದುರಿಗಿದ್ದದ್ದೇ ಸತ್ಯ ಅಂತ ಕಾಣುವಂತಹ ಒಂದು ವಯಸ್ಸದು. ಆ ವಯಸ್ಸಿನಲ್ಲಿ ಕೈಯಲ್ಲಿ ಓಡಾಟಕ್ಕೆ ಬೇಕಾದಷ್ಟು ಹಣ ಇರುವಾಗ ಸಹಜವಾಗಿ ಮನಸ್ಸು ವಿಕಾರ ಆಗ್ತದೆ ಯಾರಿಗಾದರೂ. ಅಲ್ಲಿ ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಾದ್ದು ಕಲಾವಿದನಾದವನ ಕೆಪಾಸಿಟಿ. ಯಾಕಂತ ಹೇಳಿದ್ರೆ, ನನಗೆ ಹದ್ದು ಬಸ್ಸಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಸೋತಿದ್ದೇನೆ, ದುಶ್ಚಟಕ್ಕೆ ಬಿದ್ದಿದ್ದೇನೆ. ಹಾಗಂತ ದುಶ್ಚಟ ಕಲಾವಿದನಿಗೆ ಶಾಪ ಅಲ್ಲ. ಈಗ ನಿಮಗೆ ದುಶ್ಚಟ ಮಾಡಲೇಬಾರ್ದು ಅಂತ ಉಂಟು ಅಂತಾದರೆ ನಿಮಗೆ ಯಾರು ದುಶ್ಚಟ ಕಲಿಸ್ತಾರೆ? ಯಾರೂ ಕಲಿಸುವುದಿಲ್ಲ. ಒಬ್ಬ ಕಲಾವಿದನನ್ನು ಒಳ್ಳೆದು ಮಾಡುವುದು, ಒಬ್ಬ ಕಲಾವಿದನನ್ನು ಹಾಳು ಮಾಡುವುದು ಯಾರೂ ಅಲ್ಲ, ಅವನೇ ಆಗುವುದು. ನಾನು ಆಗಿದ್ದೇನೆ. ಆಗಿ ನನಗೆ ತದನಂತರ ಅದು ತಪ್ಪು ಅಂತ ಅರಿವಾದ ಮೇಲೆ ನಾನು ಅರ್ಥವಿಸಿಕೊಂಡಿದ್ದೇನೆ, ಅದರಿಂದ ಹೊರಬಂದಿದ್ದೇನೆ, ತಿದ್ದುಕೊಂಡಿದ್ದೇನೆ. ಸಾರ್ಥಕ್ಯವಾದಂತಹ ಸಂತೃಪ್ತ ಜೀವನ. ನಾನು ಆ ದುಶ್ಚಟಕ್ಕೆ ಬಿದ್ದು ಒಂದೊಮ್ಮೆಗೆ ಜೀವನ್ಮರಣದ ಹೋರಾಟದಲ್ಲಿರುವಾಗಲೂ ನನ್ನ ಕಣ್ಣಿಗೆ ಕಂಡ ಸತ್ಯ ಏನು ಅಂತ ಕೇಳಿದರೆ, ಒಬ್ಬ ಕಲಾವಿದ ಪ್ರತಿಭಾ ಸಂಪನ್ನ ಅಹುದು ಅಂತಾದರೆ ಅವನ ಬೆಂಬಲಕ್ಕೆ ಯಾವತ್ತೂ ಕಲಾಭಿಮಾನಿಗಳು ನಿಲ್ತಾರೆ. ನನಗೆ ಒಂದು ಫಾದರ್ ಮುಲ್ಲರಲ್ಲಿ 9 ದಿವಸ ಕೋಮದಲ್ಲಿರುವಾಗ 1 ಬಾಟ್ಲು ಬ್ಲಡ್ ಬೇಕು ಅಂತ ಡಾಕ್ಟರ್ ಘೋಷಣೆ ಮಾಡಿದ್ದಕ್ಕೆ ಎಷ್ಟು ಮಂದಿ ಬ್ಲಡ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ನಾನು ಅರ್ಥವಿಸಿಕೊಂಡಿದ್ದೇನೆ. ನಮಗೆ ಕಲೆ ಏನು ಕೊಟ್ಟಿದೆ, ಇದಕ್ಕಿಂತ ಹೆಚ್ಚು ಏನು ಕೊಡಬೇಕು? ಇಷ್ಟು ಕಲಾವಿದರ ಪ್ರೀತಿಯನ್ನು ಕೊಟ್ಟಿದೆ. ನಾನು ಆಗಲೇ ಕೂತ್ಕೊಂಡು ಆಲೋಚನೆ ಮಾಡಿದ್ದು, ಅದೇ ಸಂದರ್ಭದಲ್ಲಿ ನಾನು ಕೂತ್ಕೊಂಡು ಆಲೋಚನೆ ಮಾಡಿದೆ, ಜನರು ನನ್ನ ಮೇಲೆ ಇಟ್ಟ ಇಷ್ಟು ಪ್ರೀತಿಗೆ, ಇಷ್ಟು ವಿಶ್ವಾಸಕ್ಕೆ ನಾನೇನು ಕೊಟ್ಟೆ ಅವರಿಗೆ? ಅದನ್ನು ನಾವು ಅರ್ಥವಿಸಿಕೊಂಡು ನಾವು ಯಾಕೆ ಬದುಕುತ್ತಾ ಇದ್ದೇವೆ? ಅದೇ ಹೇಳಿದ್ದು, ನಮಗೆ ಉಬರಡ್ಕ ಉಮೇಶ್ ಶೆಟ್ಟರು ಒಂದು ಮಾತು ಹೇಳ್ತಾ ಇದ್ರು, ಕಲಾವಿದ ರಂಗಸ್ಥಳದಲ್ಲಿ 25% ಮಾರ್ಕ್ ಕಲಾವಿದನಿಗೆ, 50% ಮಾರ್ಕ್ ಕಲಾವಿದನಿಗೆ ರಂಗಸ್ಥಳದಿಂದ ಹೊರಗೆ. ಯಾವುದಕ್ಕೆ? ಅವನ ವ್ಯವಹಾರಕ್ಕೆ. ಆಗ ನಾವು ಏನು ಮಾಡಿದರೂ ನಡೀತದೆ ಎನ್ನುವುದಲ್ಲ. ಕಲಾವಿದನಿಗೆ ನಯ ವಿನಯ, ದುರಭ್ಯಾಸ ರಹಿತವಾದ ಜೀವನ,
ನಾವೊಬ್ಬ 4 ಮಂದಿಗೆ ಪಾಠ ಹೇಳುವವರು, ಹೀಗೆ ಬದುಕಬೇಕು, ರಾಮನ ಬದುಕು ಹೀಗೆ, ಕೃಷ್ಣನ ಬದುಕು ಹೀಗೆ, ಅರ್ಜುನನ ಬದುಕು ಹೀಗೆ, ಧರ್ಮರಾಯನ ಬದುಕು ಹೀಗೆ ಅಂತ ಹೇಳುವಾಗ ನಮಗೆ ಹೇಳುವ ನೈತಿಕತೆ ಬೇಕಲ್ಲ, ಅದನ್ನು ನಾವು ಉಳಿಸಿಕೊಳ್ಬೇಕು. ಹಾಗಾಗಿ ಕಲಾವಿದರಿಗೆ ಎಲ್ರಿಗೂ ದುರಭ್ಯಾಸ ಉಂಟು ಅಂತ ಅಲ್ಲ, ಕಲಾವಿದರಿಗೆ ಮಾತ್ರ ದುರಭ್ಯಾಸ ಉಂಟು ಅಂತಲೂ ಅಲ್ಲ, ಮತ್ತೆ ದುರಭ್ಯಾಸ ಎನ್ನುವುದು ಕಲಾವಿದರಿಗೆ ಶಾಪ ಅಲ್ಲ, ಅದು ಅವರವರು ತಗೊಂಡದ್ದು ಅಷ್ಟೇ. ಎಂತದು ನಿಮ್ಮದು ಮಹಿಷಾಸುರ, ಪ್ರಹ್ಲಾದ ಮುಗ್ಧ ಬಾಲಕ. ಪ್ರಹ್ಲಾದ ಮಗು ಅಲ್ವಾ, ಮತ್ತೆ ಅವನಿಗೆ ನಡೀಲಿಕ್ಕೆ ಪ್ರಜ್ವಲಣ್ಣ, ಯಕ್ಷರಂಗದ ಕಲಾ ಜೀವನದಲ್ಲಿ ಅಂದ್ರೆ 23 ವರ್ಷದಲ್ಲಿ ನಿಮಗೆ ಎದುರಾದ ದೊಡ್ಡ ಸವಾಲು? ನನ್ನ ಯಕ್ಷಗಾನ ರಂಗದ ಸವಾಲು ಯಾವುದು ಅಂತ ನಾನು ಅಂಗೀಕರಿಸುವುದು ಅಂತ ಹೇಳಿದರೆ, ನನಗೆ ಇತ್ತೀಚೆಗೆ ಕೆಲವು ಬೆಳವಣಿಗೆಗಳನ್ನು ನೋಡುವಾಗ ಇದಕ್ಕಿಂತ ದೊಡ್ಡ ಸವಾಲು ಯಾವುದೂ ಇಲ್ಲ ಅಂತ ಅನ್ನಿಸ್ತಾ ಉಂಟು. ಯಕ್ಷಗಾನ ರಂಗದ ಅನರ್ಘ್ಯ ರತ್ನಗಳು ನಾವು ಕಳ್ಕೊಂಡದ್ದು ತುಂಬ ಕಳ್ಕೊಂಡಿದ್ದೇವೆ. ಪುತ್ತೂರು ಶ್ರೀಧರ ಭಂಡಾರಿಗಳಾಗಿರ್ಬೋದು, ಸಂಪಾಜಿ ಶೀನಪ್ರೈಗಳಾಗಿರ್ಬೋದು, ಬಟ್ಟಿಕೆರೆ ಪುರುಷೋತ್ತಮ ಪೂಂಜರಾಗಿರ್ಬೋದು, ಒಳ್ಳೊಳ್ಳೆ ಕಲಾವಿದರು. ಅವರು ಇವರು ಅಂತ ನಾನು 3-4 ಹೆಸರು ಹೇಳಿದ್ದೇನೆ ಎನ್ನುವ ಕಾರಣಕ್ಕೆ ಹೌದು, ಅವರು 3-4 ಜನರದ್ದು ಮಾತ್ರ ನನಗೆ ಒಡನಾಟ ಉಂಟು ಅಂತ ಹೇಳಿದ್ದಲ್ಲ. ಸಾರ್ವತ್ರಿಕವಾಗಿ ಹೇಳುವುದಾದರೆ ಅಳಿದಂತಹ ಒಬ್ಬೊಬ್ಬ ಕಲಾವಿದನು ಒಂದೊಂದು ಡಾಕ್ಟರೇಟ್ ಕೊಡಬಲ್ಲಂತಹ ಯೋಗ್ಯತೆ ಉಳ್ಳ ಕಲಾವಿದ. ಅವರು ಇನ್ನೊಂದು 4 ವರ್ಷ ಇದ್ರೆ ಏನು ಅಂತ ಕೇಳಬಹುದು ಯಾರಾದರೂ. ನಾ ಹೇಳ್ತೇನೆ, ಅವರು 4 ವರ್ಷ ಇದ್ರೆ ಏನು ಅಂತ. ನಮ್ಮಂಥ ಕಲಾವಿದರಿಗೂ ಉಪಕಾರ ಆಗ್ತಿತ್ತು, ನಾವು ಇನ್ನಷ್ಟು ಪಕ್ವವಾಗಬಹುದಿತ್ತು. ಅಂತಹ ಕಲಾ ಮಾಧ್ಯಮಗಳು ಇದ್ರೆ ಈಗ ಪೂಂಜರಂತಹ ಒಬ್ಬ ಕವಿಯನ್ನು ತಯಾರು ಮಾಡಿ ಇನ್ನು ಆಗುವಂಥದ್ದು ವಿಷಯ. ಅಂತಹ ಒಬ್ಬ ಆಶು ಕವಿಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಉಂಟು? ವಿದ್ವಾಂಸರನ್ನು ಒಬ್ಬ ಶ್ರೀಧರ ಭಂಡಾರಿಗಳಂತಹ ಒಂದು ಪುಂಡುವೇಷವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಉಂಟಾ? ಒಂದು ಶೀನಪ್ರೈಗಳಂತಹ ಪರಂಪರೆಯ ಬಯಲಾಟದ ವೇಷಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಉಂಟಾ? ಒಂದು ಚೆನ್ನಪ್ಪ ಶೆಟ್ಟರಂತಹ ವಿದ್ವಾಂಸರನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಉಂಟು? ಶೇಣಿ ಅವರಂಥವರು, ಸಾಮಗರಂಥವರು ಎಷ್ಟನ್ನು ಕಳ್ಕೊಂಡಿದ್ದೇವೆ. ಇದೇ ಯಕ್ಷಗಾನಕ್ಕೆ ದೊಡ್ಡ ಸವಾಲು. ಇವರು ಅಳಿದ ಜಾಗವನ್ನು ಮತ್ತೆ ತುಂಬಿಸಬಲ್ಲ ಸಮರ್ಥರು ಯಾರು ಎನ್ನುವುದೇ ಯಕ್ಷಗಾನದ ಮುಂದಿರುವ ದೊಡ್ಡ ಸವಾಲು. ಈ 23 ವರ್ಷದಲ್ಲಿ ನಿಮ್ಮನ್ನು ಹೆಚ್ಚಾಗಿ ಕಾಡುವ ಪಾತ್ರ ಯಾವುದು, ಯಾಕೆ? ನನ್ನನ್ನು ಕಾಡಿದ ಪಾತ್ರ ಅಂತ ಹೇಳಿದ್ರೆ ಸಂಧಾನದ ಕೌರವ. ನಾನದು ತುಂಬ ಮಂದಿಯದ್ದು ನೋಡಿದೆ. ನನಗೆ ಅರ್ಥಗಾರಿಕೆಯಲ್ಲಿ ಉಡುವೆಕೋಡಿ ಸುಬ್ಬೆಪ್ಪಯ್ಯ ಅಂತ ಒಬ್ಬರು ಇದ್ದಾರೆ. ಅವರ ಬಹಳ ತಾಳಮದ್ದಳೆ ಕೃಷ್ಣ ಸಂಧಾನದ ಕೌರವನ್ನ ನಾನು ಬಹಳ ಆಡಿಯೋ ಕ್ಯಾಸೆಟ್ ಈಗಲೂ ಉಂಟು ನನ್ನಲ್ಲಿ, ಅದನ್ನು ಕೇಳ್ತಾ ಇದ್ದೆ. ನನಗೆ ಆ ಕೌರವನಲ್ಲಿ ಕಂಡುಕೊಂಡದ್ದೇನು ಅಂತ ಕೇಳಿದರೆ, ಯಾವ ವಿಭಾಗದಿಂದಲೂ ಆ ಕೌರವನನ್ನು ಮೇಲೆ ಹಾಕಲಿಕ್ಕೂ ಸಾಧ್ಯ ಇಲ್ಲ, ಆ ಕೌರವನನ್ನು ಸಣ್ಣದು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ ಆ ಕೌರವನನ್ನು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ರೀತಿಯಾಗಿ ಭಿನ್ನವಾಗಿ ಚಿತ್ರಿಸಬಲ್ಲಂತಹ ಕಲಾವಿದರು ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಯಾಕೋ ಏನು ಆ ಕೌರವನಿಗೆ ಹುಚ್ಚು ಕಟ್ಟುವುದಕ್ಕಾಗುವುದಿಲ್ಲ. ಮತ್ತೆ ಅದೊಂದು ಬೇರೆಯೇ ಒಂದು ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದವರ ರೀತಿಯಲ್ಲಿ ಮಾಡುವಂತಹ ಒಂದು ಪಾತ್ರ, ಮತ್ತೊಬ್ಬರಿಗೆ ಶರಣಾಗದೆ ಆ ಸ್ವಭಾವದ ಪಾತ್ರಗಳನ್ನು, ಆ ಸಂದರ್ಭಕ್ಕೆ ಆ ಸ್ವಭಾವಗಳನ್ನು ತರುವುದೆಲ್ಲ ತುಂಬ ಕಷ್ಟ ಉಂಟು. ಅಂದರೆ ಅದಕ್ಕಿಂತ ಮೊದಲು ಅದಕ್ಕಿಂತ ನಂತರದ ಭಾಗಗಳದ ಕೌರವನನ್ನಾದರೂ ಏನಾದರೂ ಮಾಡಬಹುದು, ಆ ಭಾಗದಲ್ಲಿ ಕೌರವನನ್ನು ಏನು ಮಾಡುವುದಕ್ಕಾಗುವುದಿಲ್ಲ. ಎಷ್ಟು ಚಿತ್ರಿಸಿದರೂ ಅದರಲ್ಲಿ ಏನೋ ಒಂದು ಕೊರತೆಯೇ ಕಾಣ್ತಾ ಉಂಟು. ನನಗೆ ಉಡುವಕೋಡಿಯವರ ಅರ್ಥಗಾರಿಕೆಯಲ್ಲಿ ಅವರ ಕೌರವನನ್ನು ಮೆಚ್ಚಿದ್ದೇನೆ, ಹಾಗಂತ ಪಾತ್ರಾಭಿವ್ಯಕ್ತಿಯಲ್ಲೂ ಅಷ್ಟೇ ಬರಬಹುದು ಅಂತ ನನಗೆ ಹೇಳಲಿಕ್ಕಾಗುವುದಿಲ್ಲ. ಅದು ಒಂದು ಪಾತ್ರ ನನ್ನ ಜೀವನದಲ್ಲಿ ಬಹಳಷ್ಟು ಕಾಡಿದೆ, ಇವತ್ತಿಗೂ ಕಾಡ್ತಾ ಉಂಟದು. ಅಂತೂ ಇಂತೂ ದುರ್ಯೋಧನ ಘೋಷಿಸಿದಂತಹ ರಾತ್ರಿ ಯುದ್ಧದ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾದೆವು ಎನ್ನುವುದೇ ಅರ್ಥ. ಹಾಗಂತ ಈ ರಕ್ತಪಾತಕ್ಕೆ ಎಲ್ಲಿದೆ ಅಂತ್ಯ? ನಮ್ಮ ಪಾಲಿಗೆ ಜಯವೇ ಹೌದಾಗಿದ್ರೂ ಕೂಡ ಜಯವನ್ನು ಸಂಭ್ರಮಿಸುವಂತಹ ಹೊತ್ತು ಇದಲ್ಲ. ಚಂದ್ರವಂಶದಲ್ಲಿ ಬಾಳಿ ಬದುಕಬೇಕಾದಂತಹ ಕುಸುಮಗಳನ್ನೆಲ್ಲ ಹೊಸಕ್ಕೆ ಹಾಕುತ್ತಾ ಇದ್ದೇವೆ. ಘಟೋತ್ಕಜ ಬೆಳೆಯಬೇಕಾದಂತಹ ಮರ, ಆತನನ್ನು ಅವಸಾನಗೊಳಿಸಿ ಬಿಟ್ಟೆವು. ಹರಿ
ಕಾಲನ ನಿರ್ಣಯವನ್ನು ಮೀರುವುದಕ್ಕೆ ನಾವೆಷ್ಟರವರು ಎನ್ನುವಲ್ಲಿಗೆ ಯಕ್ಷರಂಗದಲ್ಲಿ ಓರ್ವ ಸವ್ಯಸಾಚಿ ಕಲಾವಿದನಾಗಿ ಬೆಳೆಯಲು ಯಾವ ಎಲ್ಲ ಅಂಶಗಳು ನಿಮಗೆ ಉಪಯುಕ್ತ ಆಯಿತು ಅಂತ? ಅದಕ್ಕೆ ಸವ್ಯಸಾಚಿ ಆಗುವುದಕ್ಕೆ ಏನಾಗಬೇಕು ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ. ನಾನು ಸವ್ಯಸಾಚಿ ಅಂತ ನಾನು ಹೇಳುವುದಿಲ್ಲ. ಆದರೆ ಒಬ್ಬ ಕಲಾವಿದನಾದವನಿಗೆ ಕಲಾವಿದ ಆಗಬೇಕು ಅಂತಾದರೆ ಹೇಗೆ ಇರಬೇಕು ಎನ್ನುವುದು ನನಗೆ ಗೊತ್ತುಂಟು. ನಯ ವಿನಯ, ನಾನು ಎನ್ನುವಂತಹ ಅಹಂಕಾರ, ನಿದ್ದೆ ಬಿಡುವಂತಹ ಒಂದು ಸಾಮರ್ಥ್ಯ, ಮತ್ತೆ ಕೇಳಿ ನೋಡಿ ಅರ್ಥವಿಸಿಕೊಳ್ಳುವಂತಹ ಸಾಮರ್ಥ್ಯ, ಮತ್ತು ಒಬ್ಬ ಬೈದ ಅಂತಾದ್ರೂ ಕೂಡ ಏನನ್ನು ಬ್ಯಾಡ್ಸಾಬಿಡ ಬಾಡಿಯೇ ಅಂತ ಬಿಸಿ ಆಗುವುದಲ್ಲ. ಅವರು ಯಾಕೆ ಹಾಕಿದ್ರು ಎನ್ನುವುದನ್ನು ಅರ್ಥವಿಸಿಕೊಳ್ಬೇಕು. ನಮಗೆ ಹೇಳುವುದಕ್ಕೆ ಸುಲಭ, ಸರಿ, ಹೌದು, ಅದು ಹಾಕುವವರು ಆಲೋಚನೆ ಮಾಡಬೇಕು, ಹಾಕುವಂತಹ ವಿಷಯಗಳನ್ನು ಮಾತ್ರ ಹಾಕಬೇಕು. ಒಟ್ಟಾರೆಯಾಗಿ ಈಗ ಏನಾಗಿದೆ ಅಂತ ಕೇಳಿದರೆ, ಮೊನ್ನೆ ಅದೇ ನಮ್ಮ ಯಜಮಾನರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಮೇಳದ್ದು ಒಂದು ಸ್ವಲ್ಪ ಆಚೆ ಈಚೆ ಆದರೆ ಅದನ್ನು ಕಮೆಂಟ್ ಮಾಡುವವರು, ಅದನ್ನು ವಿಮರ್ಶೆ ಮಾಡುವವರು ಎಷ್ಟು ಜನ ಬೇಕು. ಮೊನ್ನೆ ದೇಶದಲ್ಲಿ ಯಾವುದ್ಯಾವುದೋ ಪದ್ಯ ಕೊಡ್ತಾ ಇದ್ರು ಸೇವೆಗೆ, ಅದನ್ನು ಯಾರು ಕೇಳುವವರಿಲ್ಲ, ಅದನ್ನು ಏನು ಅನುಭವಿಸ್ತಾರೆ. ವೆರಿ ನೈಸ್, ವೆರಿ ಗುಡ್. ಹಾಗಾದರೆ ಪ್ರೇಕ್ಷಕರ ಮನಸ್ಥಿತಿಯು ಸ್ವಲ್ಪ ಆ ಬೌದ್ಧಿಕ ಮಟ್ಟ ಕಡಿಮೆ ಆಗಿದೆ. ಮತ್ತು ಸವ್ಯಸಾಚಿ ಕಲಾವಿದ ಆಗುವುದಕ್ಕೆ ಏನಾಗಬೇಕು ಅಂತ ನಾ ಹೇಗೆ ಹೇಳುವುದು? ನಾನು ಕಲಾವಿದನಾಗಿದ್ದೇನೆ ಅಂತ ನಾನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಒಬ್ಬ ಪಾತ್ರಧಾರಿಗೆ ಇರಬೇಕಾದ ಸಾಮರ್ಥ್ಯ ಏನು ಅಂತ ಕೇಳಿದರೆ, ಎಲ್ಲ ಪಾತ್ರವನ್ನು ಮಾಡುವ ಮನಸ್ಥಿತಿ ಮತ್ತು ನಾನು ಎನ್ನುವಂತಹ ಅಹಂಕಾರವನ್ನು ಬಿಟ್ಟು ಸಮಾನ ಮನಸ್ಕರಾಗಿ ನಾವು ತಗ್ಗಿ ಬಗ್ಗಿ ನಡೆದರೆ ಆಟೋಮೆಟಿಕ್ ಆಗಿ ಮಾಡಬಹುದು ಅಂತ ನನ್ನ ಒಂದು ಕಲ್ಪನೆ. ಯಾವ ಭಾಷೆಯಲ್ಲಿ ಮಾತಾಡುತ್ತೆ ನನಗೆ ಅರ್ಥ ಆಗಿಲ್ಲ. ನಮ್ಮ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆ ನಿನ್ನನ್ನು ಕಾಲುವುದಕ್ಕೆ ಯಾರೂ ಇಲ್ಲ ಎನ್ನುವ ಹಾಗೆ ಭಾವಿಸಬೇಡ. ಈ ಕಾಲದಲ್ಲಿ ಈ ಒಂದು ನಾವಿದ್ದೇವೆ. ಇಬ್ಬರು ಕಪ್ಪೆ ಮತ್ತೆ ನೀವೆಲ್ಲಾಗಿದ್ದೀರಾ? ಈಗ ಪ್ರಜ್ವಲರು ಇದರಲ್ಲಿ ಅಭಿಮನ್ಯು ಕಾಳಗದಲ್ಲಿ ದುಶ್ಯಾಸನ ಮಾಡ್ತಾರೆ. ಆಲ್ಮೋಸ್ಟ್ ಈಗ ಹೆಚ್ಚಿನ ವೀಕ್ಷಕರಿಗೆ ಅಂದರೆ ಕಲಾವಿದರಿಗೆ ಪ್ರಜ್ವಲ್ ಅಂತ ತುಂಬ ಪರಿಚಯದ್ದು ಅದರಿಂದಲೇ ಅಂತ ನಾನು ಅನ್ಕೋತೇನೆ. ಅಂದರೆ ನೀವು 60 ಶೈಲಿ ಮಾಡೋದ್ರಿಂದ ಇದು ನಿಮಗೆ ಅದು ಹೇಗೆ ಥಾಟ್ ಬಂತು ಅಂತ, ಹಾಗೆ ಮಾಡುವಂತ ಹೇಗೆ ಥಾಟ್ ಬಂತು ಅದರ ಬಗ್ಗೆ? ಅದು ಪ್ರಥಮತವಾಗಿ ಮಾಡಿದ್ದು ನಾನು ಮಂಗಳಾದೇವಿ ಮೇಳದಲ್ಲಿ ಅತಿಥಿ ಕಲಾವಿದನಾಗಿ ಬಾಂಬೆಗೆ ಹೋಗಿದ್ದೆ. ಆವಾಗ ಅಲ್ಲಿ ಕೊನೆಯ ಪ್ರದರ್ಶನ, ಮಂಗಳಾದೇವಿ ಮೇಳದ್ದು ಕೊನೆಯ ಪ್ರದರ್ಶನ ಸಾಲಿಗ್ರಾಮ ಮೇಳ ಪ್ರಥಮ ಅಲ್ಲಿ ಆಗಮನ. ಅವತ್ತು ಸಾಲಿಗ್ರಾಮ ಮೇಳ ಮತ್ತು ಮಂಗಳಾದೇವಿ ಮೇಳದ ಕೂಡಾಟ, ಇದು ಕುರುಕ್ಷೇತ್ರ. ಕಣ್ಣಿಮನೆ ಗಣಪತಿ ಹೆಗಡೆ ಅವರು ನನ್ನ ಬಹಳ ಆತ್ಮೀಯ ಮಿತ್ರರು. ಯಾವುದೇ ಒಂದು ನಾನು ಬಡಗುತಿಟ್ಟಿನಲ್ಲಿ ಕಂಡಂತಹ ಸರಳ ಸಜ್ಜನ ತನಗಿಂತ ಹೆಚ್ಚು ಒಬ್ಬ ದುಡಿತಾನೆ ಅಂತಾದರೆ ತಿಟ್ಟುಗಳ ಭೇದ ಇಲ್ಲದೆ ಅಪ್ಪಿಕೊಳ್ಳಬಲ್ಲಂತಹ ಒಬ್ಬ ಆತ್ಮೀಯ ನನ್ನ ಮಿತ್ರ ಅವರನ್ನು ನಾನು ಮಿತ್ರ ಅಂತ ಹೇಳಿದರೆ ಅದು ನನ್ನ ಏಜಿಗೆ ಅವರನ್ನು ಕಲ್ಪಿಸಿಕೊಂಡಾಗ ಆದೀತು. ನನಗಿಂತ ತುಂಬ ಹಿರಿಯವರು, ನನಗೆ ಬಹಳ ಆತ್ಮೀಯರು ಕಣ್ಣಿಯವರು ಹೇಳಿದರು, ಎಂತ ಮರೆ ನಿಂದೆಂಥದ ವೇಷ ಅಂತ ಕೇಳಿದರು. ನಂದು ದುಶ್ಯಾಸನ ಬಾಬಾ ಅಂತ ಹೇಳಿದೆ. ಎಂತ ಮಾಡ್ತೀಯ? ನಂದು ಅಭಿಮನ್ಯು ಅವ್ರದ್ದೇ ಇದ್ದಿತ್ತು. ಎಂತ ಮಾಡ್ತೀಯ? ಎಂತ ಮಾಡುವುದು ಅಂತ ನನಗೆ ತಲೆಗೂ ಹೋಗುವುದಿಲ್ಲ. ನಿನ್ನ ಮಾವ ಇದ್ದಾರಲ್ಲ ಅವ್ರದ್ದು ಕಾಪಿ ಮಾಡ, ತಪ್ಪಂತ ತಟ್ಟಂತ ಆ ಮನುಷ್ಯನಿಗೆ ಹೇಗೆ ಒಳಿತು ಅಂತ ಗೊತ್ತಾಗ್ಲಿಲ್ಲ. ನಿನ್ನ ಮಾವ ಇದ್ರಲ್ಲ ಅವ್ರದ್ದು ಕಾಪಿ ಮಾಡ. ಅವ್ರದ್ದು ದ್ರೋಣ ಇತ್ತು. ನಾನು ಆಲೋಚಿಸ, ಹೌದಲ್ಲ, ಏನು ಮಾಡಿದ್ರೆ ನೋಡುವ, ಒಂದು ಪ್ರಯೋಗ ಅಲ್ವಾ, ಮಾಡುವ ಅಂತ ಅವತ್ತು ಮಾಟುಂಗ ವಿಶ್ವೇಶ್ವರಯ್ಯ ಹಾಲಲ್ಲಿ ಮಾಡಿದೆ. ಪ್ರೇಕ್ಷಕರು ಒಳ್ಳೆ ಅನುಭವಿಸಿದ್ರು, ಅದನ್ನು ಪ್ರೇಕ್ಷಕರು ಅನುಭವಿಸಿದ್ರು. ಮತ್ತೆ 60 ಅದರಿಂದ ಸಿಟ್ಟುಗೊಳ್ಳಿಲ್ಲ. ನನಗೆ ನೋಡಿ, ಒಂದು ಹಿರಿಯ ಕಲಾವಿದರ ಗುಣಗಳು ಮೌಲ್ಯಗಳು ನಮಗೆ ಅಳವಡಿಕೆಗೆ ಸಿಗುವುದು, ಅದನ್ನೇ ಹೇಳುವುದು ನಾವು. ಅವರು ಏನು ಹೇಳಿದ್ರು ಗೊತ್ತುಂಟಾ? ನನ್ನನ್ನು ಕರೆದು ಒಂದು ಮಾತು ಹೇಳಿದರು, ಇನ್ನಿಕ್ಕೆ ವಿಸಿಲ್ಪುರ ಬೂರ್ನು ಬಾರಿ ಖುಷಿಯಾண்டு ಆಂಡ ಅಂಚೆನೆ ಮಲ್ತಂಡ ಏನನ್ನ ಮಕ್ಕರ್ ಮಲ್ಪಣ ಅಂದಾಪುಂಡು ಅವು ಮಲ್ಪೊಡ್ಚಿ ನಿಕ್ಕ ತೀರ್ನಂಡ
ಯಾನ್ ನಲಿಪುನೆಟ್ ಎಡ್ಡೆಂತ ನೆನು ಬೋಡುಂಡ ದೆತೊನು ಐನ್ ದೆತೊಂದು ನಿಂದನು ಒಂಜಿ ಸ್ಟೈಲ್ ಮಲ್ಪ ಅಷ್ಟು ಒಂದು ಒಳ್ಳೆತನ ಯಾರಿಗೆ ಬರ್ತದೆ ಆಯ್ತಾ. ಮತ್ತೆ ನನಗೆ ಅನ್ನಿಸಿತು ಮತ್ತೆ ಒಂದು 2-3 ವರ್ಷ ಒಂದು ಸರಿ ಅವ್ರದ್ದೇ ಅಭಿಮನ್ಯು ಆಯಿತು 60 ಅವ್ರ ಅಭಿಮನ್ಯುಗೂ ಹಾಗೆ ಮಾಡಬೇಕಲ್ಲ ಮಾಡಿದೆ, ಅದು ಅವರಿಗೂ ಹಿತ ಆಯಿತು. ಮತ್ತೆ ಏನು ಅಂತ ಕೇಳಿದ್ರೆ ಅದು ಜನರಿಗೆ ನಮಗಿಂತ ಹೆಚ್ಚು ಜನರು ಅದನ್ನು ತಗೊಂಡ್ರು ಅಂತ. ನಾವು ಕೊಡುವುದು ದೊಡ್ಡ ವಿಷಯ ಅಲ್ಲ. ಈಗ ನಾನು ಹೀಗೆ ಮಾಡಿದ ಕೂಡಲೇ ದುಶ್ಯಾಸನ ಒಂದು ಹೀಗೆ ಮಾಡಿದ ಕೂಡಲೇ ಅರ್ವ ಅಂತ ಬೊಬ್ಬೆ ಹಾಕಿ ಆಯಿತು. ಹಾಗಾಗಿ ಅದು ಅವರು ನಮಗಿಂತ ಹೆಚ್ಚು ತಗೊಂಡ ಮೇಲೆ ನಾವೇನು ಮಾಡುವುದಕ್ಕಾಗುವುದಿಲ್ಲ. ಹಾಗಾಗಿ ಅದಕ್ಕೆ ನನಗೆ ಸೂಚನೆ ಕೊಟ್ಟವರು ಕಣ್ಣಿಯವರು ಈಗ ದೇವರ ಸ್ವಾದ ಸೇರಿದ್ದಾರೆ. ಹಾಗೂ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಿಶನ್ ಹೆಗ್ಡೆ ಅವರು ಕೂಡ ಅದನ್ನು ನೋಡಿ ನನ್ನನ್ನು ಬೆನ್ನು ತಟ್ಟಿ ಪ್ರಥಮತವಾಗಿ ಪ್ರೋತ್ಸಾಹಿಸಿದವರೇ ಕಿಶನ್ ಹೆಗ್ಡೆ ಅವರು ಹೇಳಿದರು, ದಾದಾ ಮಾರ ಅರೆನ್ನ ಮಕ್ಕರ್ ಮಲ್ ಪೋತ ಮಾರ ಎಲ್ಲ ಮೇಳೊಡ್ದು ಪೋವೇರ್ ಮಾರ ಅಂತ ಹೇಳಿದ್ರು. ಜಿದನಿಕ್ಲ ಅಂಚದ ಅಲೆಜಾರ್ ಪಂಡೇರಿ ಅನಡ ಅಂತ ಹೇಳಿದೆ. ಮಾಡು ತೊಂದರೆ ಇಲ್ಲ ಅಂತ. ಅದು ಮತ್ತೆ ಅದಕ್ಕೆ ಸ್ವಲ್ಪ ಭಿನ್ನವಾದಂತಹ ಅನುಕರಣೆಗಳನ್ನು ಸೇರಿಸಿಕೊಂಡು ಹೋದದ್ದು ಅಷ್ಟೇ. ಈ ದೇಶಕ್ಕೆ ಬಂದ ಮಾರಿ ಲಾಕ್ಡೌನ್ ಸಮಯ ಕೊರೋನಾ, ಓರ್ವ ಕಲಾವಿದನಾಗಿ ತಮಗೆ ಎದುರಾದ ಸಮಸ್ಯೆಗಳು ಯಾವ ರೀತಿ? ನನಗೆ ಆರ್ಥಿಕವಾಗಿ ಎಲ್ಲ ಕಲಾವಿದರಿಗೆ ಬಂದಂತಹ ಸಮಸ್ಯೆಯೇ ಬಂದಿರಬಹುದು. ಆದರೆ ಎಲ್ಲ ಕಲಾವಿದರು ಸೋತ ರೀತಿಯಲ್ಲಿ ನಾನು ಸೋಲಿಲ್ಲ ಎನ್ನುವುದನ್ನು ಎಲ್ಲಿ ಬೇಕಾದರೂ ಪ್ರಾಮಾಣಿಕವಾಗಿ ಹೇಳಬಲ್ಲೆ ನಾನು. ಯಾಕೆ ಸೋಲಿಲ್ಲ ಅಂತ ಕೇಳಿದರೆ, ಬಹುಶಃ ಒಂದು ನನಗೆ ದೇವರ ದಯೆ ಆಗಿರಬಹುದು, ಇನ್ನೊಂದು ನಾವು ಅದೇ ಹೇಳಿದಲ್ವ, ನಾವು ಮಾಡುವಂತಹ ಒಳ್ಳೆಯತನ ಅಥವಾ ನಾವು ಆ ಒಂದು ಕಲೆಯನ್ನು ಪ್ರದರ್ಶಿಸುವ ವೇಳೆಯಲ್ಲಿ ನಿಸ್ವಾರ್ಥ ವಂಚನೆಯಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ ಅದೇ ನಮಗೆ ಮತ್ತೊಂದು ರೀತಿಯಲ್ಲಿ ದಾರಿ ತೋರಿಸ್ತದೆ ಎನ್ನುವುದಕ್ಕೆ ನಾನು ಮತ್ತೆ ನನ್ನ ಆತ್ಮೀಯ ಒಡನಾಡಿ ಮಿತ್ರರು ಶ್ರೀಯುತರಾದಂತಹ CK ಪ್ರಶಾಂತ್ ಅಂತ ಹಾಸ್ಯಗಾರರು ಹೌದು, ಹಾಗೂ ದೈಜಿ ವರ್ಲ್ಡ್ ಚಾನೆಲ್ನ ನಿರೂಪಕರು ಆಗಿದ್ದಾರೆ. ಹಾಗೂ ಅವರು ಎಲ್ಲ ಸಕಲ ಬಹುಮುಖ ಪ್ರತಿಭೆ ನನ್ನ ಹಾಗೆ ಅವರು ಕೂಡ. ಅವರು ಹೀಗೆ ಮಾತಾಡುವಾಗ ಪ್ರಜ್ವಲನ ಲಾಕ್ಡೌನ್ ದಾದಾಳನ್ನ ಮಲ್ಪೊಡತ್ತಾ ಅಂತ ಹೇಳಿದರು. ಏನಾದರೂ ಮಾಡುವ ಪ್ರಶಾಂತ್ ಅಣ್ಣ, ನಾವು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು, ಹೌದು ಆರ್ಥಿಕವಾಗಿ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ವಾಲ್ಟರ್ ಸರ್ ಅಲ್ಲಿ ಒಂದು ಮಾತಾಡುವ ಅಂತ ಹೇಳಿದರು. ಆಗ ನನಗೆ ನನ್ನ ಜೀವನದಲ್ಲಿ ನಾನು ಮರೆಯಾದ ಒಂದೇ ಒಂದು ಒನ್ ಮ್ಯಾನ್ ವ್ಯಕ್ತಿ ಅಂತ ಹೇಳಿದರೆ ವಾಲ್ಟರ್ ಸರ್. ಯಾಕೆ ಅಂತ ಹೇಳಿದರೆ, ನನಗೆ ಮೊದಲು ಅವರು ಹೇಗೆ ಅಂತ ಗೊತ್ತಿರಲಿಲ್ಲ. ಆದರೆ ಕಲಾವಿದರ ಬಗ್ಗೆ ಆ ಮನುಷ್ಯನಿಗೆ ಇರುವಂತಹ ಒಂದು ಪ್ರೀತಿಗೆ ನಾವು ಯಾವತ್ತೂ ಅವರಿಗೆ ಚಿರಋಣಿಗಳೇ. ವಾಲ್ಟರ್ ಸರ್ ಅವರು ಒಂದು ಮಾತು ಹೇಳಿದ್ದವರಲ್ಲಿ, ಸರ್ ಹೀಗೆ ನಾವೊಂದು ಏನಾದರೂ ಮಾಡ್ತೇವೆ ಅಂತ ಹೇಳಿದಾಗ, ರೈಟ್ ಎಂಚಿನ ಬೋರ್ಡ್ ನಿಕ್ಲೆ ಮಲ್ಪಿ ನಮ್ಮನೆ ಮಲ್ಪ್ಲೆ ಅಂತ ಓಕೆ ಅಂತ ಹೇಳಿದರು. ಮಾಡಿದ ಕೂಡಲೇ ಕಾನ್ಸೆಪ್ಟ್ ಆಗಬೇಕು. ಕಾನ್ಸೆಪ್ಟ್ ಏನು 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 ಅಂತ ಯಕ್ಷರಸ, ಕಲಾವಿದರು ಯಾರು ಎಲ್ಲ ಆಟೋಮೆಟಿಕ್ ಆಗಿ ಅದೇ. ಮೊನ್ನೆ ಈಗ 50ನೇ ಎಪಿಸೋಡ್ ಆಯಿತು ಯಕ್ಷರಸದ್ದು. ಆಗುವಾಗ ತುಂಬ ಬೇಸರ ಆಯಿತು. ಯಾಕೆ ಬೇಸರ ಆಯಿತು ಅಂತ ಕೇಳಿದರೆ, ಒಂದು ಮನೆಯ ಹಾಗೆ ಪ್ರತಿಯೊಬ್ಬ ಅದರಲ್ಲಿರುವ ಸದಸ್ಯರು ಪ್ರತಿಯೊಬ್ಬ, ಈಗ ನಾವು ಅದರಲ್ಲಿ ತೆರೆಯಲ್ಲಿ ಕಾಣ್ತೇವೆ ಎನ್ನುವುದು ಬಿಟ್ಟರೆ ತೆರೆಯಲ್ಲಿ ಕಾಣದೇ ಇರುವಂತಹ ಕೈಗಳು ತುಂಬ ಇದ್ದಾವೆ ಅದರಲ್ಲಿ. ಆ ಕಾಣದೇ ಇರುವ ಕೈಗಳು, ನಾವು ಎಲ್ಲಿ ತಪ್ಪಿದ್ರು ನಮ್ಮನ್ನು ತಿದ್ದುವವರು ಪ್ರತಿಯೊಬ್ಬರು, ಈಗ ಎಡಿಟರ್ ಆಗಿರ್ಬೋದು, ಕ್ಯಾಮರಾಮ್ಯಾನ್ ಆಗಿರ್ಬೋದು, ಯಾರಾದರೂ ತಾಂತ್ರಿಕ ವರ್ಗದವರು ಯಾರು ಪ್ರತಿಯೊಬ್ಬರು ಒಂದು ಡೈಲಾಗ್ ತಪ್ಪಿದ್ರೆ ಅವರೇ ಬಂದು ಹೇಳ್ತಾರೆ, ಪ್ರಜ್ವಲನ ಅವು ತಪ್ಪುತ್ತಂಡಿರ್ನ ಅದತ್ತು ಹಾಗೆ ಹೀಗೆ. ಅದು ಒಂದು ಕುಟುಂಬದ ಹಾಗಾಗಿತ್ತು ಅಂತ. ಮತ್ತೆ ಅಂತಹ ಒಬ್ಬರು ಒಳ್ಳೆಯ ಕಲಾ ಪ್ರೋತ್ಸಾಹಕ ಒಂದು ಚಾನಲ್ನ ಯಜಮಾನರಾಗಿದ್ದದ್ದು ನಮ್ಮಂತಹ ಕಲಾವಿದರು ಅಂತಲ್ಲ, ತುಳುನಾಡಿನ ಸಮಸ್ತ ಕಲಾವಿದರಿಗೂ ಬಹಳ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು
ಹಾರೈಸಲಿ, ಅವರು ಎಣಿಸಿದ ಕಾರ್ಯಗಳು ಇನ್ನಷ್ಟು ಉತ್ತರೋತ್ತರವಾಗಲಿ ಅಂತ ನಾನು ಬೇಡಿಕೊಳ್ತೇನೆ. ನಿಮ್ಮ ಮದುವೆ ವೈವಾಹಿಕ ಜೀವನದ ಬಗ್ಗೆ ನಿಮ್ಮ ಮನೆಯವರ ಹೆಸರು? ಯಕ್ಷಗಾನ ಕಲಾವಿದನಾಗಿರಬೇಕು ಅಂತಾದರೆ ಮನೆಯವರ ಸಹಕಾರ ಖಂಡಿತವಾಗಿಯೂ ಅಗತ್ಯ. ಮೊದಲಾದರೆ ಏನಾಗ್ತಿತ್ತು ಅಂತ ಕೇಳಿದರೆ, ನಾವು ಬ್ಯಾಚುಲರ್ ಆಗಿದ್ದೆವು, ಮತ್ತು ನಮಗೆ ಹೊತ್ತು ಗೊತ್ತಿರಲಿಲ್ಲ. ಎಷ್ಟು ಹೊತ್ತಿಗೆ ಬಂದರೂ ಆಯಿತು, ಎಷ್ಟು ಹೊತ್ತಿಗೆ ಹೋದರೂ ಆಯಿತು. ತಾಯಿ ಒಬ್ಬರೇ ಇದ್ದದ್ದು, ಅಕ್ಕನನ್ನು ಮದುವೆ ಆಯಿತು, ಅವಳು ಬೇರೆ ಸಟ್ಲಾದ್ಲು ಬೆಂಗಳೂರಲ್ಲಿ. ಹಾಗೆ ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ, ಅಮ್ಮ ಮತ್ತು ನಾನು. ಆಗ ಅಮ್ಮ ಜೀವನ ಏನು ಅಂತ ಹೇಳಿಕೊಡ್ತಾ ಇದ್ರು. ಆ ಜೀವನ ಏನು ಅಂತ ತೋರಿಸಿಕೊಟ್ಟದ್ದು ನನ್ನ ಶ್ರೀಮತಿ ಮಮತಾ ಶೆಟ್ಟಿ. ಅವಳನ್ನು ಮದುವೆ ಆದಮೇಲೆ 2 ಮಕ್ಕಳಿದ್ದಾರೆ, ಆರ್ಯನ್ ಮತ್ತು ನಹುಷ್, 2 ಮಕ್ಕಳು. ನಾನು ಹೇಳುವುದಂತ ಏನು ಅಂತ ಕೇಳಿದರೆ, ಕಲಾವಿದನ ಹೆಂಡತಿ ಆಗುವುದು ಬಹಳ ಕಷ್ಟ. ಯಾಕಂದರೆ ಅವರಿಗೆ ಹೊತ್ತು ಸಿಗುವುದೇ ಕಷ್ಟ. ಸಿಕ್ಕಿದಷ್ಟು ಹೊತ್ತಿನಲ್ಲಿ ಗಂಡನನ್ನು ಪ್ರೀತಿಸಬೇಕು, ಗಂಡನಲ್ಲಿ ಜಗಳಾಡಬೇಕು, ಎಲ್ಲ ಅದರಲ್ಲೇ ಆಗಬೇಕು ಸ್ವಲ್ಪ ಟೈಮಲ್ಲಿ. ಹಾಗಾಗಿ ಆ ಸ್ವಲ್ಪ ಟೈಮಲ್ಲೂ ನಮ್ಮನ್ನು ಸುಧಾರಿಸಿಕೊಂಡು ನಮ್ಮ ನೋವು ನಲಿವಿನಲ್ಲಿ ಭಾಗಿಗಳಾಗಿ, ನಾ ಇಲ್ಲದಿದ್ದರೂ ಕೂಡ ನನ್ನ ಜವಾಬ್ದಾರಿಯನ್ನು ಅವಳು ತಗೊಂಡು ಸಂಪೂರ್ಣವಾಗಿ ನನ್ನ ಯಕ್ಷಗಾನದ ಕ್ಷೇತ್ರಕ್ಕೆ ಸಹಕಾರಿಯಾದವಳು. ನಿಜವಾಗಿ ಹೇಳುವುದಿದ್ರೆ, ನಾನು ಒಂದು ಮೃಗವಾಗಿದ್ದಂತಹ ನನ್ನನ್ನು ಒಬ್ಬ ಕಲಾವಿದನನ್ನಾಗಿ ಮಾಡಿದವಳು ಅಂತ ಹೇಳಬಹುದು. ಯಾಕಂದರೆ ಒಂದು ಸಂದರ್ಭದಲ್ಲಿ ನನ್ನ ಸ್ಥಿತಿ ಹಾಗಾಗಿದ್ದೆ. ಆದಂತಹ ನನ್ನನ್ನು ಬಹಳ ನಗನಗುತ್ತಾ, ತಾಳ್ಮೆಯಿಂದ, ಸಹನೆಯಿಂದ ನನ್ನ ನೋವಿನಲ್ಲಿ ಜೊತೆಯಾಗಿ ನಿಂತು ನನಗೆ ಆತ್ಮಸ್ಥೈರ್ಯವನ್ನು ತುಂಬಿ, ಮತ್ತೆ ನಾನು ಯಕ್ಷಗಾನದಲ್ಲಿ ಭರವಸೆ ಇಡಲಿಲ್ಲ, ನಾ ಮತ್ತೆ ಬರ್ತೇನೆ, ಮತ್ತೆ ಅದೇ ರೀತಿಯಲ್ಲಿ ವಿಜೃಂಭಿಸ್ತೇನೆ ಎನ್ನುವಂತಹ ಯಾವ ವಿಶ್ವಾಸವೂ ನನಗಿರಲಿಲ್ಲ. ಅಂದರೆ ಆ ಪರಿಸ್ಥಿತಿಯಲ್ಲಿದ್ದೆ ನಾನು. ಆ ಹೊತ್ತಿಗೂ ನನ್ನ ಜೊತೆಯಲ್ಲಿ ನಿಂತು ಹೆಜ್ಜೆ ಹೆಜ್ಜೆಗೂ ಹೆದರಬೇಡಿ ನೀವು, ನಾನಿದ್ದೇನೆ, ನಾನು ನಿಮ್ಮ ಜೊತೆ ಇದ್ದೇನೆ, ಯಾರಿಲ್ಲದಿದ್ರೂ ತೊಂದರೆ ಇಲ್ಲ ಅಂತ ನನಗೆ ಆತ್ಮಸ್ಥೈರ್ಯ ತುಂಬಿದವಳು. ಅವಳನ್ನು ನಾನು ಎಷ್ಟು ಹೇಳಿದರೂ ಅದು ನನ್ನ ಹೆಂಡತಿಯನ್ನು ನಾನು ಹೊಗಳಿಕೊಂಡಾಗ್ತದೆ. ಹಾಗಾಗಿ ನಾನು ಬಯಸುವುದಿಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ಇಂಥದ್ದೇ ಮನಸ್ಥಿತಿ ಬರಲಿ ಅಂತ ಅಷ್ಟೇ. ಎಲ್ಲರನ್ನು ನಗಿಸಬಲ್ಲ ಪ್ರಜ್ವಲ್ ಅವರ ಕಣ್ಣಿನಲ್ಲಿ ನೀರು ಬಂದ ಆ ಸಂದರ್ಭ ಯಾವುದು ಅಂತ? ನನಗೆ ಈಗಲೂ ಕಣ್ಣಿಗೆ ಕಟ್ಟಿದ ಹಾಗುಂಟು. ಬಹುಶಃ ಸಾಧಾರಣ ಯಕ್ಷಗಾನ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಕಣ್ಣು ನೀರು ಬಂದ ಸಂದರ್ಭವೇ ಅದೇ. ಫಾದರ್ ಮುಲ್ಲರಲ್ಲಿ ಡಾಕ್ಟರ್ ಹೇಳಿದ ಮಾತು, ಬದುಕಂಡ ಮಿರಾಕಲ್ ಅಂತ. ಅಂದರೆ 100% ಬದುಕುವುದು ಅನುಮಾನ ಅಂತ ಇದ್ದಂತಹ ಒಬ್ಬ ವ್ಯಕ್ತಿ ಕಲಾಭಿಮಾನಿಗಳ ಹಾರೈಕೆಯಲ್ಲಿ ಬದುಕಿ ಉಳಿತಾನೆ ಅಂತ ಆದರೆ, ಅದಕ್ಕಿಂತ ದೊಡ್ಡ ಕಣನೀರು ಬರುವಂತಹ ಸ್ಥಳ ಯಾವುದಂತ ನಾನು ಹೇಳಲಿಕ್ಕಿಲ್ಲ. ನಾನೀಗ ಅಳುವುದನ್ನು ನಿಲ್ಲಿಸಿದ್ದೇನೆ. ಯಾಕಂದರೆ ನನಗೆ ಒಂದನೇದಾಗಿ ಏನಂತ ಕೇಳಿದರೆ, ಅಳು ಬಂದರೆ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಮತ್ತು ನಾನು ಇನ್ನು ಅದರ ಬಗ್ಗೆ ಆಲೋಚಿಸಿ ಏನು ಪ್ರಯೋಜನ? ನಾವು ಮಾಡಿಕೊಂಡಂತಹ ಜೀವನ ಅದಾಯಿತು, ಕಳೆದಾಯಿತು. ಮತ್ತೆ ಅದನ್ನೇ ನೆನಪಿಸ್ತಾ ಇದ್ದರೆ ನಾವು ಅದೇ ನೋವಿನಲ್ಲಿದ್ದೇವೆ ಅಂತ ಅರ್ಥ. ಅದಲ್ಲ, ನಾವು ಹೊಸ ಮನುಷ್ಯರಾದ ಮೇಲೆ ಹೊಸ ವಿಚಾರಗಳ ಬಗ್ಗೆ ಆಲೋಚಿಸಬೇಕಾಗ್ತದೆ. ಮತ್ತು ಜೀವನದಲ್ಲಿ ತುಂಬ ಬೇಸರ ಪಡುವಂತಹ ವಿಷಯ ಏನು ಅಂತ ಕೇಳಿದರೆ ಅದೇ, ಆ ಒಂದು 4 ವರ್ಷ ಸುಮ್ಮನೆ ವ್ಯರ್ಥವಾಗಿ ಹೋಯ್ತಲ್ಲ ಅಂತ ಅಷ್ಟೇ. ಅದೊಂದು ಭಾಳ ಬೇಸರ ಆಗ್ತದೆ. ಮೊದಲೇ ಸ್ವಲ್ಪ ಜ್ಞಾನೋದಯ ಆಗ್ತಿದ್ರೆ ಒಂದು 4 ವರ್ಷ ಉಳಿತಿತ್ತು ಅಂತ. ಪ್ರಜ್ವಲಣ್ಣ, 23 ವರ್ಷದ ಈ ಯಕ್ಷರಂಗದ ತಿರುಗಾಟದಲ್ಲಿ ನೀವು ತುಂಬ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಯಾರನ್ನು ಇಷ್ಟಪಡ್ತೀರಿ? ನನ್ನ ಜೀವನದಲ್ಲಿ ನಾನು ಮರೆಯಲಾಗದ ವ್ಯಕ್ತಿಗಳನ್ನು ಯಾರನ್ನು ಅಂತ ಹೇಳಿದರೆ, ಒಬ್ಬರನ್ನು ಹೇಳಿದರೆ ಹೆಸರು ಹೇಳಲಿಲ್ಲ ಅಂತ ಆಗ್ತದೆ, ಆ ಸಮಸ್ಯೆ ಬರ್ತದೆ. ಆದ್ದರಿಂದ ನನ್ನ ಬೆಳವಣಿಗೆಗೆ ಪೂರಕವಾಗಿ ಸ್ಪಂದಿಸಿದ ಎಲ್ಲರನ್ನೂ ನೆನಪಿಸಿಕೊಳ್ತಾ ಇದ್ದೇನೆ. ಅದರಲ್ಲೂ ಮುಖ್ಯವಾಗಿ ನಾನು ನನ್ನ ಜೀವನದಲ್ಲಿ ಹೆದರುವುದಿದ್ದರೆ 3 ಜನರಿಗೆ. ಅದರಲ್ಲಿ ಒಬ್ಬರನ್ನು ಮೊನ್ನೆ ಕಳ್ಕೊಂಡೆ, ಶ್ರೀಧರ ಭಂಡಾರಿಯವರು. ಅವರು ನನಗೆ ಒಂದು ದಿವಸವೂ ಹೊಡಿಲಿಲ್ಲ, ಬೈಲಿಲ್ಲ, ಆದರೂ ಜೀವನ ಏನು ಅಂತ ಕಲಿಸಿಕೊಟ್ರು. ತದನಂತರ ನನ್ನ ಯಜಮಾನರಾದಂತಹ ಶ್ರೀಯುತ ಟಿ ಶಾಂಭಟ್ರು, ಅವರು ನನಗೆ ಒಂದು ದಿವಸವೂ ಬೈಲಿಲ್ಲ, ಬುದ್ಧಿಮಾತು ಏನೂ ಹೇಳಲಿಲ್ಲ.
ಆದರೂ ನನಗೆ ಬದುಕು ತೋರಿಸಿಕೊಟ್ರು. ಇನ್ನೊಂದು, ಯಾವತ್ತೂ ನನ್ನ ಬೆನ್ನ ಹಿಂದೆ ನನ್ನ ಬೆನ್ನ ತಟ್ಟಿ ಪ್ರೋತ್ಸಾಹಿಸುವಂತಹ ನನ್ನ ಭಾಗವತರು ಪಟ್ಲ ಸತೀಶ್ ಶೆಟ್ಟರು, ಅವರು ಮೂವರಿಗೂ ನಾನು ಯಾವತ್ತೂ ಹೆದರ್ತೇನೆ. ಅವರ ಬಗ್ಗೆ ಯಾವಾಗಲೂ ಗೌರವ ಭಾವನೆ ಉಂಟು. ಅವರನ್ನು ಸದಾ ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯನ್ನು ಯಾವಾಗ ನೆನೆಸಿಕೊಳ್ಳದಿದ್ರೂ ತನ್ನ ಆಪತ್ತಿನ ಕಾಲದಲ್ಲಿ ನೆನೆಸಿಕೊಳ್ಬೇಕು ಅಂತ ಒಂದು ರೂಢಿಯಲ್ಲಿ ಮಾತುಂಟು. ಹಾಗೆ ನನಗೆ ಆಪತ್ತಿನ ಕಾಲ ಅಂತ ಹೇಳಿದರೆ, ನಾನು ಅದೇ ಪುನರ್ಜನ್ಮ ಪಡೆದ ಹೊತ್ತಿಗೆ ನನ್ನ ಜೀವನದಲ್ಲಿ ತುಂಬ ಸ್ಪಂದಿಸಿದವರು ಅಂತ ಹೇಳಿದರೆ ನಾನು ಹೆಚ್ಚು ಹೇಳಲಿಕ್ಕಿಲ್ಲ. ನನಗೊಂದು ಪುನರ್ಜನ್ಮವನ್ನು ಕೊಟ್ಟವರೇ ಶಾಂಭಟ್ರು. ಆ ಹೊತ್ತಿಗೆ ಒಂದು ಮಾತು ಹೇಳಿದರು ಪಟ್ಲ ಸತೀಶ್ ಶೆಟ್ಟರು ಕೂಡ, ಏನಾದರೂ ನಾನಿದ್ದೇನೆ, ಹೆದರಬೇಡ, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ. ಅವತ್ತಿನಿಂದ ಇವತ್ತಿನವರೆಗೂ ನಾನು ನನಗೆ ಏನು ಸಮಸ್ಯೆ ಆದರೂ ನಾನು ಫಸ್ಟಿಗೆ ಅವರಲ್ಲಿ ಒಂದು ಮಾತು ಹೇಳ್ತೇನೆ. ಒಂದು ಯಜಮಾನರಲ್ಲಿ, ಒಂದು ನಮ್ಮ ಭಾಗವತರಾದಂಥ ಪಟ್ಲ ಸತೀಶ್ ಶೆಟ್ಟರಲ್ಲಿ, ಅವರಿಬ್ಬರಿಗೂ ನಾನು ಇವತ್ತಿಗೂ ಅವರ ಫೋನ್ ಕಾಲ್ ಬಂತು ಅಂತಾದರೆ ಒಂದು ಸ್ವಲ್ಪ ಹೆದರಿಕೆಯೂ ಆಗ್ತದೆ. ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಫೋನ್ ಮಾಡ್ತಾರೆ ನಮ್ಮ ಬಗ್ಗೆ. ಹಾಗಾಗಿ ಅವರನ್ನೂ ನೆನಪಿಸಿಕೊಂಡು ಸಮಸ್ತ ನನ್ನನ್ನು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಯಜಮಾನರಾಗಿರಬಹುದು, ಹಿರಿಯ ಕಿರಿಯ ಕಲಾವಿದ ಮಿತ್ರರಾಗಿರಬಹುದು, ನನ್ನ ಹಿರಿಯವರು, ಬಂಧುಗಳು, ಬಾಂಧವರಾಗಿರಬಹುದು, ನನ್ನ ಹೆಂಡತಿ, ಮಕ್ಕಳು, ಸಂಸಾರ ಆಗಿರಬಹುದು, ಎಲ್ಲರಿಗೂ ಅನಂತ 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 ಪ್ರಣತಿ. ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬ ಕಲಾವಿದ ಬೆಳಗಬೇಕು ಅಂತಾದರೆ ಕಲಾಭಿಮಾನಿಗಳು ಖಂಡಿತವಾಗಿಯೂ ಬೇಕು. ನೀವು ಎಲ್ಲಿಯವರೆಗೆ ಕೈ ಚಪ್ಪಾಳೆ ತಟ್ತೀರೋ ಅಲ್ಲಿಯವರೆಗೆ ನಮ್ಮ ಬದುಕು. ನೀವು ಯಾವತ್ತು ಕೈ ಚಪ್ಪಾಳೆ ತಟ್ಟುವುದನ್ನು ನಿಲ್ಲಿಸಿದ್ರಿ ಅವತ್ತಿಗೆ ಪ್ರಜ್ವಲ್ ಏನಿದ್ರು ಶೂನ್ಯದಲ್ಲಿದ್ದವನನ್ನು ಇಲ್ಲಿಯವರೆಗೆ ಮುಟ್ಟಿಸಿದ್ದೀರಿ. ಇನ್ನು ಈ ಸಿಂಬಲನ್ನು ಕೊನೆಯವರೆಗೆ ಮುಟ್ಟಿಸುವಂತಹ ಜವಾಬ್ದಾರಿ ನೀವು ಹೊತ್ತುಕೊಂಡಿದ್ದೀರಿ. ಹಾಗಾಗಿ ನಿಮ್ಮನ್ನು ನೆನಪಿಸಿಕೊಳ್ಳದೇ ಇದ್ದರೆ ನನ್ನ ಸಾರ್ಥಕ ಯಕ್ಷ ಪಯಣದ 23ನೇ ವರ್ಷದ ತಿರುಗಾಟ ಆಗುವುದಿಲ್ಲ. ಹಾಗಾಗಿ ನಿಮಗೂ ತಲೆ ಬಾಗುತ್ತೇನೆ, ತಲೆ ತಗ್ಗಿಸ್ತೇನೆ, ಕರ ಜೋಡಿಸ್ತೇನೆ, ಬೆನ್ನು ಬಾಗಿಸ್ತೇನೆ. ಹಾಗೂ ಯಕ್ಷಗಾನ ನಾಟ್ಯ ಎನ್ನುವಂತಹ ಈ ಯೂಟ್ಯೂಬ್ ಚಾನೆಲ್ನ ಮುಖೇನವಾಗಿ ಅದೆಷ್ಟು ಹಿರಿಕಿರಿ ಕಲಾವಿದರನ್ನು, ಅದೆಷ್ಟು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಗೆ ಹತ್ತಿರಕ್ಕೆ ತಲುಪಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಉದ್ಯೋಗದ ಬಿಡುವಿನ ಮಧ್ಯದಲ್ಲೂ ಅದೆಷ್ಟೋ ದಿವಸ ನಿದ್ದೆ ಇಲ್ಲದೆ ಪಾಪ ನಮ್ಮ ಜೊತೆಯಲ್ಲಿ ಓಡಾಡಿಕೊಂಡಿದ್ದವರು ನನ್ನ ಆತ್ಮೀಯ ಮಿತ್ರರು, ನಾನು ಅಣ್ಯರಂತ ಕರೆಯುವುದು ನಮ್ಮ ಶ್ರೀಕಾಂತ್ ಭಟ್ರು, ಅವರಿಗೂ ಅನಂತ ಅನಂತ ಪ್ರಣತಿಗಳು. ನನ್ನ ಈ ಯಕ್ಷ ಜೀವನದ 23ನೇ ವರ್ಷದ ತಿರುಗಾಟ ನಿಮಗೆ ನನ್ನ ಮನಸ್ಸಿನಲ್ಲಿದ್ದಂತಹ ನೋವನ್ನು, ಸಂತೋಷವನ್ನು ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ. ಇನ್ನು ಪ್ರಜ್ವಲನಲ್ಲಿ ಅಡಗಿಸಿಡುವ ವಿಚಾರ ಏನೂ ಇಲ್ಲ. ಎಲ್ಲವನ್ನು ನಿಮ್ಮ ಮುಂದೆ ಓಪನ್ ಆಗಿಟ್ಟಿದ್ದೇನೆ. ನಾನು ತೆರೆದ ಪುಸ್ತಕ ಆಗಿದ್ದೇನೆ. ಇದನ್ನು ನೀವೆಲ್ಲ ಓದ್ತೀರಿ ಎನ್ನುವಂತಹ ವಿಶ್ವಾಸ ನನಗುಂಟು. ತಮ್ಮ ಹರಿಕೆ ಹಾರೈಕೆ ನನ್ನ ಮೇಲೆ ಹೀಗೆ ಇರಲಿ. ಯಕ್ಷಗಾನಂ ಗೆಲ್ಗಿ, ಯಕ್ಷಗಾನಂ ಬಾಳ್ಗಿ, ಯಕ್ಷಗಾನಂ ಜೇಳ್ಗಿ. ಆಡಿದ ಹಾಡಿದ ನೋಡಿದ ಕೇಳಿದ ನಮಗೆ ನಿಮಗೆಲ್ಲರಿಗೂ ನಮ್ಮ ಆರಾಧ್ಯವರ್ತಿಯಾದಂತಹ ಕೋದಂಡ ರಾಮಸ್ವಾಮಿ, ಪಂಚಮುಖಿ ಆಂಜನೇಯ ದೇವರು, ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು, ಮೇಳದ ಆರಾಧ್ಯ ದೇವರಾದಂತಹ ಮಹಾಗಣಪತಿ ಆಯುಷ್ಯ ಆರೋಗ್ಯ ಭಾಗ್ಯವನ್ನಿಟ್ಟು ಸಕಲರನ್ನು ಕೊರೆಯಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಈ ಪುಣ್ಯತಮವಾದ ಕಥೆಗೆ ಮಂಗಲ ಗೀತೆಯನ್ನು ಹಾಡುವುದಕ್ಕೆ ಸಭ್ಯ ಸಭಿಕರಿಂದ ಅರ್ಪಣೆಯನ್ನು ಬೇಡ್ತಾ ಇದ್ದೇವೆ.